ಉದ್ಘಾಟನೆ ಶ್ರೀ ರಘು ಎಸ್.ಎಂ. ಅಭಿವೃದ್ಧಿಯ ಹರಿಕಾರರು ಸಹಕಾರಿ ಕ್ಷೇತ್ರದಲ್ಲಿ ತನ್ನನ್ನ ತಾನು ತೊಡಗಿಸಿಕೊಂಡು ಶ್ರೀ ಸಂಜೀವ ಮಠಂದೂರು ಭದ್ರತಾ ಕೊಠಡಿಯ ಉದ್ಘಾಟನೆ ಈ ಭಾಗದ ಸಹಕಾರಿ ಕ್ಷೇತ್ರದ ಧುರೀಣರು ಶ್ರೀ ಶಶಿಕುಮಾರ್ ರೈ ಬಾಲ್ಯೊಟ್ಟು ಮಾನ್ಯ ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು ಮಾನ್ಯ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ನ್ಯಾಯಬೆಲೆ ಅಂಗಡಿಯ ಉದ್ಘಾಟನೆಯನ್ನ ನೆರವೇರಿಸಿದವರು ಜಯರಾಮ ರೈ ಎಸ್.ಬಿ. ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು ರಸಗೊಬ್ಬರ ಗೋದಾಮು ಉದ್ಘಾಟನೆ ಶ್ರೀ ರಘು ಎಸ್.ಎಂ. ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರು ಪುತ್ತೂರು ಉಪವಿಭಾಗ ಪುತ್ತೂರು ಶ್ರೀಮತಿ ಪುಷ್ಪಲತಾ ದೇವಕಜೆ ಮಾನ್ಯ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬಡಗನ್ನೂರು ಶ್ರೀ ರಾಮ ಭಟ್ ಬೀರಮೂಲ ಪ್ರಗತಿಪರ ಕೃಷಿಕರು ಶ್ರೀ ಮಹಮ್ಮದ್ ಬಡಗನ್ನೂರು ಅಕ್ರಮ ಸಕ್ರಮ ಸಮಿತಿಯ ಸದಸ್ಯರು ಈ ಸಭಾ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮದ ಅತ್ಯುತ್ತಮ ಸಂಘಟನೆ ಶ್ರೀ ಪ್ರಕಾಶ್ ಚಂದ್ರ ರೈ ಕೈಕಾರ ಮಾನ್ಯ ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕುಂಬ್ರ ಎಲ್ಲ
ಅತಿಥಿ ಬಂಧುಗಳನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಯ ಮುಂಭಾಗಕ್ಕೆ ಸ್ವಾಗತಿಸಿದ ಎಲ್ಲ ಅತಿಥಿ ಬಂಧುಗಳು 5 ನಿಮಿಷ ವೇದಿಕೆಯ ಮುಂಭಾಗದ ಆಸನವನ್ನ ಸ್ವೀಕರಿಸಿ ವಿಟಿಯನ್ನ ನೋಡಿ ನಂತರ ವೇದಿಕೆಗೆ ಆಗಮಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರದ ಎದುರು ಭಾಗದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿ ಆರತಿಯನ್ನ ಬೆಳಗಿದ ಬಳಿಕ ಎಲ್ಲ ಕಾರ್ಪಣೆಗೊಂಡು ಈ ಭಾಗದ ರೈತರ ಸೇವೆಗೆ ಸಜ್ಜುಗೊಂಡಿದೆ. ಈ ಕಾರ್ಯಕ್ರಮದ ಉದ್ಘಾಟಕರು ಪ್ರಕೃತಿ ಸಾಕಾರ ಸೌಧದ ಉದ್ಘಾಟಕರಾಗಿರುವ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್, ಮಾನ್ಯ ಮಾಜಿ ಸಂಸದರು, ಮಂಗಳೂರು ಲೋಕಸಭಾ ಕ್ಷೇತ್ರ ಆಡಳಿತ ಕಚೇರಿಯನ್ನ ಉದ್ಘಾಟನೆ, ಸಭಾ ಕಾರ್ಯಕ್ರಮದ ಸಂಜೀವ ಮಠಂದೂರು, ಮಾನ್ಯ ಮಾಜಿ ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ ಹಾಗೂ ಎಲ್ಲ ಅತಿಥಿ ಬಂಧುಗಳನ್ನ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರದ ಮುಂಭಾಗದಲ್ಲಿ ಆರತಿಯನ್ನ ಬೆಳಗಿ ದೇವತಾ ಪ್ರಾರ್ಥನೆಯ ಬಳಿಕ ಎಲ್ಲ ಅತಿಥಿ ಬಂಧುಗಳು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕುಂಬ್ರ 49 ವರ್ಷಗಳ ಸಾರ್ಥಕ ಸಹಕಾರಿ ಸೇವೆಯ ಮೂಲಕ ಇದೀಗ ಸುಳ್ಯ ಪದವಿನಲ್ಲಿ ನೂತನ ಕಟ್ಟಡ ಪ್ರಕೃತಿ ಸಾಕಾರ ಸೌಧನವನ್ನ ಲೋಕಾರ್ಪಣೆಗೊಳಿಸಿ ಇಡೀ 49 ವರ್ಷಗಳ ಸಹಕಾರಿ ಕ್ಷೇತ್ರದ ಸಾರ್ಥಕತೆಯ ಬಗ್ಗೆ ಒಂದು ಆಡಿಯೋ ವಿಡಿಯೋ ಪ್ಲೇ ಆಗತ್ತೆ. ಅದನ್ನ ನೋಡಿದ ಬಳಿಕ ಕೇಳಿದ ಬಳಿಕ ಎಲ್ಲ ಅತಿಥಿ ಬಂಧುಗಳು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಎಲ್ಲ ಅತಿಥಿ ಬಂಧುಗಳು ನೇರವಾಗಿ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರದ ಮುಂಭಾಗಕ್ಕೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಪುತ್ತೂರು ತಾಲೂಕಿನ ವಿವಿಧ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರುಗಳು ಮತ್ತು ಸಿಇಒಗಳು ಮತ್ತು ಸಹಕಾರಿ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಿ. ತಮ್ಮನ್ನ ಅತ್ಯಂತ ಗೌರವದಿಂದ ವೇದಿಕೆಯ ಮುಂಭಾಗಕ್ಕೆ ಸ್ವಾಗತಿಸಿದ ಸರ್ವರು ಕೂಡ ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಎಲ್ಲ ಅತಿಥಿ ಬಂಧುಗಳು ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರದ ಎದುರು ಭಾಗದಲ್ಲಿ ಇದೀಗ ದೇವತಾ ಪ್ರಾರ್ಥನೆಯೊಂದಿಗೆ ಆರತಿಯನ್ನ ಬೆಳಗಿ ಅಲ್ಲಿಂದ ಅಯ್ಯಪ್ಪ ಸ್ವಾಮಿಯ ಆರತಿಯನ್ನ ಪಡ್ಕೊಂಡು ವೇದಿಕೆಯಲ್ಲಿ ದೀಪ ಪ್ರಜ್ವಲನೆ ಮಾಡುವ ಕಾರ್ಯಕ್ರಮ ನೆರವೇರತ್ತೆ. ಆ ನಿಟ್ಟಿನಲ್ಲಿ ಸರ್ವರ ಸಹಕಾರವನ್ನ ಯಾಚಿಸ್ತಾ ಬಂದಿರುವ ಎಲ್ಲ ಸಹಕಾರಿ ಬಂಧುಗಳು ವೇದಿಕೆಯ ಮುಂಭಾಗದ ಆಸನವನ್ನ ತುರ್ತಾಗಿ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕುಂಬ್ರ ಇದರ ಪ್ರಕೃತಿ ಸಾಕಾರ ಸೌಧ ಕಟ್ಟಡದ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಸಹಕಾರಿ ಬಂಧುಗಳ ಗಮನಕ್ಕೆ ವೇದಿಕೆಯ ಮುಂಭಾಗದ ಆಸನಗಳು ಭರ್ತಿಯಾಗುವ ರೀತಿಯಲ್ಲಿ, ಮುಂದೆ ಆಸನಗಳು ಖಾಲಿಯಾಗದೇ ಇರುವ ರೀತಿಯಲ್ಲಿ ತಾವುಗಳೆಲ್ಲ ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಅತಿಥಿ ಬಂಧುಗಳು ವೇದಿಕೆಗೆ ಆಗಮಿಸುವವರಿದ್ದಾರೆ. ಮುಂಭಾಗದ ಆಸನದಲ್ಲಿ
ನಮ್ಮ ಅತಿಥಿ ಬಂಧುಗಳು ಕುಳಿತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕುಂಬ್ರದ ಒಂದು ವಿಟಿಯನ್ನ ನೋಡಿದ ಬಳಿಕ ವೇದಿಕೆಗೆ ಆಗಮಿಸಿ ಉದ್ಘಾಟನಾ ಸಮಾರಂಭವನ್ನ ಮುಂದುವರಿಸುವವರಿದ್ದೇವೆ. ಆ ನಿಟ್ಟಿನಲ್ಲಿ ಮುಂಭಾಗದ ಆಸನವನ್ನ ಹೊರತುಪಡಿಸಿ ಉಳಿದಿರುವ ಎಲ್ಲ ಆಸನಗಳನ್ನ ಆದಷ್ಟು ಬೇಗ ನಮ್ಮ ಸಹಕಾರಿ ಬಂಧುಗಳು ಕುಳಿತುಕೊಂಡು ಭರ್ತಿ ಮಾಡುವ ಜವಾಬ್ದಾರಿಯನ್ನ ಹೊರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಇದು ನಮ್ಮ ಸಹಕಾರಿ ಸೌಧ ರೈತರ ಹಿತಾಸಕ್ತಿಯನ್ನ ಕಾಯುವ, ರೈತರ ಬೇಡಿಕೆಯನ್ನ ಈಡೇರಿಸುವ ಪ್ರಕೃತಿ ಸಹಕಾರ ಸೌಧ ನಮ್ಮ ಮನೆ ಬಾಗಿಲಿಗೆ, ನಮ್ಮ ಮಡಿಲಿಗೆ ಬಂದಿದೆ. ಅದರ ಲೋಕಾರ್ಪಣೆಗೊಂಡು ಅತಿಥಿ ಬಂಧುಗಳು ಇದೀಗ ನಮ್ಮ ಜೊತೆ ಸೇರಿಕೊಂಡು ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನಾ ಸಮಾರಂಭ ನೆರವೇರಲಿದೆ. ಆ ನಿಟ್ಟಿನಲ್ಲಿ ಸರ್ವರನ್ನ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಯ ಮುಂಭಾಗಕ್ಕೆ ಸ್ವಾಗತಿಸಿದ ಆಸನವನ್ನ ಸ್ವೀಕಾರ ಮಾಡಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಆದರಣೀಯರೇ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕುಂಬ್ರ 49 ವರ್ಷಗಳ ಸಹಕಾರಿ ಕ್ಷೇತ್ರದ ಸಹಕಾರಿ ಇತಿಹಾಸದೊಂದಿಗೆ ಒಳಮೊಗ್ರು, ಅರಿಯಡಕ, ಬಡಗನ್ನೂರು, ಪಡಬನ್ನೂರು ಈ 4 ಗ್ರಾಮಗಳಿಗೆ ಸೀಮಿತವಾಗಿ ಪ್ರಸ್ತುತ 4,500 ಸದಸ್ಯರನ್ನ ಒಳಗೊಂಡು ವಾರ್ಷಿಕ 330 ಕೋಟಿ ವ್ಯವಹಾರದೊಂದಿಗೆ ಕಳೆದ ಆರ್ಥಿಕ ವರ್ಷದಲ್ಲಿ 1,04,00,000 ಲಾಭದೊಂದಿಗೆ ಈ ಭಾಗದ 4 ಗ್ರಾಮದ ರೈತರ ಹಿತಾಸಕ್ತಿಯನ್ನ ಕಾಪಾಡುವ ನಿಟ್ಟಿನಲ್ಲಿ ಸದಾ ಸೇವೆಯನ್ನ ನೀಡುತ್ತಿರುವಂತಹ ಎಲ್ಲರಿಗೂ ನಾನು, ನನಗಾಗಿ ಎಲ್ಲರೂ ಅನ್ನುವ ಸಹಕಾರಿ ತತ್ವದ ಅಡಿಯಲ್ಲಿ ಕಾರ್ಯವನ್ನ ನಿರ್ವಹಿಸಿ ಪ್ರಸ್ತುತ ಸುಳ್ಯ ಪದವು ಶಾಖೆಯ ನೂತನ ಕಟ್ಟಡ ಪ್ರಕೃತಿ ಸಹಕಾರ ಸೌಧದ ಉದ್ಘಾಟನೆಯ ಸಂದರ್ಭದಲ್ಲಿ ನಾವುಗಳಿದ್ದೇವೆ. ಈಗಾಗಲೇ ಪ್ರಕೃತಿ ಸಹಕಾರ ಸೌಧದ ಉದ್ಘಾಟನೆಯನ್ನ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್, ಮಾನ್ಯ ಮಾಜಿ ಸಂಸದರು ಮಂಗಳೂರು ಲೋಕಸಭಾ ಕ್ಷೇತ್ರ ಇವರು ನೆರವೇರಿಸಿದ್ದು, ಆಡಳಿತ ಕಚೇರಿ ಉದ್ಘಾಟನೆಯನ್ನ ಸನ್ಮಾನ್ಯ ಶ್ರೀ ಸಂಜೀವ ಮಠಂದೂರು, ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಇವರು ನೆರವೇರಿಸಿದ್ದು, ಭದ್ರತಾ ಕೊಠಡಿಯ ಉದ್ಘಾಟನೆಯನ್ನ ಶಶಿಕುಮಾರ್ ರೈ ಬಾಲ್ಯೊಟ್ಟು, ಮಾನ್ಯ ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು, ಮಾನ್ಯ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಮಂಗಳೂರು, ನ್ಯಾಯಬೆಲೆ ಅಂಗಡಿಯ ಉದ್ಘಾಟನೆಯನ್ನ ಶ್ರೀ ಜಯರಾಮ ರೈ ಎಸ್ಬಿ, ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು ಇವರು ಉದ್ಘಾಟನೆಗೊಳಿಸಿದ್ದು, ರಸಗೊಬ್ಬರ ಗೋದಾಮು ಉದ್ಘಾಟನೆಯನ್ನ ರಘು ಎಸ್.ಎಂ, ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರು ಪುತ್ತೂರು ಉಪವಿಭಾಗ ಇವರು ನೆರವೇರಿಸಿ ಇದೀಗ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸನ್ಮಾನ್ಯ ಶ್ರೀರಾಮ ಭಟ್ ಬೀರಮೂಲೆ, ಪ್ರಗತಿಪರ ಕೃಷಿಕರು ಹಿರಿಯರು ನೆರವೇರಿಸಲಿದ್ದು, ಎಲ್ಲ ಅತಿಥಿ ಬಂಧುಗಳು ವೇದಿಕೆಗೆತ್ತ ಆಗಮಿಸಲಿದ್ದು, ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ಶ್ರೀ ಪ್ರಕಾಶ್ ಚಂದ್ರ ರೈ ಕೈಕಾರ, ಮಾನ್ಯ ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕುಂಬ್ರಾ ಇವರು ವಹಿಸಿಕೊಳ್ಳಲಿದ್ದು, ಎಲ್ಲ ಸಹಕಾರಿ ಬಂಧುಗಳು ವೇದಿಕೆಯ ಮುಂಭಾಗದ ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಆದರಣೀಯರೇ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕುಂಬ್ರಾ ಇದರ 49 ವರ್ಷಗಳ ಸಾರ್ಥಕ ಸಹಕಾರಿ ಸೇವೆಯ ಫಲವಾಗಿ ಇವತ್ತು ವಾರ್ಷಿಕ 333 ಕೋಟಿ ವ್ಯವಹಾರ, ಕಳೆದ ಆರ್ಥಿಕ ವರ್ಷದಲ್ಲಿ 1,04,00,000
4 ಲಕ್ಷದಷ್ಟು ಲಾಭ. ಈ ಭಾಗದ ಒಳಮೊಗ್ರು, ಅರಿಯಡಕ, ಬಡಗನ್ನೂರು, ಪಡುವನ್ನೂರು ಈ 4 ಗ್ರಾಮದ 4,500ಕ್ಕಿಂತ ಅಧಿಕ ಸದಸ್ಯರನ್ನ ಒಳಗೊಂಡು ಈ ಭಾಗದ ರೈತರ ಹಿತಾಸಕ್ತಿಯನ್ನ ಕಾಪಾಡುವ ಹಿನ್ನೆಲೆಯಲ್ಲಿ ಸುಳ್ಯ ಪದವು ಶಾಖೆಯ ನೂತನ ಕಟ್ಟಡ ಪ್ರಕೃತಿ ಸಾಕಾರ ಸೌಧದ ಲೋಕಾರ್ಪಣೆ ಇದೀಗ ನೆರವೇರಿ ಅತಿಥಿ ಬಂಧುಗಳು ವೇದಿಕೆಯತ್ತ ಆಗಮಿಸುವ ಸಮಯ. ಈ ಸಂದರ್ಭದಲ್ಲಿ ಧನ್ಯತಾ ಭಾವದಿಂದ ಸ್ಮರಣೆಯಲ್ಲಿ ಉಪಸ್ಥಿತಿ ನೂತನ ಕಟ್ಟಡಕ್ಕೆ ಸ್ಥಳದಾನವನ್ನ ಮಾಡಿದ ಶ್ರೀಮತಿ ಸರೋಜಾ ಸುಬ್ರಹ್ಮಣ್ಯ ಭಟ್ ಕಜ್ಜಮೂಲೆ. ಅದೇ ರೀತಿ ಕಳೆದ 1 ವರ್ಷದಿಂದ ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನ ಕಟ್ಟಡಕ್ಕೆ ಮಾನ್ಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸಹಕಾರವನ್ನ ಕೊಟ್ಟದ್ದನ್ನ ನೆನಪಿಸಿಕೊಂಡು ಅತಿಥಿ ಬಂಧುಗಳ ವೇದಿಕೆಯತ್ತ ಆಗಮಿಸುವ ಸಮಯ. ಆದರಣೀಯರೇ, 49 ವರ್ಷಗಳ ಸಹಕಾರಿ ಕ್ಷೇತ್ರದ ಸಾರ್ಥಕ ನಿಲುವಿನೊಂದಿಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕುಂಬ್ರಾ ಇದರ ಸುಳ್ಯ ಪದವು ಶಾಖೆಯ ನೂತನ ಕಟ್ಟಡ ಪ್ರಕೃತಿ ಸಹಕಾರ ಸೌಧದ ಉದ್ಘಾಟನಾ ಸಮಾರಂಭ ಇದೀಗ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್, ಮಾನ್ಯ ಮಾಜಿ ಸಂಸದರು, ಮಂಗಳೂರು ಲೋಕಸಭಾ ಕ್ಷೇತ್ರ. ಪ್ರಕೃತಿ ಸಹಕಾರ ಸೌಧದ ಉದ್ಘಾಟನೆ, ಆಡಳಿತ ಕಚೇರಿ ಉದ್ಘಾಟನೆಯನ್ನ ನೆರವೇರಿಸಿದ ಸನ್ಮಾನ್ಯ ಶ್ರೀ ಸಂಜೀವ ಮಾಜಿ ಶಾಸನ ಸಭಾ ಕ್ಷೇತ್ರ ಭದ್ರತಾ ಕೊಠಡಿಯನ್ನ ಉದ್ಘಾಟಿಸಿ ನಮ್ಮ ಆತ್ಮೀಯರೇ ಚೆಂಡೆ ಶಾಪ್. ಆದರಣೀಯರೇ, ಇಡೀ ಭಾರತದಲ್ಲಿ 3 ಟ್ರಿಲಿಯನ್ ಆರ್ಥಿಕ ಶಕ್ತಿಯನ್ನ ಹೊಂದಿರುವ ಸಹಕಾರಿ ಕ್ಷೇತ್ರ 49 ವರ್ಷಗಳ ಹಿಂದೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಅನ್ನುವ ಸಂಸ್ಥೆ ಕುಂಬ್ರದಲ್ಲಿ ಆರಂಭಗೊಂಡು ಪ್ರಸ್ತುತ 4 ಗ್ರಾಮಗಳ 4,500 ಸದಸ್ಯರನ್ನ ಒಳಗೊಂಡು ವಾರ್ಷಿಕ 333 ಕೋಟಿ ಆರ್ಥಿಕ ವ್ಯವಹಾರದೊಂದಿಗೆ ಕಳೆದ ಆರ್ಥಿಕ ವರ್ಷದಲ್ಲಿ 1,04 ಲಕ್ಷ ಲಾಭದೊಂದಿಗೆ ಲಾಭದಿಂದ ಮುನ್ನಡೆಯುತ್ತಿರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕುಂಬ್ರಾ ಇದರ ಸುಳ್ಯ ಪದವು ಶಾಖೆಯ ನೂತನ ಕಟ್ಟಡ ಪ್ರಕೃತಿ ಸಾಕಾರ ಸೌಧದ ಉದ್ಘಾಟನಾ ಸಮಾರಂಭದ ಪ್ರಯುಕ್ತ 49 ವರ್ಷಗಳ ಸಾರ್ಥಕ ಸಹಕಾರಿ ಕ್ಷೇತ್ರೆಯ ಬಗ್ಗೆ ಒಂದು ವಿಟಿ ಇದೀಗ ಪ್ಲೇ ಆಗುತ್ತೆ. ಆ ನಿಟ್ಟಿನಲ್ಲಿ ಇದನ್ನ ನೋಡಿ ಅತಿಥಿ ಬಂಧುಗಳು ವೇದಿಕೆಗೆತ್ತ ಆಗಮಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ನಾನು ನಿನಗಾಗಿ, ನೀನು ನನಗಾಗಿ, ನಾವೆಲ್ಲರೂ ದೇಶಕ್ಕಾಗಿ ಎನ್ನುವ ಸಹಕಾರ ತತ್ವದಡಿಯಲ್ಲಿ ಬೆಳೆಯುತ್ತಾ ಬಂದಿರುವುದು ಸಹಕಾರ ಚಳುವಳಿ. ಈ ಚಳುವಳಿಯ ಕೊಂಡಿಗಳಾಗಿ ಗ್ರಾಮೀಣ ಭಾಗದ ಆರ್ಥಿಕ ಅಭಿವೃದ್ಧಿಯ ಬೆನ್ನೆಲುಬಾಗಿ ನಿಂತಿರುವುದು ಸಹಕಾರ ಸಂಘಗಳು. ಸಹಕಾರ ತತ್ವವನ್ನ ಅನುಸರಿಸುತ್ತಾ ಸಹಕಾರಿಗಳ ಸಾರಥ್ಯದಲ್ಲಿ ಮುಂದುವರಿಯುತ್ತಾ ರೈತರ ಬಾಳಿಗೆ ಬೆಂಗಾವಲಾಗಿ ನಿಂತು ಸಾಧನೆಗೈದಿರುವ ಒಂದು ಸಹಕಾರ ಸಂಘ ಎಂದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕುಂಬ್ರಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ. 1956ರಲ್ಲಿ ಕುಂಬ್ರಾ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಎನ್ನುವ ಹೆಸರಿನಲ್ಲಿ ಸ್ಥಾಪನೆಗೊಂಡ ಸಂಘವು 1976ರಲ್ಲಿ ವೈದ್ಯನಾಥನ್ ವರದಿಯ ಆಧಾರದ ಮೇಲೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಎಂದು ಹೆಸರು ಪಡೆದುಕೊಂಡು ಕಾರ್ಯ ಆಚರಿಸುತ್ತಾ ಬಂದಿದೆ. ಒಳಮೊಗರು, ಅರಿಯಡ್ಕ, ಬಡಗನ್ನೂರು ಮತ್ತು ಪಡುವನ್ನೂರು ಎನ್ನುವ 4 ಗ್ರಾಮಗಳ ವ್ಯಾಪ್ತಿಯನ್ನ ಹೊಂದಿರುವ ಕುಂಬ್ರಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು ಒಳಮೊಗರುವಿನಲ್ಲಿ ಪ್ರಧಾನ ಕಚೇರಿಯನ್ನ ಹೊಂದಿದೆ. ಸುಮಾರು 4,000ಕ್ಕೂ ಅಧಿಕ ಸದಸ್ಯರನ್ನ ಹೊಂದಿಕೊಂಡಿದ್ದು ವಾರ್ಷಿಕ 333 ಕೋಟಿ ರೂಪಾಯಿಗಳ ವ್ಯವಹಾರವನ್ನ ದಾಖಲಿಸಿದೆ. ಸಂಪೂರ್ಣ ಗಣಕೀಕೃತ ಸುಸಜ್ಜಿತ ಕೇಂದ್ರ ಕಚೇರಿಯನ್ನ ಹೊಂದಿರುವ ಸಂಘವು ಪಡಿತರ ವಿತರಣೆ, ರಸಗೊಬ್ಬರ ಪೂರೈಕೆಯ ಜೊತೆಗೆ ಅಲ್ಪಾವಧಿ, ಮಧ್ಯಮಾವಧಿ, ದೀರ್ಘಾವಧಿ ಕೃಷಿ ಸಾಲ, ಗೃಹ ಸಾಲ, ಕೃಷಿ ಭೂಮಿ ಖರೀದಿ ಸಾಲ, ಕೃಷಿ ಯಂತ್ರ ಖರೀದಿ ಸಾಲ, ಚಿನ್ನಾಭರಣ ಈಡಿನ ಸಾಲ, ಮಧ್ಯಮಾವಧಿ ದೀರ್ಘಾವಧಿ ಕೃಷಿಯೇತರ ಸಾಲ, ಉತ್ಪತ್ತಿ ಈಡಿನ ಸಾಲ, ವಾಹನ ಖರೀದಿ ಸಾಲ ಇತ್ಯಾದಿ ಸೇವೆಗಳನ್ನ ನೀಡ್ತಾ ಇದೆ. ಆಡಳಿತದ ಜವಾಬ್ದಾರಿ ನಿರ್ವಹಿಸಿಕೊಂಡು ಬಂದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯನಿರ್ವಹಣಾ ಅಧಿಕಾರಿಗಳು,
ನಿರ್ದೇಶಕರುಗಳ ಸೇವಾ ತತ್ಪರತೆಯ ಮೂಲಕ ನಿರಂತರ ಪ್ರಗತಿ ಸಾಧಿಸುತ್ತಾ ಬಂದಿದೆ. ಕಳೆದ 3 ಅವಧಿಗಳಿಂದ ಸಂಘದ ಅಧ್ಯಕ್ಷರಾಗಿ ಪ್ರಕಾಶ್ ಚಂದ್ರ ರೈ ಕೈಕಾರ ಅವರು ಸೇವೆ ಸಲ್ಲಿಸ್ತಾ ಇದ್ದು, ಸೂರ್ಯನಾರಾಯಣ ಭಟ್ ಉಪಾಧ್ಯಕ್ಷರಾಗಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭವಾನಿ ಬಿಆರ್ ಜೊತೆಗೆ ನಿರ್ದೇಶಕ ಮಂಡಳಿಯ ಸಾರಥ್ಯದಲ್ಲಿ ಸಂಘವು ಯಶಸ್ವಿಯಾಗಿ ಮುನ್ನಡೀತಾ ಇದೆ. ಸದ್ಯಕ್ಕೆ 10 ಮಂದಿ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕಳೆದ ಬಾರಿಯ ಸಭೆಯಲ್ಲಿ ವೃಂದಬಲವನ್ನ ಹೆಚ್ಚಿಸಿಕೊಳ್ಳುವ ನಿರ್ಣಯ ಕೈಗೊಳ್ಳಲಾಗಿದೆ. 2024-25ನೇ ಸಾಲಿನಲ್ಲಿ 1.04 ಕೋಟಿ ರೂಪಾಯಿ ನಿವ್ವಳ ಲಾಭವನ್ನು ಗಳಿಸಿಕೊಂಡಿದೆ. ಕುಂಬ್ರಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಪ್ರಧಾನ ಕಚೇರಿಯಾಗಿದ್ದು 4 ಗ್ರಾಮಗಳನ್ನು ಹೊಂದಿದೆ. ಒಳಮುಗುರು, ಅರಿಯಡ್ಕ, ಬಡಗನೂರು, ಪಡವನೂರು. ಇಲ್ಲಿ ಒಟ್ಟು 133 ಕೋಟಿಯಷ್ಟು ವಾರ್ಷಿಕ ವ್ಯವಹಾರ, ವಾರ್ಷಿಕ ಅಂದರೆ ಟೋಟಲ್ ವ್ಯವಹಾರ ಆಗಿದೆ. ಸಂಘವು ಕೈಕಾರ, ಅರಿಯಡ್ಕ ಮತ್ತು ಸುಳ್ಯ ಪದವುಗಳಲ್ಲಿ ಶಾಖೆಯನ್ನ ಹೊಂದಿದ್ದು, ಕೈಕಾರ ಶಾಖೆಯಲ್ಲಿ ಬ್ಯಾಂಕಿಂಗ್ ವ್ಯವಹಾರ ನಡೆಯುತ್ತಿದೆ. ಅರಿಯಡ್ಕ ಶಾಖೆಯಲ್ಲಿ ಪಡಿತರ ವಿತರಣಾ ವ್ಯವಸ್ಥೆ ಇದೆ. ಪಡವನೂರು ಗ್ರಾಮದ ಸುಳ್ಯ ಪದವಿನಲ್ಲಿ ಸುಬ್ರಹ್ಮಣ್ಯ ಭಟ್ ಕಜಮೂಲೆ ಎಂಬವರು ದಾನ ನೀಡಿದ ಸ್ಥಳದಲ್ಲಿ ಈ ಹಿಂದೆ ಹಳೆಯ ಕಟ್ಟಡದಲ್ಲಿ ಶಾಖೆಯು ಕಾರ್ಯಾಚರಿಸ್ತಾ ಇದ್ದು, ವಾರದಲ್ಲಿ 3 ದಿನಗಳ ಕಾಲ ಮಾತ್ರ ಇಲ್ಲಿ ಸೇವೆ ಲಭ್ಯವಿತ್ತು. ಇದೀಗ ಇಲ್ಲಿ ನೂತನ ಕಟ್ಟಡವನ್ನು ರಚನೆ ಮಾಡಬೇಕು, ಗ್ರಾಹಕರಿಗೆ ರಸಗೊಬ್ಬರ, ಪಡಿತರ ವಿತರಣೆಗೆ ಪೂರಕ ವ್ಯವಸ್ಥೆಗಳನ್ನು ಕಲ್ಪಿಸಬೇಕೆನ್ನುವ ನಿಟ್ಟಿನಲ್ಲಿ ಪ್ರಗತಿ ಸಹಕಾರ ಸೌಧ ನಿರ್ಮಾಣಗೊಂಡಿದೆ. ಮುಂದಕ್ಕೆ ಸುಳ್ಯ ಪದವು ಶಾಖೆಯಲ್ಲಿ ವಾರದ ಎಲ್ಲ ದಿನವೂ ಪಡಿತರ, ರಸಗೊಬ್ಬರ ವಿತರಣೆಯ ಜೊತೆಗೆ ಬ್ಯಾಂಕಿಂಗ್ ವ್ಯವಹಾರ ನಡೆಯಲಿದೆ. ಜೊತೆಗೆ ಈ ಭಾಗದ ಗ್ರಾಹಕರ ಸಾಲದ ಅರ್ಜಿಗಳನ್ನು ಇಲ್ಲೇ ಸ್ವೀಕೃತಿ ಮಾಡಿ ಬೋರ್ಡ್ ಮೀಟಿಂಗ್ನಲ್ಲಿ ವಿಲೇವಾರಿ ಮಾಡುವ ಹೊಸ ಯೋಜನೆಯನ್ನು ಕೂಡ ಪ್ರಾರಂಭ ಮಾಡಲಾಗುತ್ತಿದೆ. ಸುಸಜ್ಜಿತವಾದ ವ್ಯವಹಾರ ನಡೆಯುವ ಉದ್ದೇಶದಿಂದ ಹೊಸ ಕಟ್ಟಡವನ್ನು ತೀರ್ಮಾನಿಸುವಲ್ಲಿ ಆಡಳಿತ ಮಂಡಳಿ ಕೈಗೊಂಡು ಈಗ ಉದ್ಘಾಟನಾ ಹಂತಕ್ಕೆ ಬಂದು ನಿಂತಿದೆ. ಹಾಗೆ ಈ ಊರಿನವರಿಗೆ ವ್ಯವಹಾರ ದೃಷ್ಟಿಯಿಂದ ವಾರ ಪೂರ್ತಿ ವ್ಯವಹಾರ ಮಾಡುವರೆ ಒಂದು ಸುಸಜ್ಜಿತ ಕಟ್ಟಡ ಈ ಸಮಯದಲ್ಲಿ ಆದದ್ದು ನಮಗೆ ತುಂಬ ಸಂತೋಷ ಬಂದಿದೆ. ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಸರ್. ಊರಿನವರು ತುಂಬ ಬೆಂಬಲದಿಂದ ಇಷ್ಟು ಒಳ್ಳೆ ಕಟ್ಟಡ ಕಟ್ಟಲಿಕ್ಕೆ ಸಾಧ್ಯವೂ ಆಯಿತು. ಮುಂದೆ ಎಲ್ಲ ವ್ಯವಹಾರದಲ್ಲಿ ಎಲ್ಲ ಮೆಂಬರ್ಗಳ ಸಹಕಾರ ಇರಲಿ ಅಂತೇಳಿ ಅಪೇಕ್ಷೆ ಪಡ್ತೇನೆ. ತನ್ನ ನಿಗದಿತ ಸೇವೆಯನ್ನ ಒದಗಿಸುವ ಜೊತೆಗೆ ಸಂಘವು ಸಾಮಾಜಿಕವಾಗಿ ರೈತ ಸ್ನೇಹಿಯಾಗಿ 10 ಹಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತಾ ಬಂದಿದೆ. ವಿವಿಧ ಗೊಬ್ಬರ, ಕೃಷಿ ಸಂಬಂಧಿತ ವಿಚಾರಗಳಿಗೆ ಸಂಬಂಧಪಟ್ಟ ಮಾಹಿತಿ ಕಾರ್ಯಾಗಾರಗಳ ಆಯೋಜನೆ, ರೈತ ಸದಸ್ಯರು ಮೃತಪಟ್ಟ ಸಂದರ್ಭದಲ್ಲಿ ಮರಣ ಸಾಂತ್ವನ ನಿಧಿ ವಿತರಣೆ, ಹೀಗೆ ಹಲವು ಕಾರ್ಯಗಳನ್ನ ಮಾಡಲಾಗುತ್ತಿದೆ. ಕೇಂದ್ರ ಸರ್ಕಾರದ ಸಹಕಾರ ಸಚಿವಾಲಯವು 85 ಉದ್ದೇಶಗಳನ್ನು ಇಟ್ಟುಕೊಂಡು ಹೊಸ ಬೈಲಾವನ್ನ ಅಳವಡಿಸಿಕೊಳ್ಳಲು ಸೂಚನೆ ನೀಡಿದ್ದು, ಮುಂದಿನ ಸೆಪ್ಟೆಂಬರ್ 4ರಂದು ನಡೆಯುವ ಮಹಾಸಭೆಯಲ್ಲಿ ಬೈಲಾವನ್ನ ಅಳವಡಿಸಿಕೊಂಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸುಮಾರು 85 ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಸಂಘವು ಸಜ್ಜಾಗಿದೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕುಂಬ್ರಾ ಇದರ ಶಾಖೆ ಈ ಒಂದು ನಮ್ಮ ಪಡವನೂರು ಗ್ರಾಮದ ಸುಳ್ಯ ಪದವಿನಲ್ಲಿ 1956ರಿಂದ ಮೊದಲುಗೊಂಡು ಆಮೇಲೆ ನಮ್ಮ ಈ 4 ಗ್ರಾಮಗಳಲ್ಲಿ ಬಡಗನೂರಲ್ಲಿ ಕೂಡ ಒಂದು ಬ್ರಾಂಚ್ ಇತ್ತು. ಅದನ್ನು ವಿಲೀನಗೊಳಿಸಿ 1976ರಿಂದ ವ್ಯವಸಾಯ ಸೇವಾ ಸಹಕಾರಿ ಸಂಘ ಅಂತ ಇತ್ತು. ಆಮೇಲೆ ವೈದ್ಯನಾಥನ ವರದಿಯ ಆಧಾರದ ಮೇಲೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಅಂತ ಆಯಿತು. ಸರ್ಕಾರದ ಯೋಜನೆಗಳನ್ನ ಪಡೆದುಕೊಂಡು ನಬಾರ್ಡ್ನಿಂದ ವಿಶೇಷ ಅನುದಾನವನ್ನು ಪಡೆದುಕೊಂಡು ಮುಂದಿನ ದಿನಗಳಲ್ಲಿ ಈ ಒಂದು ಸಂಘವನ್ನು ಇನ್ನೂ ಹೆಚ್ಚಿನ ಒಂದು ಸ್ಥಾನಮಾನದತ್ತ, ಹೆಚ್ಚಿನ ಗುರಿಯತ್ತ ನಾವು ಕೊಂಡೋಗ್ಲಿಕ್ಕೆ ನಾವೆಲ್ಲ ಪ್ರಯತ್ನ ಪಡ್ತಾ ಇದ್ದೇವೆ. ಆ ಒಂದು ದ್ಯೋತಕವಾಗಿ ಇವತ್ತು ಈ ಒಂದು ಹೊಸ ಕಟ್ಟಡ ಉದ್ಘಾಟನೆಯಾಗಿದೆ. ಮುಂದೆ ಕೂಡ ನಮ್ಮೆಲ್ಲರ ರೈತ ಸದಸ್ಯರ ಒಂದು ಸಹಕಾರದಿಂದ ಈ ಸಂಘವನ್ನು ಇನ್ನಷ್ಟು ಬಲಪಡಿಸಬೇಕು, ಆರ್ಥಿಕವಾಗಿ ಸದೃಢವಾಗಬೇಕು. ಸಹಕಾರಿ ಸಂಘದಲ್ಲಿರುವಂತಹ ಎಲ್ಲ ಸದಸ್ಯರು ಕೂಡ ಆರ್ಥಿಕತೆಯ ಸಬಲೀಕರಣವನ್ನು ಮಾಡುತ್ತಾ ದೇಶದ GDPಗೆ ತಮ್ಮ ಕೊಡುಗೆಯನ್ನು ಕೊಡಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹೀಗೆ ಸರ್ಕಾರದಿಂದ ಯೋಜನೆಗಳನ್ನ ಪಡೆದುಕೊಂಡು ನಬಾರ್ಡ್ನಿಂದ ಅನುದಾನವನ್ನ ಪಡೆದುಕೊಂಡು ಸಂಘವನ್ನ ಇನ್ನಷ್ಟು ಎತ್ತರಕ್ಕೆ ಬೆಳೆಸಲು ಸರ್ವ ಸಹಕಾರಿಗಳು ಶ್ರಮವಹಿಸುತ್ತಿದ್ದಾರೆ. ಇದೀಗ ಎಲ್ಲರ ಸಹಕಾರ ಪ್ರೋತ್ಸಾಹದಿಂದ ಸುಳ್ಯ ಪದವಿನಲ್ಲಿ ನೂತನ ಕಟ್ಟಡ ಪ್ರಕೃತಿ ಸಹಕಾರ ಸೌಧ ಸುಂದರವಾಗಿ ನಿರ್ಮಾಣಗೊಂಡು ನಿಂತಿದೆ. ಮುಂದಕ್ಕೂ ತಮ್ಮ ಪ್ರೀತಿ ಸಹಕಾರವನ್ನ ಯಾಚಿಸುತ್ತಾ
ತಮ್ಮೆಲ್ಲರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಕೃತಜ್ಞತೆಗಳು. ಇಂದಿನ ಉದ್ಘಾಟನಾ ಸಮಾರಂಭದ ಎಲ್ಲ ಅತಿಥಿ ಬಂಧುಗಳನ್ನ ವೇದಿಕೆಗೆ ಸ್ವಾಗತಿಸುವ ಸಮಯ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವ ಪ್ರಕಾಶ್ ಚಂದ್ರ ರೈ ಕೈಕಾರ, ಅದೇ ರೀತಿ ಉಪಾಧ್ಯಕ್ಷರಾಗಿರುವ ಶ್ರೀಯುತ ಸೂರ್ಯನಾರಾಯಣ್ ಭಟ್ ಇವರು ಅತಿಥಿ ಬಂಧುಗಳನ್ನ ವೇದಿಕೆಗೆ ಕರೆತರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಆದರಣೀಯರೇ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕುಂಬ್ರ ಇದರ ಪ್ರಕೃತಿ ಸಹಕಾರ ಸೌಧದ ಲೋಕಾರ್ಪಣೆಗೊಂಡ ಬಳಿಕ ಉದ್ಘಾಟನಾ ಸಮಾರಂಭಕ್ಕೆ ಮುಂಚಿತವಾಗಿ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರದಲ್ಲಿ ಆರತಿಯನ್ನ ಬೆಳಗುವ ಕಾರ್ಯಕ್ರಮ ಪ್ರಗತಿಯಲ್ಲಿದೆ. ಆ ಆರತಿ ವೇದಿಕೆಗೆ ಬರುತ್ತೆ. ಅತಿಥಿ ಬಂಧುಗಳ ಸಹಕಾರದೊಂದಿಗೆ ದೀಪ ಪ್ರಜ್ವಲನೆಗೈದು ಈ ಕಾರ್ಯಕ್ರಮವನ್ನ ಉದ್ಘಾಟಿಸುವ ಸಮಯ. ಆ ನಿಟ್ಟಿನಲ್ಲಿ ಎಲ್ಲ ಅತಿಥಿ ಬಂಧುಗಳನ್ನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವ ಶ್ರೀ ಪ್ರಕಾಶ್ ಚಂದ್ರ ರೈ ಕೈಕಾರ ಮಾನ್ಯ ಅಧ್ಯಕ್ಷರು ವೇದಿಕೆಗೆತ್ತ ಕರೆತರುವವರಿದ್ದಾರೆ. ಅದಾದ ಬಳಿಕ ಅತಿಥಿ ಬಂಧುಗಳು ಮೇಲ್ಭಾಗಕ್ಕೆ ಬಂದು ಮೊದಲೇ ಆರತಿಯನ್ನ ಬೆಳಗಿ ಅದಾದ ನಂತರ ದೀಪ ಪ್ರಜ್ವಲನೆಯನ್ನ ಗೈದ ನಂತರ ಕಲ್ಪವೃಕ್ಷದ ಸಿಂಗಾರವನ್ನ ಅರಳುವ ಮೂಲಕ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಲಾಗುತ್ತೆ. ಅತಿಥಿ ಬಂಧುಗಳು ವೇದಿಕೆಯತ್ತ ಆಗಮಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಆದರಣೀಯರೇ, 49 ವರ್ಷಗಳ ಸಹಕಾರಿ ಸೇವೆಯೊಂದಿಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕುಂಬ್ರ ಇವತ್ತು ಸುಳ್ಯಪದವು ಶಾಖೆಯ ನೂತನ ಕಟ್ಟಡ ಪ್ರಕೃತಿ ಸಹಕಾರ ಸೌಧವನ್ನ ಲೋಕಾರ್ಪಣೆಗೊಳಿಸಿ ಸಭಾ ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನ ಕೈಯುತ್ತಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲ ಅತಿಥಿ ಬಂಧುಗಳನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಯತ್ತ ಸ್ವಾಗತಿಸಿದ ಈ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀರಾಮ ಭಟ್ ಬೀರಮೂಲೆ ಪ್ರಗತಿಪರ ಕೃಷಿಕರು ನೆರವೇರಿಸಲಿದ್ದು, ಈ ಉಪಸ್ಥಿತಿ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ಮಾನ್ಯ ಮಾಜಿ ಸಂಸದರು ಮಂಗಳೂರು ಲೋಕಸಭಾ ಕ್ಷೇತ್ರ, ಸನ್ಮಾನ್ಯ ಶ್ರೀ ಸಂಜೀವ ಮಠಂದೂರು ಮಾನ್ಯ ಮಾಜಿ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ, ಸನ್ಮಾನ್ಯ ಶ್ರೀ ಶಶಿಕುಮಾರ್ ರೈ ಬಾಲ್ಯೋಟ್ಟು, ಸನ್ಮಾನ್ಯ ಶ್ರೀ ಜಯರಾಮ ರೈ ಎಸ್ಬಿ, ಸನ್ಮಾನ್ಯ ರಘು ಎಸ್.ಎಂ, ಶ್ರೀಮತಿ ಪುಷ್ಪಲತಾ ದೇವಕಜ, ಶ್ರೀ ಶ್ರೀರಾಮ ಭಟ್ ಬೀರಮೂಲೆ, ಶ್ರೀ ಮಹಮ್ಮದ್ ಬಡಗನ್ನೂರು ಹಾಗೂ ಎಲ್ಲ ಅತಿಥಿ ಬಂಧುಗಳ ಜೊತೆಗೆ ನೂತನ ಕಟ್ಟಡಕ್ಕೆ ಸ್ಥಳದಾನವನ್ನ ಮಾಡಿರುವ ಶ್ರೀಮತಿ ಸರೋಜ ಸುಬ್ರಹ್ಮಣ್ಯ ಭಟ್ ಕಚ್ಚಮೂಲೆ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಎಲ್ಲ ಅತಿಥಿ ಬಂಧುಗಳನ್ನ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ 49 ವರ್ಷಗಳ ಸಾರ್ಥಕ ಇತಿಹಾಸದೊಂದಿಗೆ ವಾರ್ಷಿಕ 333 ಕೋಟಿ ಆರ್ಥಿಕ ವ್ಯವಹಾರ, 1,04 ಲಕ್ಷದ ಲಾಭ. ಪ್ರಸ್ತುತ ಸುಳ್ಯಪದವು ಭಾಗದ ಜನರ ರೈತರ ಹಿತಾಸಕ್ತಿಯನ್ನ ಕಾಯುವ ನಿಟ್ಟಿನಲ್ಲಿ ನೂತನ ಕಟ್ಟಡ ಪ್ರಕೃತಿ ಸಹಕಾರ ಸೌಧದ ಉದ್ಘಾಟನೆಯ ಬಳಿಕ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸನ್ಮಾನ್ಯ ಶ್ರೀರಾಮ ಭಟ್ ಬೀರಮೂಲೆ ಪ್ರಗತಿಪರ ಕೃಷಿಕರು, ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್, ಸನ್ಮಾನ್ಯ ಶ್ರೀ ಸಂಜೀವ ಮಠಂದೂರು, ಶಶಿಕುಮಾರ್ ರೈ ಬಾಲ್ಯೋಟ್ಟು, ಅದೇ ರೀತಿ ಜಯರಾಮ್ ರೈ, ರಘು ಎಸ್.ಎಂ, ಪುಷ್ಪಲತಾ ದೇವಕಜ, ಶ್ರೀರಾಮ ಭಟ್ ಬೀರಮೂಲೆ, ಮಹಮ್ಮದ್ ಬಡಗನ್ನೂರು, ಪ್ರಕಾಶ್ ಚಂದ್ರ ರೈ ಇವರ ನೇತೃತ್ವದಲ್ಲಿ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರದಿಂದ ಆರತಿ ಬೆಳಗ್ಗೆ ತಂದಿರುವಂತಹ ಪವಿತ್ರ ದೀಪವನ್ನ ಬೆಳಗುವ ಮೂಲಕ ನೂತನ ಪ್ರಕೃತಿ ಸಾಕಾರ ಸೌಧದ ಉದ್ಘಾಟನಾ ಸಮಾರಂಭವನ್ನ ದೀಪ ಪ್ರಜ್ವಲನೆಯೊಂದಿಗೆ ಉದ್ಘಾಟಿಸುತ್ತಿದ್ದಾರೆ. ಬೆಳಕು ಹರಿದು ಬರಲಿ, ಅರುಣೋದಯದ ಸೂರ್ಯನ ತೆರದಿ, ಮಂಗಳಮಯವಿರಲಿ, ಹರುಷದ ಹೊನಲಿರಲಿ ಅನ್ನುವ ಸದಾಶಯದೊಂದಿಗೆ ನೂತನ ಸುಳ್ಯಪದವು ಶಾಖೆ ಪ್ರಕೃತಿ ಸಹಕಾರ ಸೌಧದ ಉದ್ಘಾಟನೆ. ಈ ಭಾಗದ ಹಿರಿಯ ಸಹಕಾರಿ ಸನ್ಮಾನ್ಯ ಶ್ರೀರಾಮ ಭಟ್ ಬೀರಮೂಲೆ ಪ್ರಗತಿಪರ ಕೃಷಿಕರು, ಮಾಜಿ ಸಂಸದರು, ಮಾಜಿ ಶಾಸಕರು, ಸಹಕಾರಿ ಕ್ಷೇತ್ರದ ಧುರೀಣರ ಒಟ್ಟುಗೂಡುವಿಕೆಯಿಂದ ಪಂಚದೀಪವನ್ನ ಬೆಳಗುವ ಮೂಲಕ ಪಂಚಮಂ ಕಾರ್ಯಸಿದ್ಧಿ ಅನ್ನುವ ತತ್ವದ ಅಡಿಯಲ್ಲಿ ಸಹಕಾರಿ ತತ್ವವನ್ನ ನೆನಪಿಸಿಕೊಂಡು ಎಲ್ಲರಿಗಾಗಿ ನಾನು ನನಗಾಗಿ ಎಲ್ಲರೂ ಅನ್ನುವ ತತ್ವವನ್ನ ಅಳವಡಿಸಿಕೊಂಡು ಇಡೀ ಸಹಕಾರಿ ಕ್ಷೇತ್ರಕ್ಕೆ ಬಲಿಷ್ಠ ಶಕ್ತಿಯನ್ನ ತುಂಬಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಹಕಾರಿ ಬಂಧುಗಳನ್ನ ಒಟ್ಟು ಸೇರಿಸಿಕೊಂಡು
49 ವರ್ಷಗಳ ಇತಿಹಾಸದೊಂದಿಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನ ಶಾಖೆ ಪ್ರಕೃತಿ ಸಾಕಾರ ಸೌಧದ ಉದ್ಘಾಟನೆ. ಇದೀಗ ಕಲ್ಪ ವೃಕ್ಷದ ಸಿಂಗಾರವನ್ನ ಅರಳಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕು ಅನ್ನುವ ವಿನಂತಿಯನ್ನ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ಇವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಆದರಣೀಯರೇ, ಇದೀಗ ತೆಂಗಿನ ಮರದ ಹಿಂಗಾರವನ್ನ ಅರಳಿಸುವ ಮೂಲಕ ಸಂಪ್ರದಾಯಬದ್ಧವಾಗಿ ಕಾರ್ಯಕ್ರಮವನ್ನ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ಮಾಜಿ ಸಂಸದರು, ಮಂಗಳೂರು ಲೋಕಸಭಾ ಕ್ಷೇತ್ರ ಇವರು ಉದ್ಘಾಟಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಇದೀಗ ರೈತರ ಪ್ರಮುಖ ಬೆಳೆ ಅದು ತೆಂಗಿನ ಬೆಳೆ. ಈ ತೆಂಗಿನ ಬೆಳೆಯ ತೆಂಗಿನ ಮರದ ಹಿಂಗಾರವನ್ನ ಅರಳಿಸುವ ಮೂಲಕ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಎಲ್ಲ ಅತಿಥಿ ಬಂಧುಗಳು ವೇದಿಕೆಯಲ್ಲಿ ಆಸನವನ್ನ ಸ್ವೀಕಾರ ಮಾಡಬೇಕು. ಎಲ್ಲ ಸಹಕಾರಿ ಬಂಧುಗಳು ವೇದಿಕೆಯ ಮುಂಭಾಗದ ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಸಭಾ ಕಾರ್ಯಕ್ರಮ ಮುಂದುವರಿಯುತ್ತಿದೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಶಕ್ತಿ ಮತ್ತು ಚೈತನ್ಯದ ಪ್ರತೀಕ, ಶ್ರದ್ಧೆ ಮತ್ತು ಏಕಮನಸ್ಸಿನ ದ್ಯೋತಕ, ಪ್ರಾರ್ಥನೆ, ಸಹಕಾರಿ ತತ್ವ, ಎಲ್ಲರಿಗಾಗಿ ನಾನು ನನಗಾಗಿ ಎಲ್ಲರೂ ಅನ್ನುವ ರೈತ ಸ್ನೇಹಿ ತತ್ವದೊಂದಿಗೆ ಇದೀಗ ರೈತ ಗೀತೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನ ನೀಡುವವರಿದ್ದಾರೆ ಸರ್ವೋದಯ ಸುಳ್ಯ ಪದವು ಇಲ್ಲಿನ ವಿದ್ಯಾರ್ಥಿನಿಯರು. ಎಲ್ಲರೂ ಎದ್ದು ನಿಂತು ರೈತ ಗೀತೆಗೆ ಧ್ವನಿಯಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಇದೀಗ ಸರ್ವೋದಯ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಂದ ರೈತ ಗೀತೆ. ಫಲವನ್ನು ಬಯಸದೆ ಸೇವೆಯ ಪೂಜೆ ಕರ್ಮವೇ ಪರಸ
ಒಳಗೆ ಬಾ ಯಾತ್ರಿಕನೇ ಎಂಬ ರಾಷ್ಟ್ರಕವಿ ಕುವೆಂಪು ಅವರ ವಾಣಿಯಂತೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವರನ್ನ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸ್ವಾಗತಿಸಲಿದ್ದಾರೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕುಮ್ರಾಯಲ್ಲಿ 11 ವರ್ಷಗಳ ಯಶಸ್ವಿ ಅಧ್ಯಕ್ಷೀಯ ನೆಲೆಯಲ್ಲಿ ಈ ಸಂಸ್ಥೆಯನ್ನ ಅತ್ಯಂತ ಯಶಸ್ವಿಯಾಗಿ ಕಟ್ಟಿ ಬೆಳೆಸುತ್ತಿರುವಂತಹ ಪ್ರಕಾಶ್ ಚಂದ್ರ ರೈ ಕೈಕಾರ ಇವರು ಅತಿಥಿ ಬಂಧುಗಳನ್ನ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಶ್ರೀ ಗಣೇಶಾಯ ನಮಃ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕುಂಬ್ರಾ ಇದರ ಸುಳ್ಯಪದವು ಶಾಖೆಯ ಪ್ರಕೃತಿ ಸಹಕಾರ ಸೌಧದ ಈ ಒಂದು ಉದ್ಘಾಟನೆ ಸಮಾರಂಭ ಪ್ರಪ್ರಥಮವಾಗಿ ಸ್ಥಳ ಸಾನ್ನಿಧ್ಯದಲ್ಲಿ ನೆಲೆಸಿ ಆರಾಧಿಸಲ್ಪಡುವ ಶ್ರೀ ಶಾಸ್ತಾರ ಅಯ್ಯಪ್ಪ ಸ್ವಾಮಿಯ ಪಾದಪದ್ಮಗಳಿಗೆ ವಂದಿಸುತ್ತಾ ಈ ಪುಣ್ಯದ ಮಣ್ಣು ಬಡವಣ್ಣೂರಿನಲ್ಲಿ ಸಾಕ್ಷಾತ್ ಶ್ರೀಮನ್ನಾರಾಯಣನು ಕೂರ್ಮಾವತಾರವಾಗಿ ಅವತಾರ ಮಾಡಿದಂತಹ ಶ್ರೀ ಶಾಸ್ತಾರ ವಿಷ್ಣುಮೂರ್ತಿ ದೇವರ ಪಾದಾರವಿಂದಗಳಿಗೆ ವಂದಿಸುತ್ತಾ ಈ ಮಣ್ಣಿನಲ್ಲಿ ಮಹಾವಿಷ್ಣುವರೊಡನೆ ಜನ್ಮ ಅವತಾರವನ್ನೆಂತ ತಾಯಿ ರಾಜರಾಜೇಶ್ವರಿಯ ಪಾದಪದ್ಮಗಳನ್ನು ನೆನೆಸಿಕೊಂಡು ಸ್ಥಳದಲ್ಲಿ ಆರೂಢವಾದಂತಹ ರಕ್ತೇಶ್ವರಿಯಮ್ಮನವರ ಪಾದಪದ್ಮಗಳನ್ನು ನೆನೆಸುತ್ತಾ ಎಲ್ಲ ಸ್ಥಳ ಸಾನ್ನಿಧ್ಯ ದೈವ ದೇವರುಗಳಿಗೆ ವಂದಿಸುತ್ತಾ ಹಾಗೂ ನಮ್ಮ ಆರಾಧ್ಯ ಮೂರ್ತಿ ಸೀಮೆಯ ಒಡೆಯ ಮಹಾಲಿಂಗೇಶ್ವರನ ಚರಣಕಮಲಿಗೆ ವಂದಿಸುತ್ತಾ ಇವತ್ತು ನಮ್ಮ ಸುಳ್ಯಪದವು ಶಾಖೆಯ ಪ್ರಕೃತಿ ಸಹಕಾರ ಸೌಧದ ಉದ್ಘಾಟನೆಯನ್ನು ಈಗಾಗಲೇ ನೆರವೇರಿಸಿದ್ದಾರೆ. ಈ ನಿಟ್ಟಿನಲ್ಲಿ ನಾವೊಂದಷ್ಟು ಕೆಲಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಉದ್ಘಾಟನೆ ಮಾಡಿದ ಹಾಗೂ ಸಭೆಯ ಮಧ್ಯದಲ್ಲಿ ನಮ್ಮ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದಂತಹ ಮಾಜಿ ಅಧ್ಯಕ್ಷರುಗಳನ್ನು ಗೌರವಿಸುತ್ತಾ ಈ ಸಂಸ್ಥೆಯಲ್ಲಿ ದುಡಿದಂತಹ ಮಾಜಿ ಕಾರ್ಯನಿರ್ವಹಣಾಧಿಕಾರಿಗಳನ್ನು ಸನ್ಮಾನಿಸುತ್ತಾ ಹಾಗೂ ಎಲ್ಲದಕ್ಕೂ ಪ್ರಮುಖವಾಗಿ ಈ ಒಂದು ಸಂಸ್ಥೆಗೆ ಸ್ಥಳದಾನವನ್ನು ನೀಡಿದಂತಹ ಮಹನೀಯರಿಗೆ ಗೌರವ ಸನ್ಮಾನ ಮಾಡಲಿಕ್ಕಿದ್ದೇವೆ. ಹಾಗೆ ಇಲ್ಲಿಯ ಎಲ್ಲ ನಾಗರಿಕ ಬಂಧುಗಳಿಗೂ ರೈತಾಪಿ ಮಿತ್ರರಿಗೂ ಎಲ್ಲ ಸದಸ್ಯರಿಗೂ ಈ ಭಾಗದಲ್ಲಿ ಇದ್ದುಕೊಂಡು ನಮ್ಮ ಸಹಕಾರದ ತತ್ವದ ಮುಖಾಂತರವಾಗಿ ಅವರೆಲ್ಲ ನಮ್ಮೊಟ್ಟಿಗೆ ಸೇರಿಕೊಂಡು ಸಮಿತಿಗಳನ್ನು ರಚನೆ ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಜೋಡಣೆ ಮಾಡಿದ್ದಾರೆ. ಅವರನ್ನು ಕೂಡ ಗುರುತಿಸುತ್ತಾ ಅವರ ಗೌರವ ಉಪಸ್ಥಿತಿಯನ್ನು ನೆನೆಯುತ್ತಾ ನಮ್ಮ ಸಂಸ್ಥೆಯ ಒಂದಷ್ಟು ವಿಷಯಗಳನ್ನು ತಮ್ಮ ಮುಂದಿಡುತ್ತೇನೆ. ಆಮೇಲೆ ಅತಿಥಿಗಳ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. 1938ರಲ್ಲಿ ನಮ್ಮ ಸಂಸ್ಥೆ ಶ್ರೀ ಮಂಜನರೈ ಮತ್ತು ಅಧ್ಯಕ್ಷರಾಗಿ ಕಾರ್ಯದರ್ಶಿಯಾಗಿ ಇಬ್ರಾಹಿಂ ಬ್ಯಾರಿ ಇವರ ಒಂದು ಪ್ರಯತ್ನದಿಂದ ಕುಂಬ್ರದಲ್ಲಿ ಈ ಒಂದು ಸಂಸ್ಥೆಯ ಜನನ ಆಯಿತು. 1936ರಲ್ಲಿ ಬಹುಶಃ ಬಡಗನ್ನೂರಿನಲ್ಲಿ ಕೂಡ ಒಂದು ಸಹಕಾರಿ ಸಂಘ ಸ್ಥಾಪನೆಯಾಯಿತು. ಕಾಲಕ್ರಮೇಣ 1976 ಹೊತ್ತಿಗೆ ಅದರ ಮೊದಲು ಈ ಸಂಸ್ಥೆಯಲ್ಲಿ ಏನೋ ಒಂದು ರೀತಿಯ ವ್ಯತ್ಯಾಸಗಳುಂಟಾಗಿ ಸಂಸ್ಥೆ ಮುಚ್ಚುವ ಹಂತಕ್ಕೆ ಹೋಗಿತ್ತು ಅನ್ನುವಂಥದ್ದನ್ನು ಹಿರಿಯರಿಂದ ಕೇಳಿ ತಿಳಿದುಕೊಂಡಿದ್ದೇನೆ. ಆದರೆ ಐ ಡಿ ನಾಯಕರನ್ನು ಅಪಾಯಿಂಟ್ಮೆಂಟ್ ಮಾಡಿ DCC ಬ್ಯಾಂಕಿನಿಂದ
ಪುನರುಜ್ಜೀವನಂತಗೊಳಿಸಿ ಸಂಸ್ಥೆ, ಪ್ರಾಥಮಿಕ ಕೃಷಿ ಪತ್ತಿನ ಸಂಘ, ಆಗ ವ್ಯವಸಾಯ ಸೇವಾ ಸಹಕಾರಿ ಸಂಘ 1976ರಲ್ಲಿ ಬಡಗಣ್ಣೂರು, ಪಡುವಣ್ಣೂರು, ಒಳಮುಗುರು, ಅರಿಯಡ್ಕ 4 ಗ್ರಾಮಗಳಲ್ಲಿ ತನ್ನ ಕಾರ್ಯಾಚರಣೆಯನ್ನು ಮಾಡುತ್ತಾ ಅಲ್ಲಿಂದ ಅದು ಸಂಸ್ಥೆ ಹಿಂದಕ್ಕೆ ನೋಡಿಲ್ಲ, ಬೇಳುಗಳನ್ನು ಕಂಡಿಲ್ಲ, ಉತ್ತರಾಭಿಮುಖವಾಗಿ ಅಭಿವೃದ್ಧಿಯಾಗಿ ಈ ವರ್ಷ ಅಂದರೆ 2025ಕ್ಕೆ ಸಂಸ್ಥೆ 1,04,00,000 ಲಾಭವನ್ನು ಗಳಿಸಿ ತನ್ನ 4 ಗ್ರಾಮಗಳ ರೈತ ಸದಸ್ಯರಿಗೆ ಅನೇಕ ರೀತಿಯ ಸವಲತ್ತುಗಳನ್ನು ನೀಡುತ್ತಾ ಈ ಹೊತ್ತಿನಲ್ಲಿ ನಮ್ಮ ಸುಳ್ಯ ಪದವಿನಲ್ಲಿ ಒಂದು ಸುಸಜ್ಜಿತವಾದ ಕಟ್ಟಡ ಇತ್ತು ಮೊದಲು, ಆದರೆ ಹಳೆಯದಾಗಿತ್ತು. ಒಂದು ಒಳ್ಳೆಯ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥರ ನಮ್ಮ ಪ್ರಯತ್ನ ಕಳೆದ 2-3 ವರ್ಷಗಳಿಂದ, 3-4 ವರ್ಷಗಳಿಂದ ಇರ್ಬೋದು, ಅನೇಕ ಪ್ರಯತ್ನಗಳನ್ನು ಮಾಡಿದ್ದೇವೆ. ಆದರೆ ಹಳೆಯ ಕಟ್ಟಡವನ್ನು ತೆಗೆದು ಹೊಸ ಕಟ್ಟಡ ಕಟ್ಟಬೇಕಾದ್ರೆ ಅದರಲ್ಲಿ ತುಂಬ ಕೆಲಸ ಆಯಿತು. ಆದರೂ ಒಂದು ಒಳ್ಳೆಯ ಕೆಲಸ ಆಗಬೇಕಿದ್ರೆ ತುಂಬ ಪರಿಶ್ರಮ ಬೇಕು. ಇಂತಹ ಪರಿಶ್ರಮವನ್ನು ನಾವೆಲ್ಲ ಪಟ್ಟುಕೊಂಡು ಇವತ್ತು ಒಂದು ಅತ್ಯಂತ ಸಾರ್ಥಕದ ದಿನ ಇವತ್ತು. ಯಾಕಂತ ಹೇಳಿದ್ರೆ ಆ ಒಂದು ಭವ್ಯ ಕಟ್ಟಡವನ್ನು ನಾವು ಇವತ್ತು ನೋಡಿದ್ದೇವೆ. ಅತಿಥಿ ಗಣ್ಯರು ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಸಹಕಾರ ತತ್ವದಲ್ಲಿ ನೀನು ನನಗಾಗಿ, ನಾನು ನಿನಗಾಗಿ, ನಾವೆಲ್ಲರೂ ಈ ದೇಶಕ್ಕಾಗಿ ಅನ್ನುವಂಥ ತತ್ವದಿಂದ ನಮ್ಮ ಸಂಸ್ಥೆ ಇವತ್ತು ಬೆಳೆದು ಬಂದಿದೆ. ಊರಿನ ಎಲ್ಲ ಜನರಿಗೆ, ಅಂದರೆ ಮುಖ್ಯವಾಗಿ ನಮ್ಮ ಗ್ರಾಮೀಣ ಭಾಗದಲ್ಲಿ ನಾವು ಕೃಷಿಗಳನ್ನು ಮಾಡ್ತಾ ಇದ್ದೇವೆ. ಕೃಷಿ ಮಾಡಿ ಈ ಭಾಗದ ಅಭಿವೃದ್ಧಿ ಕಾರ್ಯಗಳನ್ನು ನಾವು ಮಾಡ್ತೇವೆ. ಕೃಷಿ ಅಂತ ಹೇಳಿದರೆ ಕೃಷಿ ಏನು ಸಾಮಾನ್ಯ ಅಲ್ಲ. ನಾವು ಒಂದು ಕಳೆದ 2 ವರ್ಷಗಳಲ್ಲಿ ಕೊರೋನಾದಂತಹ ಮಹಾಮಾರಿ ರೋಗ ಬಂದಾಗ ಕೂಡ ನಮ್ಮ ಗ್ರಾಮೀಣ ಭಾಗದ ಕೃಷಿಕರಿಗೆ, ರೈತರಿಗೆ ಯಾವುದೇ ರೀತಿಯ ಒಂದು ಅದರ ಕಷ್ಟಗಳು ಗೊತ್ತಾಗಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಸ್ವಾವಲಂಬನೆ ಇದೆ. ನಾವು ದುಡಿದು ನಾವೇ ತಿನ್ನುವಂಥದ್ದು. ಮೊದಲು ನಾವು ಹಿಂದಿನ ಕಾಲದಲ್ಲಿ ನಾವು ಸಣ್ಣವರು ಇರುವಾಗ ನಮ್ಮಲ್ಲಿ ಹತ್ತಿರದಲ್ಲಿ ಭತ್ತದ ಬೇಸಾಯಗಳಿತ್ತು. ನಾವು ಎತ್ತುಗಳನ್ನು ಪರಸ್ಪರ ನಮ್ಮ ಬೇಸಾಯ ಆಗಬೇಕಿದ್ರೆ 1-2 ಜನರಿಂದ ಎತ್ತುಗಳನ್ನು ತಗೊಂಡ್ಬಂದು ಮತ್ತು ಅವರ ಬೇಸಾಯ ಆಗಬೇಕಿದ್ರೆ ನಾವು ಈ ರೀತಿಯಾದಂತಹ ಪರಸ್ಪರ ಸಹಕಾರವನ್ನು ನಾವು ಹಿಂದಿನಿಂದಲೂ ಕಂಡು ನಾವು ಮಾಡ್ತಾ ಇದ್ದೇವೆ. ಆದರೆ ಆಮೇಲೆ ತದನಂತರ ನಮ್ಮ ಕುಟುಂಬಗಳು ಚಿಕ್ಕದಾಗಿ ಬಂದಾಗ ವಿಭಜಿತವಾಗಿ ಸಣ್ಣ ಕುಟುಂಬಗಳಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿಲ್ಲ. ಯಾಕೆಂದರೆ ಸಹಕಾರ ಅಂತ ಹೇಳಿದರೆ ಮನೆಯಲ್ಲಿ ಎಲ್ಲರೂ ಇದ್ದರೆ ನಾವು ಆ ಮನೆ ಬಹಳ ಬೇಗ ಅಭಿವೃದ್ಧಿ ಆಗುತ್ತೆ. ಈ ರೀತಿಯ ನಿಷ್ಠೆಯಿಂದ 1976ರಿಂದ ನಿರಂತರವಾಗಿ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಅಭಿವೃದ್ಧಿಯನ್ನು ಕಂಡು ಇನ್ನು ಮುಂದಿನ ಹೆಚ್ಚಿನ ಆಧುನೀಕರಣಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರದ ಸಚಿವಾಲಯ ಸಹಕಾರ ಇಲಾಖೆ ಸಮಗ್ರ ಬೈಲಾವನ್ನು ಅಳವಡಿಸಬೇಕು ಅನ್ನುವಂಥ ಸೂಚನೆಯನ್ನು ನೀಡಿದೆ. ಸುಮಾರು 85 ಉದ್ದೇಶಗಳನ್ನು ಹೊಂದಂತಹ ಯೋಜನೆಗಳನ್ನಂತಹ ಆ ಸಮಗ್ರ ಬೈಲದಲ್ಲಿ ಯಾವುದೇ ಸಂಘ ಅದು ಅಭಿವೃದ್ಧಿ ಆಗಬೇಕಿದ್ರೆ ಅಂದರೆ ಬೇರೆ ಬೇರೆ ಉದ್ದೇಶಗಳನ್ನು ಈಗಾಗಲೇ ನಾವು ಒಂದು ಮೊದಲನೇ ನಮ್ಮ ಬೈಲದಲ್ಲಿ ಸುಮಾರು 10 ಲಕ್ಷ ಲಿಮಿಟ್ನವರೆಗೆ ಮಾತ್ರ ಸಾಲ ಕೊಡುವ ಒಂದು ಅವಕಾಶ ಇತ್ತು. ಇನ್ನು ಅದನ್ನು ಹೆಚ್ಚಿನ ಉದ್ದೇಶಗಳಿಗೆ ಹೆಚ್ಚಿನ ಮೊತ್ತದೊಂದಿಗೆ ಅಂದರೆ ಸುಮಾರು 50 ಲಕ್ಷದಷ್ಟು ಸಾಲವನ್ನು ಪಡ್ಕೊಳ್ಬಹುದು ಒಂದು ರೈತ ತನ್ನ ವಿಸ್ತೀರ್ಣಗೆ ಅನುಗುಣವಾಗಿ ಪಹಣಿ ಪತ್ರದ ಆಧಾರದ ಮೇಲೆ. ಈ ರೀತಿಯ ಹಲವಾರು ಸಾಲ ಯೋಜನೆಗಳನ್ನು ಕೂಡ ನಾವು ಈ ಸೊಸೈಟಿ ಸಂಘ ನೀಡುತ್ತಾ ಇದೆ. ಇದು ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನೀಡುವಂಥದ್ದು. ಆದರೆ ಹೆಚ್ಚಿನ ಉದ್ದೇಶಗಳನ್ನು ನಾವು ಮಾಡಬಹುದು. ಜನೌಷಧಿ ಕೇಂದ್ರ, ಪೆಟ್ರೋಲ್ ಪಂಪ್ ಅಥವಾ ದೊಡ್ಡ ದಾಸ್ತಾನು ಮಾಡುವಂತಹ ಗೋದಾಮು ಕಟ್ಟಡ ರಚನೆ, ಇನ್ನಿತರ ಹಲವಾರು ಗ್ಯಾಸ್ ಸಿಲಿಂಡರ್ಗಳ ವಹಿವಾಟು, ಹಲವಾರು ಯೋಜನೆಗಳನ್ನು ಒಳಗೊಂಡಂತಹ ಸಮಗ್ರ ಬೈಲ ಕೂಡ ಇನ್ನು ಕೆಲವೇ ಸಮಯಗಳಲ್ಲಿ ಬರಲಿಕ್ಕಿದೆ. ಆಮೇಲೆ ಗ್ರಾಮಕ್ಕೆ ಒಂದರಂತೆ ಸಹಕಾರಿ ಸಂಘ ಸ್ಥಾಪನೆ ಮಾಡಬೇಕು ಅಂತ ಕೂಡ ಆ ಒಂದು ಕೇಂದ್ರ ಸರ್ಕಾರ ಇಲಾಖೆ ಇದೆ. ಆಮೇಲೆ ಪ್ರತಿಯೊಂದು ಕೆಲಸ ಕಾರ್ಯಗಳು ಕೂಡ ನಾವು ಕಟ್ಟುನಿಟ್ಟಿನ ಪಾರದರ್ಶಕತೆಯನ್ನು ಉಳಿಸ್ಕೊಳ್ಬೇಕು ಅನ್ನೋಂಥ ದೃಷ್ಟಿಯಿಂದ ಕಾಮನ್ ಸಾಫ್ಟ್ವೇರ್ ಕೂಡ ಬರಲಿಕ್ಕಿದೆ. ಆ ಸಾಮಾನ್ಯ ಗಣಕೀಕರಣ ಬಂದರೆ ಖಂಡಿತವಾಗಿ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕುಗಳಿಗೂ ಕೂಡ ಕಡಿಮೆ ಇಲ್ಲದಂತೆ ಸಹಕಾರಿ ಸಂಘ ಕಾರ್ಯನಿರ್ವಹಿಸಬಹುದು. ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಸಹಕಾರಿ ಸಂಘ ಒಂದು
ಉನ್ನತ ಮಟ್ಟದಂತಹ ಬ್ಯಾಂಕಿಂಗ್ ವ್ಯವಸ್ಥೆ ಹಾಗೂ ಸಹಕಾರ ರೈತರ ಆ ಒಂದು ಕೊಡುಕೊಂಡುಕೊಳ್ಳುವಿಕೆ ಪಾರದರ್ಶಕ ವ್ಯವಸ್ಥೆ ಎಲ್ಲ ನಡೀಲಿಕ್ಕಿದೆ ಅನ್ನುವಂಥ ಮಾತನ್ನು ಹೇಳುತ್ತಾ ನಾವು ಈ ಒಂದು ಸಂದರ್ಭದಲ್ಲಿ ಅತಿಥಿ ಅಭ್ಯಾಗತರನ್ನ ಒಂದು ಸ್ವಾಗತ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತಿನ ಪ್ರಕೃತಿ ಸಹಕಾರ ಸೌಧವನ್ನು ಉದ್ಘಾಟನೆ ಮಾಡಿದಂತಹ ನಮ್ಮ ಮಾಜಿ ಸಂಸದರು ಜನಪ್ರಿಯ ನಾಯಕರಾದಂತಹ ಶ್ರೀ ನಳಿನ್ ಕುಮಾರ್ ಕಟೀಲ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಶ್ರೀಯುತ ಸೂರ್ಯನಾರಾಯಣ್ ಭಟ್ ಉಪಾಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕುಂಬ್ರ ಇವರು ಹೂಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಸ್ವಾಗತಿಸುತ್ತಿದ್ದಾರೆ ಶ್ರೀಯುತ ಸೂರ್ಯನಾರಾಯಣ್ ಭಟ್ ಉಪಾಧ್ಯಕ್ಷರು. ಆಡಳಿತ ಕಚೇರಿಯನ್ನು ಉದ್ಘಾಟನೆ ಮಾಡಿದಂತಹ ಮಾಜಿ ಶಾಸಕರಾದಂತಹ ಶ್ರೀ ಸಂಜೀವ ಮಠಂದೂರ್ ಇವರನ್ನ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಮಾಡ್ತೇನೆ. ಇವರಿಗೆ ಶ್ರೀಯುತ ವಿನೋದ್ ಕುಮಾರ್ ಶೆಟ್ಟಿ ಮಾನ್ಯ ನಿರ್ದೇಶಕರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕುಂಬ್ರ ಇವರು ಸಹಕಾರಿ ಶಾಲು ಗೌರವ ಸ್ಮರಣಿಕೆ ಮತ್ತು ಪುಷ್ಪಗುಚ್ಛದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಭದ್ರತಾ ಕೊಠಡಿಯನ್ನ ಉದ್ಘಾಟನೆ ಮಾಡಿದಂತಹ ಮಾನ್ಯ ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಹಾಗೂ ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷರಾದಂತಹ ಶ್ರೀ ಶಶಿಕುಮಾರ್ ರೈ ಬಾಲ್ಯೊಟ್ಟು ಇವರಿಗೆ ನಮ್ಮ ಸಂಘದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಶ್ರೀ ಉಮೇಶ್ ಗೌಡ ಕೆ ಮಾನ್ಯ ನಿರ್ದೇಶಕರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕುಂಬ್ರ ಇವರು ಸಹಕಾರಿ ಶಾಲು ಪುಷ್ಪ ಗುಚ್ಛ ಮತ್ತು ಗೌರವ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ಕೋರಿಕೆ. ನ್ಯಾಯಬೆಲೆ ಅಂಗಡಿಯನ್ನ ಉದ್ಘಾಟನೆ ಮಾಡಿದಂತಹ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು ಮಾಜಿ ಉಪಾಧ್ಯಕ್ಷರು KMF ಇವರು ಶ್ರೀ ಎಸ್ ಬಿ ಜಯರಾಮ್ ರೈ ಇವರಿಗೆ ನಮ್ಮ ಸಂಘದ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ರಾಜೀವಿ ಎಸ್ ರೈ ಮಾನ್ಯ ನಿರ್ದೇಶಕರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕುಂಬ್ರ ಇವರು ಸಹಕಾರಿ ಶಾಲು ಪುಷ್ಪ ಗುಚ್ಛ ಮತ್ತು ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ರಸಗೊಬ್ಬರ ಗೋದಾಮನ್ನು ಉದ್ಘಾಟನೆ ಮಾಡಿದಂತಹ ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರು ಪುತ್ತೂರು ಉಪವಿಭಾಗ ಶ್ರೀ ರಘು SM ಇವರಿಗೆ ನಮ್ಮ ಸಂಘದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಮಲ್ಲಿಕಾ AJ ಮಾನ್ಯ ನಿರ್ದೇಶಕರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕುಂಬ್ರ ಇವರು ಸಹಕಾರಿ ಶಾಲು ಪುಷ್ಪ ಗುಚ್ಛ ಮತ್ತು ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಸಭಾ ಕಾರ್ಯಕ್ರಮವನ್ನ ದೀಪ ಪ್ರಜ್ವಲನೆ ಮುಖಾಂತರವಾಗಿ ಶ್ರೀ ಶಾಸ್ತಾರ ಅಯ್ಯಪ್ಪ ಸ್ವಾಮಿಯ ಆ ಗುಡಿಯಿಂದ ದೀಪವನ್ನು ತಂದು ದೀಪವನ್ನು ಪ್ರಜ್ವಲನೆ ಮಾಡುವ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ಮಾಡಿದಂತಹ ಪ್ರಗತಿಪರ ಕೃಷಿಕರು ಹಿರಿಯರು ಆದಂತಹ ಶ್ರೀ ರಾಮ್ ಭಟ್ ಬೀರಮೂಲೆ ಇವರಿಗೆ ನಮ್ಮ ಸಂಘದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ಶ್ರೀ ಅಮರನಾಥ ರೈ ಮಾನ್ಯ ನಿರ್ದೇಶಕರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕುಂಬ್ರ ಇವರು ಸಹಕಾರಿ ಶಾಲು ಪುಷ್ಪ ಗುಚ್ಛ ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ.
ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಪುತ್ತೂರು ತಾಲೂಕು ವಿಧಾನಸಭಾ ಕ್ಷೇತ್ರದ ಅಕ್ರಮ ಸಮಿತಿಯ ಸದಸ್ಯರಾದ ಶ್ರೀ ಮಹಮ್ಮದ್ ಬಡಗನ್ನೂರ್ ಇವರಿಗೆ ನಮ್ಮ ಸಂಘದ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಸಂತೋಷ್ ಆಳಬ ಎಸಿ ಮಾನ್ಯ ನಿರ್ದೇಶಕರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕುಂಬ್ರ ಇವರು ಸಹಕಾರಿ ಶಾಲು ಪುಷ್ಪ ಗುಚ್ಛ ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ವಿನಂತಿ. ಗೌರವ ಉಪಸ್ಥಿತಿಯಾಗಿ ನಮ್ಮೆಲ್ಲರ ಕೋರಿಕೆ ಮೇರೆಗೆ ಆಗಮಿಸಿದ ಶ್ರೀ ಮಹಾದೇವ್ ಭಟ್ ಕೊಲ್ಯ ಮಾನ್ಯ ಸಂಚಾಲಕರು ಸರ್ವೋದಯ ಪ್ರೌಢಶಾಲೆ ಸುಳ್ಳಿಪದವು ಇವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಶಿವರಾಮ ಬಿ ನಿರ್ದೇಶಕರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕುಂಬ್ರ ಇವರು ಸಹಕಾರಿ ಶಾಲು ಪುಷ್ಪ ಗುಚ್ಛ ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ಕೋರಿಕೆ. ಇನ್ನೋರ್ವ ಅತಿಥಿಯಾಗಿ ಆಗಮಿಸಿದಂತಹ ಶ್ರೀ ಸತೀಶ್ ರೈ ಕಟ್ಟಾವು ಮಾನ್ಯ ಆಡಳಿತ ಮುಕ್ತೇಶ್ವರು ಶ್ರೀ ಕುವೆ ಶಾಸ್ತಾರ ವಿಷ್ಣುಮೂರ್ತಿ ದೇವಸ್ಥಾನ ಪಡುಮಲೆ ಇವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಸತೀಶ್ ಕರ್ಕೇರ ಮಾನ್ಯ ನಿರ್ದೇಶಕರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕುಂಬ್ರ ಇವರು ಸಹಕಾರಿ ಶಾಲು ಪುಷ್ಪ ಗುಚ್ಛ ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ವಿನಂತಿ. ಶ್ರೀ ಕುವೆ ಶಾಸ್ತಾರ ವಿಷ್ಣುಮೂರ್ತಿ ದೇವಸ್ಥಾನ ಪಡುಮಲೆ ಇದರ ಜೀರ್ಣೋದ್ಧಾರದ ಅಧ್ಯಕ್ಷರಾಗಿ ದೇವಸ್ಥಾನವನ್ನ ಅತ್ಯಂತ ಅಚ್ಚುಕಟ್ಟಾಗಿ ನಿರ್ಮಿಸಿಕೊಟ್ಟಂತಹ ಶ್ರೀ ಚಂದುಕೂಡ್ಲು ಶ್ರೀನಿವಾಸ್ ಭಟ್ಟರ್ ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ನಮ್ಮ ಸಂಘದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಶ್ರೀನಿವಾಸ ಪ್ರಸಾದ್ ಮಾನ್ಯ ನಿರ್ದೇಶಕರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕುಂಬ್ರ ಇವರು ಶಾಲು ಗೌರವದ ಸ್ಮರಣಿಕೆ ಮತ್ತು ಪುಷ್ಪ ಗುಚ್ಛದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ಕೋರಿಕೆ. ಶ್ರೀ ಅಯ್ಯಪ್ಪ ಭಜನಾ ಮಂದಿರದ ಸುಳ್ಯಪದವು ಅಯ್ಯಪ್ಪ ಭಜನಾ ಮಂದಿರದ ಅಧ್ಯಕ್ಷರಾದಂತಹ ಶ್ರೀ ಶೇಷಪ್ಪ ಪೂಜಾರಿ ಕಡಮಗದ್ದೆ ಇವರು ನಮ್ಮೊಂದಿಗಿದ್ದಾರೆ. ನಾವು ಕೂಡ ನಮ್ಮ ಸಂಘದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ವಸಂತ ಕುಮಾರ್ ಮಾನ್ಯ ನಿರ್ದೇಶಕರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕುಂಬ್ರ ಇವರು ಸಹಕಾರಿ ಶಾಲು ಅದೇ ರೀತಿ ಪುಷ್ಪ ಗುಚ್ಛ ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಸ್ಥಳೀಯ ಬಡಗನ್ನೂರು ಪಡುವಣ್ಣೂರು ಬಡಗನ್ನೂರು ಗ್ರಾಮ ಪಂಚಾಯಿತಿಯ ಪಂಚಾಯತ್ ಸುಬ್ಬಯ್ಯ ಇದ್ದಾರೆ. ಅವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಶರತ್ ಡಿ ವಲಯ ಮೇಲ್ವಿಚಾರಕರು ಕೇಂದ್ರ ಸಹಕಾರಿ ಬ್ಯಾಂಕ್ ಇವರು ಸಹಕಾರಿ ಶಾಲು ಪುಷ್ಪ ಗುಚ್ಛ ಅದೇ ರೀತಿ ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಶ್ರೀ ಕೊರಗಜ್ಜ ಸೇವಾ ಸಮಿತಿ ಶಬರಿನಗರ ಸುಳ್ಯಪದ ಇದರ ಅಧ್ಯಕ್ಷರಾದ ಶ್ರೀ ಬೆಲ್ಯಪ್ಪ ಗೌಡ ಇದ್ದಾರೆ. ಅವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಭವಾನಿ ಬಿಆರ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕುಂಬ್ರ ಇವರು ಸಹಕಾರಿ ಶಾಲು ಪುಷ್ಪ ಗುಚ್ಛ ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಶ್ರೀ ಅಯ್ಯಪ್ಪ ಭಜನಾ ಮಂದಿರದ ಆರಾಧನಾ ಸಮಿತಿಯ ಟ್ರಸ್ಟ್ ಸುಳ್ಯಪದವು ಇದರ ಮಾನ್ಯ ಅಧ್ಯಕ್ಷರಾದಂತಹ ಶ್ರೀ ಶ್ರೀಪತಿ ಭಟ್ ಇಂದಾಜೆ ಇದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ರಾಜ್ ಪ್ರಕಾಶ್ ರೈ
ಸಿಬ್ಬಂದಿಗಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಇವರು ಶಾಲು, ಪುಷ್ಪ ಮತ್ತು ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಆಯುಧ ಪೂಜಾ ಸಮಿತಿ ಸುಳ್ಯಪದವು ಇದರ ಅಧ್ಯಕ್ಷರಾದಂತಹ ಶ್ರೀ ಗಿರೀಶ್ ಕುಮಾರ್ ಸ್ವಸ್ತಿಕ್ ಕನ್ನಡಕ ಇವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ವೀಣಾ ಕೆ ರೈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕುಂಬ್ರ ಇವರು ಸಹಕಾರಿ ಶಾಲು, ಪುಷ್ಪ ಮತ್ತು ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ವಿನಂತಿ. ಯುವಶಕ್ತಿ ಕಲಾ ಮತ್ತು ಕ್ರೀಡಾ ಬಳಗ ಸುಳ್ಯಪದವು ಇದರ ಅಧ್ಯಕ್ಷರಾದಂತಹ ಶ್ರೀ ಗುರು ಕಿರಣ್ ರೈ ಎನ್ಜಿ ಮಾನ್ಯ ಅಧ್ಯಕ್ಷರು ಇವರು ಕೂಡ ನಮ್ಮ ಸಂಘದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಉದಯ ಶಂಕರ್ ಕೆಪಿ ಸಿಬ್ಬಂದಿಗಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕುಂಬ್ರ ಇವರು ಸಹಕಾರಿ ಶಾಲು, ಪುಷ್ಪ ಗುಚ್ಛ, ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಹಾಲು ಉತ್ಪಾದಕರ ಸಹಕಾರ ಸಂಘ ಸುಳ್ಯಪದವು ಇದರ ಅಧ್ಯಕ್ಷರಾದಂತಹ ಶ್ರೀ ಅರುಣ್ ಕುಮಾರ್ ಕೆ ಇವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ರಾಜ್ ಕಿರಾಣ್ ಕೆಎಂ ಸಿಬ್ಬಂದಿಗಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕುಂಬ್ರ ಇವರು ಸಹಕಾರಿ ಶಾಲು, ಪುಷ್ಪ ಗುಚ್ಛ ಮತ್ತು ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ವಿನಂತಿಯನ್ನ ಮಾಡುತ್ತಿದ್ದೇವೆ. ಅಲ್ಲಿ ಉಂಟಲ್ಲ ಒಂದು ಕೂರಿಸಿ ಇವತ್ತು ಸನ್ಮಾನಿಸಲ್ಪಡುವವರು ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಹಿರಿಯರು ಸುಬ್ರಹ್ಮಣ್ಯ ಭಟ್ ಅವರ ಧರ್ಮಪತ್ನಿ ಶ್ರೀಮತಿ ಸರೋಜಾ ಸುಬ್ರಹ್ಮಣ್ಯ ಭಟ್ ಇವರು ಮುಂದಿನ ಹಂತದಲ್ಲಿ ಅವರು ಸನ್ಮಾನಕ್ಕೆ ನಮ್ಮ ಸಂಘಕ್ಕೆ ಸ್ಥಳದಾನ ನೀಡಿದವರು. ಇವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ರಾಜೀವಿ ಎಸ್ ರೈ ಮಾನ್ಯ ನಿರ್ದೇಶಕರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕುಂಬ್ರ ಇವರು ಸಹಕಾರಿ ಶಾಲು, ಪುಷ್ಪ ಗುಚ್ಛ, ಗೌರವದ ಸ್ಮರಣಿಕೆಯೊಂದಿಗೆ ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಸರ್ವರ ದೊಡ್ಡ ಚಪ್ಪಾಳೆ ಹರಿದು ಬರಲಿ. ಈ ಭಾಗದ ಅತ್ಯುತ್ತಮ ಕಟ್ಟಡ ಪ್ರಕೃತಿ ಸಹಕಾರ ಸೌಧದ ನಿರ್ಮಾಣಕ್ಕೆ ಸ್ಥಳವನ್ನೇ ಉಚಿತವಾಗಿ ಕೊಟ್ಟವರು ಇವರು. ಆ ನಿಟ್ಟಿನಲ್ಲಿ ಅವರನ್ನು ವಿಶೇಷವಾಗಿ ಉಲ್ಲೇಖ ಮಾಡಿ ಗೌರವಿಸುತ್ತಿದ್ದೇವೆ. ಇನ್ನು ಮುಖ್ಯವಾಗಿ ಪುತ್ತೂರು ತಾಲೂಕಿನ ಸಾಧಾರಣ 19 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಂದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು, ನಿರ್ದೇಶಕರು ಬಹಳ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಅವರನ್ನೆಲ್ಲ ನಾವು ಸಹಕಾರಿ ಶಾಲು ಹೊದಿಸಿ ಗೌರವ ಮಾಡಲಿಕ್ಕೆ ಇದ್ದೇವೆ. ಅವರಿಗೆ ಕೂಡ ನಮ್ಮ ಸಂಘದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಸೇರಿದಂತಹ ಎಲ್ಲ ನಮ್ಮ ಕಾರ್ಯವ್ಯಾಪ್ತಿಯಲ್ಲಿರುವಂತಹ ಹಾಗೂ ಆಸುಪಾಸಿನ ನಮ್ಮ ಹಿತೈಷಿಗಳಾದ ಎಲ್ಲ ರೈತ ಸದಸ್ಯರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಸಭಾಂಗಣವನ್ನ ನಮಗೆ ಅಚ್ಚುಕಟ್ಟಾಗಿ ಕೊಟ್ಟಂತಹ ಶ್ರೀ ಅಯ್ಯಪ್ಪ ಭಜನಾ ಮಂದಿರದ ಟ್ರಸ್ಟ್ ಹಾಗೂ ಆರಾಧನಾ ಸಮಿತಿ ಟ್ರಸ್ಟ್ ಹಾಗೂ ಭಜನಾ ಮಂದಿರ ಸಮಿತಿ ಎಲ್ಲರಿಗೂ ಕೂಡ ನಮ್ಮ ಸಂಘದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಸ್ವಾಗತ ಮತ್ತು ಪ್ರಸ್ತಾವನೆಯೊಂದಿಗೆ ಇನ್ನು ಒಂದೆರಡು ಮಾತುಗಳನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ನಾವು ಒಂದು ಕೆಲಸವನ್ನ ಪ್ರಾರಂಭಿಸುವ ಮೊದಲು ಒಂದು ದೇವರ ಸಂಕೀರ್ತನೆಯೊಂದಿಗೆ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸ್ತೇವೆ. ಹಾಗೆ ದೇವರ ಮಂಗಳಾರತಿಯೊಂದಿಗೆ ಅದನ್ನು ಕೂಡ ಕೊನೆಗೊಳಿಸ್ತೇವೆ. ಹಾಗೆ ನಮಗೆ ಆ ಪ್ರಾರ್ಥನೆಯಲ್ಲಿ ಮತ್ತು ಆ ಕೈಂಕರ್ಯದಲ್ಲಿ ನಮಗೆ ಒಂದು ಸಾರ್ಥಕ ಭಾವನೆ ಇದೆ. ಈ ರೀತಿಯಾದಂತಹ ಒಂದು ಸುಸಜ್ಜಿತವಾದ ಕಟ್ಟಡ ಸಿಗಬೇಕಿದ್ದರೆ ನಮಗೆ ಪ್ರಮುಖವಾಗಿ ನಾವು ಒಂದೆರಡು ಹೆಸರುಗಳನ್ನು 2-3 ಹೆಸರುಗಳನ್ನು ನಾವು ಉಲ್ಲೇಖ ಮಾಡ್ತೇವೆ. ಅಂದರೆ ನಾವು ಎಲ್ಲರೂ ಕೂಡ ನಮ್ಮ ನಿರ್ದೇಶಕರಿರ್ಬೋದು ಹಾಗೂ ಮಾಜಿ ನಿರ್ದೇಶಕರಿರ್ಬೋದು, ಇಲ್ಲಿಯ ಸ್ಥಳೀಯ ಸಮಿತಿಗಳು ಇದ್ದಾರೆ, ಅವರೆಲ್ಲ ಪ್ರಯತ್ನ ಪಟ್ಟಿದ್ದಾರೆ. ಆದರೂ ಕೂಡ ನಮಗೆ ಆಹಾರಕ್ಕೆ ಏನು ಅಡ್ಡಿ ಆತಂಕವಿಲ್ಲದೆ ನಮ್ಮನ್ನ ಒಂದು ಪ್ರೋತ್ಸಾಹಿಸಿದಂತಹ ಬಡಗಣ್ಣೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು
ಸದಸ್ಯರು, ಅಭಿವೃದ್ಧಿ ಅಧಿಕಾರಿ, ಎಲ್ಲ ಆಡಳಿತ ಕಮಿಟಿಯವರಿಗೂ ಕೂಡ ನಾನು ತುಂಬು ಹೃದಯದ ಆಭಾರಿಯಾಗಿ ಅವರನ್ನು ಈ ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸಂಘದಲ್ಲಿ ಆಡಳಿತ ಮಂಡಳಿ ಉಪಾಧ್ಯಕ್ಷರಾಗಿದ್ದು ಶ್ರೀ ಸೂರ್ಯನಾರಾಯಣ ಭಟ್ ಇವರ ಅತ್ಯಂತ ಹೆಚ್ಚಿನ ಕಾಳಜಿ, ಮುತುವರ್ಜಿ ಮತ್ತು ಸದಾ ಈ ಒಂದು ಕೆಲಸದ ಬೆನ್ನ ಹಿಂದೆ ಈ ಪ್ರಕೃತಿ ಸಹಕಾರಿ ಸೌಧ ಒಂದು ನಿರ್ಮಾಣ ಬೇಕಿದ್ರೆ ದಿನನಿತ್ಯದ ಅವರ ಕೆಲಸಗಳಲ್ಲಿ ಒಂದು ಭಾಗವನ್ನಾಗಿಸಿ ಈ ಒಂದು ಹೊತ್ತಿನಲ್ಲಿ ಆ ಕಟ್ಟಡ ಉದ್ಘಾಟನೆ ಮಾಡಲಿಕ್ಕೆ ನಮ್ಮೊಂದಿಗೆ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಅವರಿಗೆ ನಾನು ಎಷ್ಟು ಕೃತಜ್ಞರು ಕೂಡ ಅವರೊಬ್ಬ ಒಂದು ಆಡಳಿತ ಕಮಿಟಿಯಲ್ಲಿ ಇದ್ದುಕೊಂಡು ಅವರ ಕರ್ತವ್ಯವನ್ನು ಹೆಚ್ಚಾಗಿ ನಿಭಾಯಿಸಿದ್ದಾರೆ. ಅದೊಂದು ಮುಂದಿನ ಜನರಿಗೆ ಒಂದು ಮಾರ್ಗದರ್ಶನವೂ ಕೂಡ ಆಗ್ತದೆ. ಹಾಗೆ ಎಲ್ಲ ನಮಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಟ್ಟಂತಹ ಎಲ್ಲ ಸಮಿತಿಯವರಿಗೆ ಹಾಗೆ ನಾನು ಪ್ರತ್ಯೇಕವಾಗಿ ಒಂದು ಆ ಸಹಕಾರದ ಮುಖಾಂತರವಾಗಿ ನಾನೊಂದು ಅವರ ಹೆಸರುಗಳನ್ನು ಹೇಳ್ತಾ ಹೋಗ್ತೇನೆ. ನಮಗೆ ಸ್ಥಳದಾನವನ್ನು ನೀಡಿದಂತಹ ಶ್ರೀಮತಿ ಸರೋಜನ ಸುಬ್ರಹ್ಮಣ್ಯ ಕಜಮೂಲೆ ಹಾಗೂ ಅಧ್ಯಕ್ಷರು, ಉಪಾಧ್ಯಕ್ಷರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಬಡಗನ್ನೂರು ಗ್ರಾಮ ಪಂಚಾಯತ್, ಮೂಕಾಂಬಿಕಾ ಪಾಯಿಂಟ್ ಮತ್ತು ಗ್ಯಾರೇಜ್ ಸುಳ್ಯಪದವು, ಅಯ್ಯಪ್ಪ ಭಜನಾ ಮಂದಿರ ಸುಳ್ಯಪದವು, ಶ್ರೀ ಕೊರಗಜ್ಜ ಸೇವಾ ಸಮಿತಿ ಶಬರಿನಗರ, ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಆರಾಧನಾ ಸಮಿತಿ ಟ್ರಸ್ಟ್ ಸುಳ್ಯಪದವು, ಯುವಶಕ್ತಿ ಕಲಾ ಮತ್ತು ಕ್ರೀಡಾ ಬಳಗ ಸುಳ್ಯಪದವು, ಶ್ರೀ ಆಯುಧ ಪೂಜಾ ಸೇವಾ ಸಮಿತಿ ಸುಳ್ಯಪದವು. ಮತ್ತು ಅವರು ತಮ್ಮೊಳಗೆ ನಾನು ಬಂದು ಕೇಳಿಕೊಂಡಾಗ ಅವರೇ ಒಂದು ಸಮಿತಿಯನ್ನು ನಿರ್ವಹಣೆ ಮಾಡಿ ಆಹಾರ ಸಮಿತಿ, ವಿತರಣೆ ಮತ್ತು ಸ್ವಚ್ಛತಾ ಸಮಿತಿ, ನೀರಾವರಿ ಸಮಿತಿ ಹಾಗೂ ಅತಿಥಿ ಸತ್ಕಾರ ಸಮಿತಿ ಅಂತ ನಾನು ಬಂದು ಇಲ್ಲಿ ಅವರ ಹತ್ರ ಈ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಎಲ್ಲರೂ ಅವರೇ ನಮಗೆ ನಿರ್ದೇಶನ ನೀಡುವಂತಹ ರೀತಿಯಲ್ಲಿ ಈ ಕೆಲಸಗಳನ್ನು ಮಾಡಿಕೊಂಡಿದ್ದಾರೆ. ಅವರೆಲ್ಲರಿಗೂ ನಮ್ಮ ಸಂಘದ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಕೆಲವು ಸಲ ನಾವೊಂದು ಹೆಸರನ್ನು ಹೇಳಲಿಕ್ಕೆ ಬಿಟ್ಟು ಹೋಗಿರಬಹುದು, ಆದರೆ ಪ್ರತ್ಯಕ್ಷ ಪರೋಕ್ಷ ಮತ್ತು ಈ ಸಹಕಾರಿ ಸಂಘಕ್ಕೆ ನಮ್ಮೊಟ್ಟಿಗೆ ದುಡಿದಂತಹ ಎಲ್ಲ ಆ ರೈತ ಸದಸ್ಯರಿರ್ಬೋದು, ಎಲ್ಲ ಬಂಧುಗಳಿಗೂ ಆ ಶಾಸ್ತಾರ ಶ್ರೀ ಅಯ್ಯಪ್ಪ ಸ್ವಾಮಿಯ ಅನುಗ್ರಹ ಕೃಪೆ ಇರಲಿ ಅಂತ ಹೇಳುತ್ತಾ ಈ ಸ್ವಾಗತ ಸಮಿತಿಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಲಿ ತನಗೆ ಸಹಕಾರ ನೀಡಿದ ತಮಗೆಲ್ಲರಿಗೂ ಆಭಾರಿಯಾಗಿದೆ. ನನ್ನ ಮಾತನ್ನು ನಿಲ್ಲಿಸ್ತೇನೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಪುತ್ತೂರು ತಾಲೂಕಿನ ವಿವಿಧ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಇವತ್ತು ಉಪಸ್ಥಿತಿ ಇರುವ ಅಧ್ಯಕ್ಷರು ಮತ್ತು ಸಿಇಒಗಳನ್ನ ಶಾಲು ಹಾಕಿ ಸ್ವಾಗತಿಸುವ ಕಾರ್ಯಕ್ರಮ. ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ಮಾಜಿ ಸಂಸದರು ಈ ಕಾರ್ಯವನ್ನ ನೆರವೇರಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಕಡಬ ಪ್ಯಾಕ್ಸ್ ಇದರ ಅಧ್ಯಕ್ಷರಾಗಿರುವ ರಮೇಶ್ ಕಲ್ಕುರೆ ವೇದಿಕೆಗೆ ಬರಬೇಕು, ನಮ್ಮ ಪ್ರೀತಿಯ ಗೌರವವನ್ನ ಸ್ವೀಕರಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಅಲಂಕಾರು ಸಹಕಾರಿ ಸಂಘದ ನಿರ್ದೇಶಕರಾಗಿರುವಂತಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ಪ್ರಕಾಶ್ ಚಂದ್ರ ರೈ ಕೈಕಾರ ನಮ್ಮೆಲ್ಲರನ್ನ ಸ್ವಾಗತಿಸಿದ್ದಾರೆ. ಅವರಿಗೆ ಶ್ರೀಯುತ ರಾಜೇಶ್ ರೈ ಪರ್ಪುಂಜ ಇವರು ಶಾಲನ್ನ ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಕಳೆದ 11 ವರ್ಷಗಳಿಂದ ಈ ಸಂಘವನ್ನ ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿದವರು. ಈ ಪ್ರಕೃತಿ ಸಹಕಾರ ಸೌಧದ ಉದ್ಘಾಟನೆಗೆ ಅತ್ಯಂತ ದೊಡ್ಡ ಮಟ್ಟದ ಸಹಕಾರವನ್ನ ಕೊಟ್ಟು ಅತ್ಯಂತ ಪ್ರೀತಿಯಿಂದ ಈ ಸಹಕಾರಿ ಸೌಧದ ನಿರ್ಮಾಣಕ್ಕೆ ಸಹಕಾರವನ್ನ ಕೊಟ್ಟಿರುವಂತ ಮಾನ್ಯ ಅಧ್ಯಕ್ಷರಿಗೆ ಶಾಲನ್ನ ಹಾಕಿ ಗೌರವಿಸುವಂತ ಕಾರ್ಯಕ್ರಮ. ಇದೀಗ ಅಲಂಕಾರು ಸಿಇಒ ಮನೋಹರ ಪ್ರಕಾಶ್, ನಿರ್ದೇಶಕರು ಕೇಶವ ಆಲಡ್ಕ ಇವರು ವೇದಿಕೆಗೆ ಬರಬೇಕು, ನಮ್ಮ ಪ್ರೀತಿಯ ಗೌರವವನ್ನ ಸ್ವೀಕರಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಕಾವು ಪ್ಯಾಕ್ಸ್ ಇದರ ಅಧ್ಯಕ್ಷರಾಗಿರುವಂತಹ ಅಚ್ಯುತ ಮುಡಿತಾಯ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ತಮ್ಮನ್ನ ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಸ್ವಾಗತಿಸ್ತಾ ಸಹಕಾರಿ ಶಾಲನ್ನ ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಕಾವು ಸಿಇಒ ಕೇಶವ ಮೂರ್ತಿ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದಾರೆ. ಕೇಶವ ಮೂರ್ತಿ ಇವರು ವೇದಿಕೆಗೆ ಬರಬೇಕು, ನಮ್ಮ ಪ್ರೀತಿಯ ಗೌರವವನ್ನ ಸ್ವೀಕರಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಪಾಣಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಪದ್ಮನಾಭ ಬೋರ್ಕರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಇರ್ದೆ ಬೆಟ್ಟಂಪಾಡಿ
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮಾನ್ಯ ಸಿಇಒ ಆಗಿರುವ ರಾಮಯ್ಯರವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ತಾವು ಕೂಡ ವೇದಿಕೆಗೆ ಬರಬೇಕು, ಗೌರವವನ್ನ ಸ್ವೀಕರಿಸಬೇಕು. ಹೊಸಮಠ ಸಹಕಾರಿ ಸಂಘದ ಸಿಇಒ ಸೋಮಶೇಖರ್ ರೈ ಉಪಸ್ಥಿತರಿದ್ದಾರೆ. ಅಧ್ಯಕ್ಷರಾಗಿರುವ ಕೃಷ್ಣಪ್ಪ ದೇವಾಡಿಗ, ಉಪಾಧ್ಯಕ್ಷರಾಗಿರುವ ಚಿದಾನಂದ ಇವರು ಉಪಸ್ಥಿತರಿದ್ದಾರೆ. ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕರಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಕೊಲ್ತಿಗೆ ಸಹಕಾರಿ ಸಂಘದ ಶ್ರೀಯುತ ಚಿದಾನಂದ ದುಗ್ಗಳ, ಸತೀಶ್, ಅದೇ ರೀತಿ ಸಿಇಒ ಗಿರಿಜಾಕೆ ಉಪಸ್ಥಿತರಿದ್ದಾರೆ. ತಮ್ಮ ಉಪಸ್ಥಿತಿಯನ್ನ ಗೌರವಿಸಿದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನೆಲ್ಲಿಯಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವ ಬಾಲಕೃಷ್ಣ ಬಾಣಜಾಲು ಉಪಸ್ಥಿತರಿದ್ದಾರೆ. ಸಿಇಒ ದಯಾಕರ್ ರೈಗಳು ಉಪಸ್ಥಿತರಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಕೆದಂಬಾಡಿ ಪ್ಯಾಕ್ಸ್ ಸಿಇಒ ವಿನಯ್ ಕುಮಾರ್ ರೈಗಳು ಉಪಸ್ಥಿತರಿದ್ದಾರೆ. ತಮ್ಮನ್ನ ಕೂಡ ಪ್ರೀತಿಯಿಂದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಟ್ಯಾಮ್ಸ್ ಅಧ್ಯಕ್ಷರಾಗಿರುವ ಕೃಷ್ಣ ಕುಮಾರ್ ರೈ ಕೆದಂಬಾಡಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ತಮ್ಮನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ವಲಯ ಮೇಲ್ವಿಚಾರಕರು ಪುತ್ತೂರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ತಮ್ಮನ್ನ ಕೂಡ ಗುರುತಿಸಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಡಿಸಿಸಿ ಬ್ಯಾಂಕ್ ಶಾಖಾ ವ್ಯವಸ್ಥಾಪಕರು ಉಪಸ್ಥಿತರಿದ್ರೆ ದಯವಿಟ್ಟು ವೇದಿಕೆಗೆ ಬಂದು ಗೌರವವನ್ನ ಸ್ವೀಕರಿಸಬೇಕು. ಮತ್ತೊಂದು ವಿಶೇಷ ವಿನಂತಿ, ಬೇರೆ ಯಾವುದಾದರೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಬಂದು ನಮ್ಮ ಪಟ್ಟಿಯಲ್ಲಿ ಹೆಸರು ಇರದೇ ಇದ್ರೂ ಕೂಡ ದಯವಿಟ್ಟು ನೀವು ಪ್ರೀತಿಯಿಂದ ನಮ್ಮ ಕಾರ್ಯಕ್ರಮ ಅನ್ನುವ ನಿಲುವಿನಲ್ಲಿ ವೇದಿಕೆಗೆ ಬಂದು ನಮ್ಮ ಪ್ರೀತಿಯ ಗೌರವದ ಸಹಕಾರಿ ಶಾಲನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಬಾಣಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸಿಇಒಗಳು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅದೇ ರೀತಿ ಸಾಜಾ ರಾಧಾಕೃಷ್ಣ ಆಳ್ವರು ಕೂಡ ವೇದಿಕೆಗೆ ಬರಬೇಕು, ನಮ್ಮ ಪ್ರೀತಿಯ ಗೌರವದ ಶಾಲನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಅಥವಾ ಬೇರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ಸಿಇಒಗಳು, ಅಧ್ಯಕ್ಷರು ಅಥವಾ ನಿರ್ದೇಶಕರು ಬಂದಿರಿದ್ರೆ ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಗೌರವವನ್ನ ಸ್ವೀಕರಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಹಳೆಯ ಬೇರಿನ ನಡೆಯ ಬಗ್ಗೆ ಹೊಸ ಚಿಗುರಿಗೆ ಪರಿಚಯಿಸುವಂತಹ ವರದಿಯ ಕಡೆಗೆ ಸಾಕ್ತಾ ಇದ್ದೇವೆ. ಈ ವರದಿಯನ್ನ ವಾಚನ ಮಾಡಬೇಕು ಅನ್ನುವ ಕೋರಿಕೆ ಕ್ರಿಯಾಶೀಲ ಸಿಇಒ ಭವಾನಿ ಬಿಆರ್ ಇವರಲ್ಲಿ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಕುಂಬ್ರಾ ಸುಳ್ಯಪದು ಶಾಖೆಯ ನೂತನ ಕಚೇರಿ ಪ್ರಕೃತಿ ಸಹಕಾರ ಸೌಧ ಇದರ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗೌರವಾನ್ವಿತ ಸಭಾಧ್ಯಕ್ಷರೇ ಹಾಗೂ ಎಲ್ಲ ಗೌರವಾನ್ವಿತ ಗಣ್ಯರೇ ಹಾಗೂ ಪತ್ರಕರ್ತ ಮಿತ್ರರೇ ಹಾಗೂ ಎಲ್ಲ ಸಹಕಾರಿ ಬಂಧುಗಳೇ, ನಮ್ಮ ಸಂಘದ ವರದಿಯನ್ನು ತಮ್ಮ ಮುಂದಿಡಲು ಸಂತೋಷಪಡುತ್ತೇನೆ. ಎಲ್ಲರಿಗೂ ನಾನು, ನನಗಾಗಿ ಎಲ್ಲರೂ, ಇದು ಸಹಕಾರಿ ತತ್ವದ ಮುಖ್ಯ ಸಂದೇಶ. ಪರಸ್ಪರ ಸಹಕಾರ, ನಂಬಿಕೆ, ಭರವಸೆ, ಪ್ರಗತಿ ಮುಂತಾದ ಅಮೂಲ್ಯ ತತ್ವಗಳ ಬುನಾದಿ ಮೇಲೆ ಕುಂಬ್ರಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ತನ್ನ 49ನೇ ವರ್ಷದಲ್ಲಿ ಮುನ್ನಡೆಯುತ್ತಿದೆ. ಪರಿಸರದ 4 ಗ್ರಾಮಗಳ ವ್ಯಾಪ್ತಿಯನ್ನು ಹೊಂದಿರುವ ಈ ಸಹಕಾರಿ ಸಂಘವು 4303 ಸದಸ್ಯರನ್ನು ಒಳಗೊಂಡಿದ್ದು, ಈ ವ್ಯಾಪ್ತಿಯ ರೈತಾಪಿ ಜನರ ಅಭಿವೃದ್ಧಿಗೆ ಪ್ರಮುಖ ಕಾರಣವಾಗಿದೆ. ನಿರ್ದಿಷ್ಟವಾದ ಗುರಿ, ಯೋಜನೆ ಹಾಗೂ ಕಾಲಕಾಲಕ್ಕೆ ಸ್ಪಷ್ಟ ನಿರ್ಧಾರಗಳಿಂದ ಸಾಗಿ ಬಂದ ಈ ಸಹಕಾರಿ ಸಂಘ ಸುಳ್ಯಪದು ಶಾಖೆಯ ಇತಿಹಾಸಕ್ಕೆ ಮುಂದಿನ ಶತವರ್ಷಗಳಲ್ಲಿ ನೆನಪಿನಲ್ಲಿಡಬಹುದಾದ ಒಂದು ಅಭೂತಪೂರ್ವ ಕೊಡುಗೆ ಎನಿಸಬಲ್ಲ ಪ್ರಕೃತಿ ಸಹಕಾರ ಸೌಧವನ್ನು ಇಂದು ತಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಲೋಕಾರ್ಪಣೆ ಮಾಡಿರುತ್ತೇವೆ. ರೈತಾಪಿ ವರ್ಗದ ಸಹಕಾರಿ ಸದಸ್ಯರ ಒತ್ತಾಯಕ್ಕೆ ಮಣಿದು ಸಮುದಾಯದ ಎಲ್ಲ ಜನಾಂಗದ ಬೇಡಿಕೆಗೆ ಸರಿ ಒಪ್ಪುವ ಸುಂದರ ಸುಸಜ್ಜಿತ ಕಟ್ಟಡವು ಇದಾಗಿದೆ. ಈ ಬಹುಪಯೋಗಿ ಸಹಕಾರಿ ಸೌಧವು ಬ್ಯಾಂಕಿನ ವ್ಯವಹಾರಕ್ಕೆ ಅಗತ್ಯವುಳ್ಳ ಕಚೇರಿ, ಭದ್ರತಾ ಕೊಠಡಿ, ನ್ಯಾಯಬೆಲೆ ಅಂಗಡಿ, ರಸಗೊಬ್ಬರ ಗೋದಾಮು ಇವುಗಳನ್ನೆಲ್ಲ ಒಳಗೊಂಡಿದೆ. ಬಡ್ಡಿರಹಿತ ಕೃಷಿ ಸಾಲ, ಕೃಷಿಯೇತರ ಸಾಲ, ರಸಗೊಬ್ಬರ ಮಾರಾಟ, ಪಡಿತರ ವಿತರಣೆ ಇನ್ನಿತರ ಜನಹಿತ ಕಾರ್ಯಕ್ರಮಗಳನ್ನು ಸಹಕಾರಿ ಸಂಘದ ನಿಯಮಾನುಸಾರ ಒಳಮೊಗರು, ಅರಿಯಡ್ಕ, ಬಡಗನೂರು, ಪಡುವನೂರು ಈ 4 ಗ್ರಾಮಗಳ ಸದಸ್ಯರಿಗೆ ನೀಡುವುದರ ಜೊತೆಗೆ ಸದಸ್ಯರ ಸಾಲ ಮರುಪಾವತಿಗೂ ಆಡಳಿತ ಮಂಡಳಿಯ ಸ್ಫೂರ್ತಿಯಿಂದಾಗಿ ಪ್ರಸ್ತುತ ವರ್ಷ 99% ವಸೂಲಾತಿ ಮಾಡುವಲ್ಲಿ ಸಂಘವು ಯಶಸ್ವಿಯಾಗಿದೆ ಹಾಗೂ ಸದ್ರಿ ಸಂಘವು ಲಾಭದಿಂದ ಮುನ್ನಡೆಯುತ್ತಿರುವುದು ಶ್ಲಾಘನೀಯ ವಾಸ್ತವ ವಿಚಾರವಾಗಿದೆ. ಸಹಕಾರಿ ತತ್ವ ಸಹಕಾರಿ
ಲಾಭ ಗಳಿಸುವುದರ ಜೊತೆಗೆ ಸಹಕರಿಸಿದ ಸಹಕಾರಿಗಳ ಉಪಯೋಗಕ್ಕೆ ಏನು ಕೊಡುಗೆ ನೀಡಿದೆ ಎಂಬುದನ್ನು ಬುದ್ಧಿವಂತ ಜನ ಪರಿಗಣಿಸುತ್ತಾರೆ. ಬುದ್ಧಿವಂತರ ದೃಷ್ಟಿ 100 ಕಾಲ ಮುಂದಕ್ಕೆ ಎನ್ನುವಂತೆ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಆಡಳಿತ ಮಂಡಳಿ ಈ ಸಹಕಾರಿ ಸೌಧವನ್ನು ಮುಂದಿನ ವರ್ಷಗಳಿಗೆ ಉಪಯೋಗಿಸುವಂತಹ ಗೋದಾಮುಗಳನ್ನು ಕಚೇರಿಗಳನ್ನು ನಿರ್ಮಾಣ ಮಾಡಲಾಗಿದೆ. ಈ ನೂತನ ಕಟ್ಟಡ ಒಟ್ಟು ರೂಪಾಯಿ 43 ಲಕ್ಷಗಳಾಗಿದ್ದು 1900 ಚದರ ಅಡಿ ವಿಸ್ತೀರ್ಣ ಹೊಂದಿದೆ. ಸುಳ್ಯಪದು ಸೌಂದರ್ಯಕ್ಕೆ ಆಧುನಿಕತೆಯ ಕಳಶಪ್ರಾಯವೆನಿಸಬಲ್ಲ ಈ ಸುಂದರ ಪ್ರಕೃತಿ ಸಹಕಾರಿ ಸೌಧ 100 ಕಾಲ ಬಾಳಲಿ ಬೆಳಗಲಿ, ಜನರಿಗೆ ಉಪಯೋಗವಾಗಲಿ ಎಂದು ಹಾರೈಸೋಣ. 1958ನೇ ಇಸವಿಯಲ್ಲಿ ಈ ವರ್ಷದ ಪ್ರಜ್ಞಾವಂತ ನಾಗರಿಕರ ಚಿಂತನೆಯ ಫಲವಾಗಿ ಶ್ರೀ ಎಂ ಮಂಜಣ್ಣ ರೈ ಸಂಸ್ಥಾಪಕಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಈ ಸಂಸ್ಥೆಯು ಕುಂಬ್ರದಲ್ಲಿ ರೂಪುಗೊಂಡಿತು. ಸಂಸ್ಥೆಯು ಪ್ರಾರಂಭವಾದಾಗ ಇದರ ವ್ಯವಹಾರ ಕ್ಷೇತ್ರವು ಒಳಮುಗುರು ಅರಿಯಡ್ಕ ಗ್ರಾಮಗಳಿಗೆ ಸೀಮಿತವಾಗಿತ್ತು ಮತ್ತು ಬಡಗನೂರು ಮತ್ತು ಪಡುವನೂರುಗಳ ಸಂಘಗಳ ವ್ಯವಹಾರವು ಸ್ಥಗಿತಗೊಂಡಾಗ ಕುಂಬ್ರ ವ್ಯವಸಾಯ ಸೇವಾ ಸಹಕಾರಿ ಸಂಘವನ್ನು ತಾರೀಕು 4/9/1976ರಲ್ಲಿ ಇದರೊಂದಿಗೆ ವಿಲೀನಗೊಳಿಸಲಾಯಿತು. ಇದೀಗ ಈ 4 ಗ್ರಾಮಗಳ ಕಾರ್ಯಕ್ಷೇತ್ರವನ್ನು ಪ್ರಾರಂಭಿಸಲಾಯಿತು. 1981ರಲ್ಲಿ ಅರಿಯಡ್ಕ ಶಾಖೆ, 1999ರಲ್ಲಿ ಕೈಕಾರ ಶಾಖೆಯನ್ನು ಪ್ರಾರಂಭಿಸಲಾಯಿತು. 1997ನೇ ಇಸವಿಯಲ್ಲಿ ಬಡಗನೂರು ಪಡುವನೂರು ಗ್ರಾಮದವರಿಗಾಗಿ ಶಾಖೆಗೆ ಶ್ರೀ ಸುಬ್ರಹ್ಮಣ್ಯ ಭಟ್ ಗಜಮೂಲೆರವರು ದಾನವಾಗಿ ನೀಡಿದ ಸ್ಥಳದಲ್ಲಿ ಸುಳ್ಯಪದವು ಶಾಖಾ ಕಟ್ಟಡ ಉದ್ಘಾಟನೆಗೊಂಡಿರುತ್ತದೆ. ಒಳಮುಗುರು ಅರಿಯಡ್ಕ ಬಡಗನೂರು ಪಡುವನೂರು ಗ್ರಾಮದ ಗ್ರಾಹಕರಿಗೆ ಅನುಕೂಲವಾಗುವ ಉದ್ದೇಶದಿಂದ ಕುಂಬ್ರದಲ್ಲಿ 2007ನೇ ಇಸವಿಯಲ್ಲಿ ನವೋದಯ ರೈತ ಸಭಾಭವನ ಎಂಬ ನೂತನ ಕಟ್ಟಡವನ್ನು ನಿರ್ಮಿಸಲಾಯಿತು. ಸರ್ಕಾರದ ಆದೇಶಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತಿದ್ದು ಕೃಷಿಕರಿಗೆ ಕೃಷಿ ಸಾಲ, ರೈತರಿಗೆ ಬೆಳೆ ವಿಮೆ ಯೋಜನೆ ಸೌಲಭ್ಯವನ್ನು ನೀಡಲಾಗುತ್ತಿದೆ. ಪ್ರಸ್ತುತ ಆಡಳಿತ ಮಂಡಳಿಯು ಈ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಾ ತನ್ನತ್ತ ಆಕರ್ಷಿಸಿಕೊಂಡು ಸೂಕ್ತ ಬಡ್ಡಿದರದಲ್ಲಿ ಸಾಲವನ್ನು ವಿತರಿಸುತ್ತಿದೆ. ಈ ಸಹಕಾರಿ ಸಂಘದ ಉನ್ನತಿಯಲ್ಲಿ ನಗುಮೊಗದಿಂದ ಅಪರ್ಣ ಮನೋಭಾವದಿಂದ ದುಡಿಯುವ ಆಡಳಿತ ಮಂಡಳಿ ಸದಸ್ಯರ ಮತ್ತು ಸಿಬ್ಬಂದಿಗಳ ಸೇವಾ ಮನೋಭಾವವನ್ನು ಸಹ ಅಭಿನಂದಿಸಲಾಗುತ್ತಿದೆ. ಸಂಸ್ಥೆಯ ಪೂರ್ವಾಧ್ಯಕ್ಷರುಗಳಾದ ಸರ್ವ ಶ್ರೀ ಮಂಜಣ್ಣ ರೈ, ಮಹಾಬಲ ರೈ, ದಿವಾಕರ ಪ್ರಭು, ಬಾಲಕೃಷ್ಣ ಶೆಟ್ಟಿ, ಪಿ ಬಾಲಕೃಷ್ಣ ಭಟ್, ಡಿ ಚಿದಾನಂದ ರೈ, ಸತೀಶ್ ಚಂದ್ರ ರೈ, ಕೆ ಬಾಲಕೃಷ್ಣ ರೈ, ಡಿ ಅಮ್ಮಣ್ಣ ರೈ, ಎ ವಿನೋದ್ ಶೆಟ್ಟಿ ಇವರೆಲ್ಲರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಿದ್ದೇನೆ. ಅಧ್ಯಕ್ಷರು ಶ್ರೀ ಪ್ರಕಾಶ್ ಚಂದ್ರ ಕೆ ಕಳೆದ 11 ವರ್ಷಗಳಿಂದ ಈ ಬ್ಯಾಂಕಿನ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಸಹಕಾರಿ ಧುರೀಣ ಪ್ರಕಾಶ್ ಚಂದ್ರ ಈಕೆ ಸೇವೆ ಸಲ್ಲಿಸುತ್ತಿದ್ದಾರೆ. ಈ ಸಹಕಾರಿ ಸಂಘಕ್ಕೆ ತನ್ನ ಆಡಳಿತ ಮಂಡಳಿ ಸದಸ್ಯರ ಮತ್ತು ಸಿಬ್ಬಂದಿಗಳ ಜೊತೆ ಸೇರಿ ಸ್ಫೂರ್ತಿ ತುಂಬಿದವರು ಶ್ರೀ ಪ್ರಕಾಶ್ ಚಂದ್ರ ಕೆಯವರು. ಜೊತೆಯಾಗಿದ್ದ ಆಡಳಿತ ಮಂಡಳಿ ಸದಸ್ಯರಿಗೆ ಕೂಡ ಸಲ್ಲುತ್ತದೆ. 4 ಗ್ರಾಮಗಳ ವಿಶಾಲ ವ್ಯಾಪ್ತಿ ಹೊಂದಿರುವ ಈ ಸಹಕಾರಿ ಸಂಘ ತನ್ನ ಅಭಿವೃದ್ಧಿಯ ಜೊತೆಗೆ ಸಹಕಾರಿ ಸದಸ್ಯರಿಗೆ ಸನಿಹದಲ್ಲೇ ಸೇವೆಯನ್ನು ನೀಡುತ್ತಿದೆ. ಕೈಕಾರ ಶಾಖೆಯಲ್ಲಿ ಬ್ಯಾಂಕಿಂಗ್ ವ್ಯವಹಾರವನ್ನು ಕೂಡ ಆರಂಭಿಸಲಾಯಿತು. ಸಂಘದ ಗ್ರಾಮ ವ್ಯಾಪ್ತಿಗೆ ಭೇಟಿ ನೀಡಿ ವಿವಿಧ ಮಾಹಿತಿ ಕಾರ್ಯಾಗಾರ ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ. ಹಾಗೂ ಈ ಸುಳ್ಯಪದು ಶಾಖೆಗೆ ಸಂಬಂಧಿಸಿದಂತೆ ಈಗ ತಮ್ಮೆಲ್ಲರ ಸಮ್ಮುಖದಲ್ಲಿ ಲೋಕಾರ್ಪಣೆಗೊಂಡಿರುವ ಪ್ರಕೃತಿ ಸಹಕಾರ ಸೌಧ ಎಂಬ ಸುಂದರ ಕಟ್ಟಡವನ್ನು ನಿರ್ಮಿಸುವಲ್ಲಿ ಶ್ರಮಿಸಿದವರು ನಮ್ಮ ಅಧ್ಯಕ್ಷರು. ರಾಸಾಯನಿಕ ಗೊಬ್ಬರದ ದಾಸ್ತಾನಿಗಾಗಿ ಒಂದು ದೊಡ್ಡ ಗೋದಾಮು ನಿರ್ಮಿಸಬೇಕೆಂದು ಯೋಜನೆ ಮಾಡಿದ್ದಾರೆ. ಮುಂದಿನ ಹಂತದಲ್ಲಿ ಬಡಗನೂರು ಅರಿಯಡ್ಕ ಗ್ರಾಮದಲ್ಲಿ ಬ್ಯಾಂಕಿಂಗ್ ವ್ಯವಹಾರವನ್ನು ಆರಂಭಿಸಬೇಕೆಂಬ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ಬ್ಯಾಂಕಿನಲ್ಲಿ ಠೇವಣಿ ಇರಿಸಿದ ಠೇವಣಿದಾರರಿಗೂ ವಾಯ್ದೆಗೆ ಸರಿಯಾಗಿ ಸಾಲವನ್ನು ಮರುಪಾವತಿಸಿದ ಸದಸ್ಯರಿಗೂ, ಬ್ಯಾಂಕಿನ ಅಭಿವೃದ್ಧಿಯಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಭಾಗವಹಿಸಿದವರಿಗೂ ಮತ್ತು ವಿಶೇಷವಾಗಿ ನಮ್ಮ ಸಹಕಾರಿ ಸಂಘದ 49ನೇ ವರ್ಷದಲ್ಲಿ ಸುಳ್ಯಪದು ಶಾಖೆಗೆ ಸರ್ವ ಸುಸಜ್ಜಿತ ಪ್ರಕೃತಿ ಸಹಕಾರ ಸೌಧವನ್ನು ನಾಡಿಗೆ ಸಮರ್ಪಿಸಿದ ಆಡಳಿತ ಮಂಡಳಿಯನ್ನು ಸಹಕರಿಸಿದ ಸಹಕಾರಿ ಇಲಾಖೆಗಳಿಗೆ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿಗೆ ಮತ್ತು ನಮ್ಮ ಸದಸ್ಯರನ್ನು ವಿಶೇಷವಾಗಿ ಅಭಿನಂದಿಸುತ್ತೇನೆ. ಎಲ್ಲರಿಗೂ ಶುಭ ವಂದನೆಗಳು. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ರೈತ ಗೀತೆಯನ್ನ ಹಾಡಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟಿರುವ ಸರ್ವೋದಯ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ನಮ್ಮ ಅಧ್ಯಕ್ಷರಿಂದ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಶಾಲೆಗೆ ತೆರಳಲಿರುವ ಕಾರಣ
ಮುಂಚೆ ಅವರಿಗೆ ಸ್ಮರಣಿಕೆಯನ್ನ ಕೊಟ್ಟು ಕಾರ್ಯಕ್ರಮದಿಂದ ಬೀಳ್ಕೊಡುತ್ತಿದ್ದೇವೆ. 5 ವಿದ್ಯಾರ್ಥಿಗಳು ಕೂಡ ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಸರ್ವೋದಯ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ರೈತ ಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಮುಖ್ಯ ಶಿಕ್ಷಕರಾಗಿರುವ ಸುಕೇಶ್ ರೈಗಳಿಗೆ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಶ್ರೀಯುತ ರಾಜೇಶ್ ಅವರಿಗೆ ಕೃತಜ್ಞತೆಗಳು. ಒಂದು ದೊಡ್ಡ ಕೃತಜ್ಞತೆ ಚಪ್ಪಾಳೆ ಈ 5 ಜನ ವಿದ್ಯಾರ್ಥಿಗಳಿಗೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಪ್ರಕೃತಿ ಸಾಕಾರ ಸೌಧದ ಉದ್ಘಾಟನಾ ಸಮಾರಂಭದ ಪ್ರಯುಕ್ತ ಈ ಹಂತದಲ್ಲಿ ಠೇವಣಿ ಬೇಕು ಅನ್ನುವ ನಿರೀಕ್ಷೆ ಇದ್ದಾಗ ತಕ್ಷಣ ಅವರಾಗಿಯೇ ಒಂದು ಸ್ಪಂದನೆಯನ್ನ ಕೊಟ್ಟ 2 ಠೇವಣಿದಾರರಿಗೆ ಠೇವಣಿ ಪತ್ರವನ್ನ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ಇವರು ವಿತರಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಸುಬ್ರಹ್ಮಣ್ಯ ಭಟ್ ಇವರು ವೇದಿಕೆಗೆ ಬರಬೇಕು. ಪ್ರಕೃತಿ ಸಾಕಾರ ಸೌಧದ ಉದ್ಘಾಟನೆಯ ಪ್ರಯುಕ್ತ ಮೊದಲ ಠೇವಣಿದಾರರಾಗಿ ನಮ್ಮ ಸಂಘಕ್ಕೆ ಬೆನ್ನೆಲುಬಾಗಿ ನಿಂತವರು. ದಯವಿಟ್ಟು ದೊಡ್ಡ ಚಪ್ಪಾಳೆಯೊಂದಿಗೆ ಅವರನ್ನ ವೇದಿಕೆಗೆ ಸ್ವಾಗತಿಸಿ ಮತ್ತು ಠೇವಣಿ ಪತ್ರವನ್ನ ತಾವುಗಳು ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಮತ್ತೊಬ್ಬ ಠೇವಣಿದಾರ ಶ್ರೀ ರಾಮಣ್ಣ ಗೌಡ ಇವರು ಕೂಡ ಉಪಸ್ಥಿತರಿದ್ರೆ ವೇದಿಕೆಗೆ ಬರಬೇಕು, ಠೇವಣಿ ಪತ್ರವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಸುಬ್ರಹ್ಮಣ್ಯ ಭಟ್ ಮತ್ತು ರಾಮಣ್ಣ ಗೌಡ ಇವರಿಗೆ ಠೇವಣಿ ಪತ್ರವನ್ನ ವಿತರಣೆ ಮಾಡುವ ಮೂಲಕ ಖಜಾನೆ ತುಂಬಿಸಿಕೊಳ್ಳುವ ಪ್ರಥಮ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನ ಕೊಡ್ತಾ ಇದ್ದೇವೆ. ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ಇವರು ನಿವೃತ್ತ ಶಿಕ್ಷಕರಾಗಿರುವ ರಾಮಣ್ಣ ಗೌಡ ಇವರಿಗೆ ಮೊದಲ ಠೇವಣಿ ಪತ್ರದೊಂದಿಗೆ ಸಹಕಾರಿ ಶಾಲು ಗೌರವದ ಸ್ಮರಣಿಕೆ ಮತ್ತು ಠೇವಣಿ ಪತ್ರವನ್ನ ವಿತರಿಸಬೇಕು. ಎಲ್ಲ ಸಹಕಾರಿ ಬಂಧುಗಳು ಒಂದು ಚಪ್ಪಾಳೆಯ ಅಭಿನಂದನೆಗಳನ್ನ ಸಮರ್ಪಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ರಾಮಣ್ಣ ಗೌಡ ಇವರಿಗೆ ಠೇವಣಿ ಪತ್ರ ವಿತರಣೆ, ಸುಬ್ರಹ್ಮಣ್ಯ ಭಟ್ ಇವರಿಗೂ ಕೂಡ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಕಾರ್ಯಕ್ರಮವನ್ನ ಮುಂದುವರಿಸಿದ ಉದ್ಘಾಟನಾ ಮಾತುಗಳು ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ಮಾಜಿ ಸಂಸದರು ಮಂಗಳೂರು ಲೋಕಸಭಾ ಕ್ಷೇತ್ರ ಇವರಿಂದ. ಕಟೀಲಿನ ತಾಯಿ ದುರ್ಗಾಂಬಿಕೆ ಪ್ರಣಾಮಗಳನ್ನು ಅರ್ಪಿಸ್ತಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕುಂಬರ ಇದರ ನೂತನ ಶಾಖಾ ಕಚೇರಿಯ ಪ್ರಕೃತಿ ಸಹಕಾರ ಸೌಧ ಸುಳ್ಯ ಪದವು ಲೋಕಾರ್ಪಣಾ ಸಮಾರಂಭದ ಜ್ಯೇಷ್ಠ ಅಧ್ಯಕ್ಷ ಗಾದಿಯನ್ನು ಅಲಂಕಾರ ಮಾಡಿರತಕ್ಕಂಥ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಕುಂಬ್ರ ಇದರ ಅಧ್ಯಕ್ಷರು ಆದರಣೀಯರಾಗಿರ್ತಕ್ಕಂಥ ಪ್ರಕಾಶ್ ಚಂದ್ರ ರೈ ಅವರೇ, 5 ವರ್ಷಗಳ ಅವಧಿಯಲ್ಲಿ ಪುತ್ತೂರು ಕ್ಷೇತ್ರದ ಶಾಸಕರಾಗಿ ಸಾವಿರಾರು ಕೋಟಿ ರೂಪಾಯಿ ಅನುದಾನಗಳನ್ನು ತರುವುದರ ಮುಖಾಂತರವಾಗಿ ಈ ಕ್ಷೇತ್ರದ ಒಬ್ಬ ಅಭಿವೃದ್ಧಿ ಹರಿಕಾರರಾಗಿ ಜನನಾಯಕರಾಗಿ ಜನಮನ್ನಣೆಯನ್ನು ಪಡೆದಿರತಕ್ಕಂತಹ ನನ್ನ ಆದರಣೀಯ ಸೋದರ ಶಾಸಕ ಸಂಜೀವ ಮಠಂದೂರವರೇ, ಇವತ್ತು ಸಹಕಾರಿ ರಂಗದಲ್ಲಿ ತನ್ನದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿರ್ತಕ್ಕಂತಹ ಒಬ್ಬ ಸಹಕಾರಿ ರಂಗದ ನಾಯಕರಾಗಿ ಮೂಡಿ ಬಂದಿರತಕ್ಕಂತಹ ಇಂತಹ ಗ್ರಾಮೀಣ ಪ್ರದೇಶದಿಂದ ಸಹಕಾರಿ ರಂಗದ ಮುಖಾಂತರವಾಗಿ ಎತ್ತರಕ್ಕೆ ಬೆಳೆದಿರತಕ್ಕಂತಹ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು, ದಕ್ಷಿಣ ಕನ್ನಡ ಜಿಲ್ಲಾ
ಸಹಕಾರಿ ಯೂನಿಯನ್ ಅಧ್ಯಕ್ಷರು, ನನ್ನ ಆದರಣೀಯ ಮಿತ್ರರಾಗಿರ್ತಕ್ಕಂಥ ಶಶಿಕುಮಾರ್ ರೈ ಬೊಲ್ಯೋಟ್ ಅವರೇ, ಹಿರಿಯರಾಗಿರ್ತಕ್ಕಂಥ ನಮಗೆಲ್ರಿಗೂ ಗುರು ಸ್ವರೂಪಿಗಳಾಗಿರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖಾಂತರ 16 ಜನರಿಗೆ ಸಂಸ್ಕಾರಗಳನ್ನು ಕೊಟ್ಟಿರತಕ್ಕಂಥ ಪ್ರಗತಿಪರ ಕೃಷಿಕರು, ಆದರಣೀಯರಾಗಿರ್ತಕ್ಕಂಥ ರಾಮ್ ಭಟ್ ಬೀರಮಲೆ ಅವರೇ, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿರ್ತಕ್ಕಂಥ ಹಿರಿಯರಾದ ಜಯರಾಮ್ ರೈ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರೇ, ಈ ಸಂಸ್ಥೆಯ ಎಲ್ಲ ನಿರ್ದೇಶಕರುಗಳೇ, ಸಹಕಾರಿ ರಂಗದ ಬೇರೆ ಬೇರೆ ಸೊಸೈಟಿಗಳಿಂದ ಬಂದಿರತಕ್ಕಂಥ ಅಧ್ಯಕ್ಷರುಗಳೇ, ನಿರ್ದೇಶಕರುಗಳೇ, ಸೇರಿರ್ತಕ್ಕಂಥ ಎಲ್ಲ ಸಹಕಾರಿ ಧುರೀಣರೇ, ರೈತಾಪಿ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಮಿತ್ರರೇ, ಕುಂಬ್ರಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ 3ನೇ ಕಚೇರಿ ಕಟ್ಟಡ ಪ್ರಕೃತಿ ಸಹಕಾರ ಸೌಧವನ್ನ ಪ್ರಕೃತಿಯ ರಮಣೀಯವಾಗಿರ್ತಕ್ಕಂತಹ ಈ ಪ್ರದೇಶದಲ್ಲಿ ಇವತ್ತು ನಾವೆಲ್ಲ ಸೇರಿ ಲೋಕಾರ್ಪಣೆ ಮಾಡಿದ್ದೇವೆ. ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಚಂದ್ರ ರೈ ಮತ್ತು ಅವರ ಇಡೀ ತಂಡಕ್ಕೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿವಂದನೆಗಳನ್ನು ಒಂದು ಸಹಕಾರಿ ರಂಗ, ಒಂದು ಸೊಸೈಟಿ ಪಾರದರ್ಶಕವಾಗಿ ಹೇಗೆ ಎತ್ತರಕ್ಕೆ ಬೆಳೆಯುತ್ತೆ ಅನ್ನುವುದಕ್ಕೆ ಇವತ್ತು ಕುಂಬ್ರದ ಈ ಸಹಕಾರಿ ರಂಗ ಒಂದು ಆದರ್ಶಪ್ರಾಯ ಆಗಿದೆ. ಸುಮಾರು 300 ಕೋಟಿ ರೂಪಾಯಿ ವ್ಯವಹಾರ ಇರತಕ್ಕಂಥ ಈ ಸಂಸ್ಥೆ ಇವತ್ತು 1 ಕೋಟಿಗಿಂತ ಹೆಚ್ಚು ಲಾಭದಾಯಕವಾಗಿ ಕೃಷಿಕರ ವಿಶ್ವಾಸವನ್ನ ಗಳಿಸಿದೆ. ಇದಕ್ಕೆ ಈ ತಂಡ ಬಹಳ ಸಮರ್ಪಕವಾಗಿ ಕಾರ್ಯವನ್ನ ಮಾಡಿದೆ ಅಂತ ಹೇಳಿದ್ರೆ 11 ವರ್ಷಗಳ ನಿಮ್ಮ ಅಧ್ಯಕ್ಷೀಯ ಅವಧಿಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡಿದೆ ಅಂತ ಹೇಳಿದ್ರೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ವಿಶೇಷವಾಗಿ ತಾಯಿ ಸರೋಜಾ ಭಟ್ ಅವರು ಈಗಾಗಲೇ ಇದಕ್ಕೆ ಜಾಗದ ದಾನವನ್ನ ಮಾಡಿದ್ದಾರೆ ಹೇಳಿದ್ದಾರೆ. ಅವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇಡೀ ಕೃಷಿಕರ ಪರವಾಗಿ. ನಮ್ಮ ಜಿಲ್ಲೆಯ ಸಹಕಾರಿ ರಂಗ ಸುಮಾರು ಶತಮಾನಗಳನ್ನು ಕಂಡಿದೆ. ಮೊಳಹಳ್ಳಿ ಶಿವರಾಯರಿಂದ ನಾವು ಚರ್ಚೆಗಳನ್ನು ಮಾಡ್ತಾ ಬರ್ತೀವಿ. ಸಹಸ್ರಾರು ಜನ ರೈತರ ಕೃಷಿಕರ ಬದುಕಿಗೆ ಬೆಳಕಾಗಿ ನಮ್ಮ ಸಹಕಾರಿ ರಂಗ ಕೆಲಸವನ್ನ ಮಾಡಿದೆ. 16 ಜನ ಇವತ್ತು ಸಹಕಾರಿ ರಂಗದಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡಿದ್ದಾರೆ. ನಮ್ಮ ಜಿಲ್ಲೆ, ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ, ಸಹಕಾರಿ ರಂಗದಲ್ಲಿ ಒಂದು ಸುಂದರವಾಗಿರ್ತಕ್ಕಂತಹ ಮಾರ್ಗದರ್ಶನವನ್ನ ನೀಡಿರ್ತಕ್ಕಂತಹ ಜಿಲ್ಲೆಯ ಸಹಕಾರಿ ಚಳವಳಿಯವರು ನಾವು. ಮೊಳಹಳ್ಳಿ ಶಿವರಾಯರಿಂದ ಹಿಡಿದ್ರೆ ಬೇರೆ ಬೇರೆ ಜನ ಬೇರೆ ಬೇರೆ ಸಾಧನೆಯನ್ನು ಮಾಡಿದ್ದಾರೆ. ಇವತ್ತು ಅತಿ ದೊಡ್ಡ ಸಹಕಾರಿ ರಂಗ ನಮ್ಮಲ್ಲಿ ಕ್ಯಾಂಪ್ಕೋ ಇದೆ. ಇದು ದೇಶದ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಸಂಸ್ಥೆಯಾಗಿ ಬೆಳೆಸಲಿಕ್ಕೆ ಕಾರಣ ಯಾರು ಹೇಳಿದ್ರೆ ಇಲ್ಲಿಯ ಕೃಷಿಕರು ಮತ್ತು ಸಹಕಾರಿ ರಂಗದ ಧುರೀಣರು ಅನ್ನತಕ್ಕಂಥದ್ದು ನಾವು ಒಪ್ಪಬೇಕು. ಹಾಗಾಗಿ ಹೇಳಿದ್ರೆ ನಮ್ಮ ಜಿಲ್ಲೆ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನು ಪಡೆದಿದೆ ಸಹಕಾರ ರಂಗದಲ್ಲಿ. ನಾನು ಯಾವತ್ತೂ ಹೇಳಲಿಕ್ಕಿದೆ, ನಾನು ಲೋಕಸಭಾ ಸದಸ್ಯನಾಗಿದ್ದಾಗ ಅಧ್ಯಯನ ಮಾಡಿದ ಪ್ರಕಾರ ನಮ್ಮ ದೇಶದಲ್ಲಿ ರೈತರ ಆತ್ಮಹತ್ಯೆಗಳಿಲ್ಲದೆ ಇರತಕ್ಕಂಥ ಜಿಲ್ಲೆ ಯಾವುದಾದ್ರೂ ಇದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಇದಕ್ಕೆ ಕಾರಣ ಏನು ಹೇಳಿದ್ರೆ ನಮ್ಮ ಸಹಕಾರ ರಂಗ. ಹಾಗಾಗಿ ಪಾರದರ್ಶಕವಾಗಿರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ವ್ಯವಹಾರಗಳನ್ನು ನಡೆಸಿಕೊಂಡು ಒಂದು ರಾಷ್ಟ್ರೀಕೃತ ಬ್ಯಾಂಕಿನ ಕಾರ್ಯಚಟುವಟಿಕೆಗಿಂತ ಯಶಸ್ವಿಯಾಗಿ ಈ ಚಟುವಟಿಕೆಯನ್ನು ಇದು ಮಾಡ್ತಾ ಬಂದಿದೆ. ಒಂದು ಕಾಲಘಟ್ಟಗಳಿತ್ತು, ಸಾಮಾನ್ಯ ಹಳ್ಳಿಯ ಜನ ಕೃಷಿಕರು ಮತ್ತು ಕೃಷಿ ಕಾರ್ಮಿಕರು, ಕೂಲಿ ಕಾರ್ಮಿಕರು ಬ್ಯಾಂಕಿನ ಹತ್ರ ಹೋಗಿ ವ್ಯವಹಾರ ಮಾಡಲಿಕ್ಕೆ ಅಸಾಧ್ಯ ಆಗಿತ್ತು, ಅಸಾಧು ಆಗಿತ್ತು.
ಆ ಕಾಲಘಟ್ಟದಲ್ಲಿ ಕೃಷಿ ಕಾರ್ಮಿಕರಿಗೂ ವ್ಯವಹಾರವನ್ನ ಕಲಿಸಿರ್ತಕ್ಕಂಥದ್ದು, ಕೂಲಿಕಾರರಿಗೂ ವ್ಯವಹಾರವನ್ನ ಕಲಿಸಿದ್ದು ಯಾವುದು ಹೇಳಿದ್ರೆ ನಮ್ಮ ಜಿಲ್ಲೆಯ ಸಹಕಾರಿ ರಂಗ ಅದ್ಭುತವಾಗಿರ್ತಕ್ಕಂಥ ಆರ್ಥಿಕ ವ್ಯವಹಾರವನ್ನ ಕಲಿಸಿರ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ಇವತ್ತು ನಮ್ಮಲ್ಲಿ ಬಹಳ ಯಶಸ್ವಿಯಾಗಿರ್ತಕ್ಕಂಥ 2 ಸಾಧನೆಗಳಾಗಿದ್ದಾವೆ. ಈ ಸ್ವಸಹಾಯ ಸಂಘಗಳಿಗೆ ಅತಿ ಹೆಚ್ಚು ಶಕ್ತಿ ತುಂಬಿರ್ತಕ್ಕಂಥ ಒಂದು ಧರ್ಮಸ್ಥಳ, ಇನ್ನೊಂದು ನವೋದಯ. ಇದೆರಡು ಒಂದು ಸಹಕಾರ ರಂಗದ ಚಳವಳಿಯ ಮುಖಾಂತರ ಪ್ರಾರಂಭ ಆಗಿರ್ತಕ್ಕಂಥ ಸಂಸ್ಥೆಗಳು. ಇವತ್ತು ನವೋದಯ ದೊಡ್ಡದಾಗಿರ್ತಕ್ಕಂಥ ಸಹಕಾರ ರಂಗದ ಮುಖಾಂತರವಾಗಿ ಸ್ವಸಹಾಯ ಸಂಘಗಳ ಮುಖಾಂತರ ಸ್ತ್ರೀ ಶಕ್ತಿಯನ್ನು ಹೆಚ್ಚಿಗೆ ಎತ್ತರಕ್ಕೆ ಏರಿಸಿದೆ. ಹಾಗಾಗಿ ಹೇಳಿದೆ, ಒಂದು ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನ ನಮ್ಮ ಜಿಲ್ಲೆಯ ಸಹಕಾರಿ ರಂಗ ಮಾಡ್ತಾ ಬಂದಿದೆ. ಹಾಗಾಗಿ ಆರ್ಥಿಕವಾಗಿಯೂ ಸಾಮಾನ್ಯ ಜನರಿಗೆ ವ್ಯವಹಾರಗಳನ್ನು ಕಲಿಸಿರ್ತಕ್ಕಂಥದ್ದನ್ನು ಇವತ್ತು ಕಂಡಿದ್ದೇವೆ. ಹಾಗಾಗಿ ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ನಮ್ಮ ಸಹಕಾರ ರಂಗ ಮಾಡಿದೆ. ವಿಶೇಷವಾಗಿ ವೈದ್ಯನಾಥ ವರದಿ ಜಾರಿಗೆ ಬರಬೇಕು ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಇದ್ದಾಗ ಒಂದಷ್ಟು ಪ್ರಯತ್ನಗಳಾಯಿತು. ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ಮೇಲಂತೂ ಸಹಕಾರ ರಂಗದಲ್ಲಿ ಅಮೂಲಾಗ್ರವಾಗಿರ್ತಕ್ಕಂಥ ಬದಲಾವಣೆಗಳು ಬೇಕು ಅಂತ ಹೇಳಿ ಸಹಕಾರಿ ಮಂತ್ರಾಲಯವನ್ನು ತೆಗೆದು ಅದಕ್ಕೋಸ್ಕರವೇ ಸಹಕಾರಿ ಸಚಿವರನ್ನು ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರ ಸರ್ಕಾರದ ಕಾಲಘಟ್ಟದಲ್ಲಿ. ಇವತ್ತು ಗ್ರಾಮಕ್ಕೊಂದು ಸೊಸೈಟಿ ಇರಬೇಕನ್ನತಕ್ಕಂಥ ಪರಿಕಲ್ಪನೆ ಅಡಿಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಗಣಕೀಕೃತವಾಗಿರ್ತಕ್ಕಂಥ ವ್ಯವಸ್ಥೆಗಳಿರಬೇಕು, ಪಾರದರ್ಶಕವಾಗಿರಬೇಕು ಅನ್ನುವಂಥ ಕಾಲಘಟ್ಟದಲ್ಲಿ ಇವತ್ತು ನಮ್ಮ ಸರ್ಕಾರ ದೊಡ್ಡದಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದೆ. ಹಾಗಾಗಿ ಕೋಆಪರೇಟಿವ್ ಚಳವಳಿಗೆ ಇನ್ನಷ್ಟು ಶಕ್ತಿಯನ್ನು ತುಂಬತಕ್ಕಂಥ ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ DCC ಬ್ಯಾಂಕಿನ ಮುಖಾಂತರವಾಗಿ ರಾಜೇಂದ್ರ ಕುಮಾರ್ ಇರ್ಬೋದು, ಶಶಿಕುಮಾರ್ ರೈ ಇರ್ಬೋದು, ಜಯರಾಮಣ್ಣ ಇರ್ಬೋದು, ಇವರೆಲ್ಲರ ನೇತೃತ್ವದಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಾಧನೆಗಳು ನಡೀತದೆ. ಇಂತಹ ಸಹಕಾರ ರಂಗದ ಸೊಸೈಟಿಗಳು ಮಾಡಿದಾಗ ಅದಕ್ಕೆ ಕಟ್ಟಡಗಳಿಗೆ ಸಹಕಾರಗಳನ್ನು ಕೊಡ್ತಕ್ಕಂಥ ಕೆಲಸ, ಅವರ ಕಾರ್ಯಗಳಿಗೆ ಬೆನ್ನೆಲುಬಾಗಿ ನಿಲ್ಲುವಂಥ ಕೆಲಸ ಕಾರ್ಯಗಳನ್ನು ಇವತ್ತು ಮಾಡ್ತಾ ಇದ್ದಾರೆ. ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಇವತ್ತು ಆರ್ಥಿಕವಾಗಿ ನಮ್ಮ ಇಡೀ ದೇಶ 3ನೇ ಸ್ಥಾನದಲ್ಲಿದೆ. 11ನೇ ಸ್ಥಾನದಲ್ಲಿರ್ತಕ್ಕಂಥ ಸ್ಥಾನ ಇವತ್ತು 5ಕ್ಕೆ ಬಂದು ಇವತ್ತು 3ಕ್ಕೆ ಹೋಗ್ತಾ ಇದೆ. ಜಗತ್ತಿನಲ್ಲಿ ನಾವು ದೊಡ್ಡದಾಗಿರ್ತಕ್ಕಂಥ ಸ್ಥಾನವನ್ನು ಪಡೆಯುವಂಥ ಕಾಲಘಟ್ಟದಲ್ಲಿದೆ. ಇದು ಯಾಕೆ ಸಾಧ್ಯ ಆಯಿತು ಭಾರತ ಅಂತ ಕೇಳಿದರೆ ಅದಕ್ಕೆ ದೊಡ್ಡ ಕೊಡುಗೆ ನಮ್ಮ ಕೋಆಪರೇಟಿವ್ ಚಳವಳಿ ಅಂತ ನಾನು ಎಲ್ಲ ಕಡೆ ಹೇಳಬಲ್ಲೆ. ಯಾಕೆ ಹೇಳಿದ್ರೆ ನಾನು MP ಆಗಿದ್ದಾಗ ಒಂದು ಪ್ರಧಾನಮಂತ್ರಿಗಳು ಒಂದು ಯೋಜನೆ ತಂದರು, ಜನ್ಧನ್ ಯೋಜನೆ ಅಂತ. ಸಾಮಾನ್ಯ ಜನರ ಕೈಯಲ್ಲೂ ಒಂದು ATM ಕಾರ್ಡ್ ಇರಬೇಕು ಅಂತ ಹೇಳ್ತಕ್ಕಂಥ ಪರಿಕಲ್ಪನೆಗಳನ್ನು ಕೊಟ್ಟರು. ಆಗ ನಾನೊಂದು ಸಭೆ ಕರೆದೆ. ಇಡೀ ಲೀಡ್ ಬ್ಯಾಂಕಿನ ಮುಖಾಂತರ ಈ ಜಿಲ್ಲೆಯ ಎಲ್ಲ ಬ್ಯಾಂಕ್ ಮ್ಯಾನೇಜರ್ಗಳನ್ನ, GMಗಳನ್ನ, ಎಲ್ಲ ಬ್ಯಾಂಕ್ಗಳನ್ನ ಕರೆದೆ. ನಮ್ದು ಫಸ್ಟ್ 100ಕ್ಕೆ 100% ಆಗಬೇಕು ಅಂತ ಕರೆದು ಅದನ್ನು ನೋಡಿದಾಗ ನನಗೆ ಆಶ್ಚರ್ಯ ಆಯ್ತು. ನರೇಂದ್ರ ಮೋದಿ ಅವರು ಏನು ATM ಕಾರ್ಡ್ ಜನ್ಧನ್ ಘೋಷಣೆ ಮಾಡಿದ್ರ ಅದಕ್ಕಿಂತ ಮುಂಚೆ ನಮ್ಮ ಜಿಲ್ಲೆಯಲ್ಲಿ 80% ಜನ ಅಕೌಂಟ್ ಹೋಲ್ಡ್ದಾರರಾಗಿದ್ರು. ಯಾಕೆ ಅಂತ ಹುಡುಕಿದ್ರೆ ಅದು ಕೋಆಪರೇಟಿವ್ನ ಸಹಕಾರದ ಚಳವಳಿ. ಕೋಆಪರೇಟಿವ್ನ ಮುಖಾಂತರವಾಗಿ ಹಳ್ಳಿಯ ಸಾಮಾನ್ಯ ರೈತ ಸಮೇತ ಯಾವುದೋ ಒಂದು ಸೊಸೈಟಿಯಲ್ಲಿ ಸದಸ್ಯನಾಗಿರ್ತಾನೆ. ಹಾಗಾಗಿ ಇಲ್ಲಿ ಬಹಳ ಬೇಗ ನಾವು 100ಅನ್ನು ದಾಟಿದೆವು. ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯ ಈ ಸಹಕಾರ ರಂಗದ ಚಳವಳಿ ಇದೆಯಲ್ಲ, ಇದು ದೊಡ್ಡದಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದೆ ಅಂತ ಹೇಳ್ತಾ, ಹಾಗಾಗಿ ಇವತ್ತು ಆರ್ಥಿಕವಾಗಿ ನಾವು 3ನೇ ಸ್ಥಾನಕ್ಕೆ ಹೋಗಬೇಕಿದ್ರೆ ಈ ಸಹಕಾರ ರಂಗದ ಕೊಡುಗೆಗಳು ಅದ್ಭುತವಾಗಿರ್ತಕ್ಕಂಥದ್ದು ಅಂತ ನಾನು ನಂಬಿದ್ದೇನೆ. ನಾನು ಪ್ರಕಾಶ್ ಅಣ್ಣನಿಗೆ ಮತ್ತೆ ಅಭಿನಂದನೆ ಸಲ್ಲಿಸ್ತೇನೆ. ಇಡೀ ನಮ್ಮ ಸೂರ್ಯನಾರಾಯಣ ಭಟ್ರು ಉಪಾಧ್ಯಕ್ಷರ ನೇತೃತ್ವದಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ಕಟ್ಟಡ ಎದ್ದು ನಿಂತಿದೆ, ಬಹಳ ಸುಂದರವಾಗಿ ಬಂದಿದೆ. ಈ ಹಳ್ಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಕೊಡ್ತಕ್ಕಂಥ ಎಲ್ಲ ಸೌಕರ್ಯಗಳಿರ್ತಕ್ಕಂಥದ್ದು ಇವತ್ತು ಆಗ್ತಾ ಇದೆ. ಇವತ್ತು ಅಡಿಕೆಗೆ ಬೆಲೆ ಏರಿಕೆ ಆಗ್ತಾ ಇರ್ತಕ್ಕಂಥ ಕಾಲಘಟ್ಟದಲ್ಲಿದ್ದೇವೆ. ಚರ್ಚೆಗಳಿದ್ದಾವೆ, ಹಳದಿ ರೋಗ, ಬೇರೆ ಬೇರೆ ಚರ್ಚೆಗಳಿದ್ದಾವೆ. ಆ ಚರ್ಚೆಯ ಮಧ್ಯೆ ಒಂದಷ್ಟು ಅಂತರಗಳಿದ್ದಾವೆ. ಆದರೂ ಅಡಿಕೆಗೆ ಬಹಳಷ್ಟು ನಾವು ಎನಿಸಿದಷ್ಟು ಕುಸಿತ ಆಗ್ತಾ ಇಲ್ಲ. ಇವತ್ತು ರೇಟ್ ಏರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅಡಿಕೆ ಬೆಳೆಗಾರರನ್ನು ಸಂರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ಅಡಿಯಲ್ಲಿ ಇವತ್ತು ಗೋದಾಮುಗಳ ರಚನೆ ಆಗಿದೆ, ಕಾರ್ಯಾಲಯದ ರಚನೆ ಆಗಿದೆ. ಈ ಭಾಗದ ಜನ ಇನ್ನು ಎಲ್ಲ ವ್ಯವಹಾರಕ್ಕೂ ಕುಂಬ್ರವನ್ನು ನೆಚ್ಚಬೇಕು ಅಂತಿಲ್ಲ, ಇಲ್ಲೇ ಸಿಗುವಂಥ ಪ್ರಯತ್ನಗಳಾಗಿದ್ದಾವೆ. ಹಾಗಾಗಿ ನಾನು ನಿಮ್ಮೆಲ್ಲ ತಂಡಕ್ಕೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ಬಹಳ ಒಳ್ಳೆಯ ಕಾರ್ಯ ಆಗಿದೆ. ಯಾಕಂದರೆ ಈ ಭಾಗದ ಜನ ಸ್ವಲ್ಪ ಕೃಷಿಕರು, ನಮ್ಮ ಭಾಗದಾಗೆಲ್ಲ ಸ್ವಲ್ಪ ಶ್ರೀಮಂತ ಕೃಷಿಕರು ಅಂತ ಲೆಕ್ಕ. ಯಾಕೆಂದರೆ 50 ಕಂಡಿ 60 ಕಂಡಿ 100 ಕಂಡಿ ಅಡಿಕೆಗೆ ಹೋಗುವವರು ಈಚೆ ಎಲ್ಲ ಇರುವವರು, ನಾವೆಲ್ಲ 10 ಕಂಡಿ ಕೆಳಗಿರುವವರು. ಹಾಗಾಗಿ ಇಲ್ಲಿ ಸ್ವಲ್ಪ ಅದಕ್ಕೆ ಅವಕಾಶಗಳಿದ್ದಾವೆ. ಆ ರೀತಿ ಒಬ್ಬ ಗ್ರಾಹಕರಿಗೆ ಉಪಯುಕ್ತ ಆಗತಕ್ಕಂಥ ಕಾಲಘಟ್ಟದಲ್ಲಿ ಉಪಯುಕ್ತ ಆಗುವ ರೀತಿಯಲ್ಲಿ ಒಂದು ಸಹಕಾರಿ ಸಂಘ ಯೋಚನೆ ಮಾಡ್ತದೆ ಹೇಳಿದರೆ ಅದನ್ನೇ ಇವತ್ತು ಈ ತಂಡ ಮಾಡಿದೆ ಅಂತ ಹೇಳ್ತಾ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸಹಜವಾಗಿ ನಾವು ಮಾಜಿಯಾಗಿದ್ದೇವೆ. ನಾನು ಸಂಜೀವನ್ನ ಆದರೂ ಇಲ್ಲಿ ಬಹಳ ಸಂಪರ್ಕ ಇರತಕ್ಕಂಥವರು, ಸಂಬಂಧ ಇಟ್ಕೊಂಡವರು. ಹಾಗಾಗಿ ಕರೆದ್ರೆ ತಪ್ಪಿಲ್ಲ, ನನ್ನನ್ನು ಕರೆದ್ರು ಪ್ರೀತಿ ಇಟ್ಟು. ಅದಕ್ಕೆ ನಾನು ಋಣಿಯಾಗಿದ್ದೇನೆ ನಿಮಗೆ. ಯಾಕೆ ಹೇಳಿದ್ರೆ ಮಾಜಿ ಆದಮೇಲೆ ಕರೆಯೋದು ಕಡಿಮೆ, ಕರೆದ ಮೇಲೆ ಹತ್ತಿರ ಕರೆಯೋದಂತೂ ಬಹಳ ಕಷ್ಟ. ಆದರೂ ಸಹಕಾರ ರಂಗದಲ್ಲಿ ನಮ್ಮನ್ನು ಕರೆದಿದ್ದೀರಿ ಪ್ರೀತಿ ಇಟ್ಟು, ನಾನು ಋಣಿಯಾಗಿದ್ದೇನೆ. ಸಹಕಾರ ತತ್ವ ಅದೇ ಅಂತ ಹೇಳಿದರು. ಸರಿ, ನಾನು ಸಂಜೀವನ್ನೆಲ್ಲ ಸಹಕಾರ ಚಳವಳಿಯಿಂದ ಬಂದವರು.
ನಾನು ಅದಕ್ಕೆ ಯಾವಾಗಲೂ ಹೇಳಲಿಕ್ಕಿದೆ, ನಾನು ಭಾರಿ ದೊಡ್ಡ ತಪ್ಪು ಮಾಡಿದೆ. ಈಗ ಶಶಿಯಣ್ಣನಾಗಿ ನಾನು ಸಹಕಾರ ರಂಗದಿಂದ ರಾಜಕೀಯಕ್ಕೆ ಹೋಗ್ಬೇಕಿತ್ತು, ಆಗ ರಾಜಕೀಯವನ್ನು ಆಡಿಸ್ಲಿಕ್ಕೆ ಆಗ್ತಿತ್ತು. ಇನ್ನು ನಾವು ಸಹಕಾರ ರಂಗಕ್ಕೆ ಹೋಗದ ಕಾರಣ ಹೆಚ್ಚು ದಿವಸ ರಾಜಕೀಯದಲ್ಲಿ ಉಳಿಲಿಕ್ಕೆ ಆಗಲಿಲ್ಲ. ಹಾಗಾಗಿ ಸಹಕಾರ ರಂಗ ಒಳ್ಳೆಯದು ಅಂತ. ಆದರೆ ನೀವೆಲ್ಲ ನನಗೆ ಆಶೀರ್ವಾದ ಮಾಡಿದ್ರು, 3 ಬಾರಿ ಆಶೀರ್ವಾದ ಮಾಡಿದ್ರು. ನನ್ನ ಭಾರಿ ಯೋಗ, ಅದು ಭಾರಿ ಭಾಗ್ಯ. 15 ವರ್ಷಗಳ ಕಾಲ ನಾನು ಸಂಸದನಾಗಿದ್ದೆ. ಆದರೆ ನಳಿನ್ ಕುಮಾರ್ ಏನು ಮಾಡಿದ್ರು ನಮ್ಮ ಗ್ರಾಮಕ್ಕೆ ಅಂತ ನೀವು ಮತ್ತೆ ಪ್ರಶ್ನೆ ಮಾಡಬಾರ್ದು. ಆದರೆ ನನಗೊಂದು ಖುಷಿ ಇದೆ, ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಅವರು ಕೇಳಿದ್ದಕ್ಕೆ ಹಣ ಕೊಟ್ಟಿರುವ ಕಾರಣಕ್ಕೋಸ್ಕರ ಈಶ್ವರ ಮಂಗಳದಿಂದ ಸುಳ್ಯಬಾದವ ತನಕ 5.60 ಕೋಟಿ ರೂಪಾಯಿ ರಸ್ತೆ ಒಂದು ನಮ್ಮ ಕಾರ್ಯದಲ್ಲಿ ಆಗಿದೆ. ಹನುಮಕರಿಯಿಂದ ನಿಡ್ಪಳ್ಳಿ ತನಕ 8.25 ಕೋಟಿ ರೂಪಾಯಿಯ ರಸ್ತೆ. ಈ 2 ರಸ್ತೆಗಳನ್ನು ನಾನು ಸಂಸದನಾಗಿದ್ದಾಗ ನೀವು ಕೊಟ್ಟಿರುವ ಆಶೀರ್ವಾದದ ಫಲದಲ್ಲಿ ನೀವು ಮಾಡಿರತಕ್ಕಂಥ ಕಾರ್ಯಕ್ಕೆ ನಾನು ಋಣವನ್ನು ತೀರಿಸುವಂಥ ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ ಅಂತ ಹೇಳ್ತಾ, ನಿಮ್ಮೆಲ್ಲರ ಸಹಕಾರದಿಂದ ಅದು ಯಶಸ್ವಿಯಾಗಿದೆ ಅಂತ ಹೇಳ್ತಾ ಮತ್ತೊಮ್ಮೆ ಈ ತಂಡಕ್ಕೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸ್ತೇನೆ. ಒಂದು ಒಳ್ಳೆಯ ಇಡೀ ಜಿಲ್ಲೆಗೆ ಮಾದರಿಯಾಗತಕ್ಕಂಥ, ಒಂದು ಜಿಲ್ಲೆಗೆ ಪಾರದರ್ಶಕವಾಗಿರ್ತಕ್ಕಂಥ ವ್ಯವಹಾರವನ್ನು ತೋರಿಸ್ತಕ್ಕಂಥ ಒಂದು ಕುಂಬ್ರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಈ ಕಟ್ಟಡದ ಲೋಕಾರ್ಪಣೆಯ ಮುಖಾಂತರ ಈ ಭಾಗದ ಜನರಿಗೆ ಸಕಲ ಸೌಲಭ್ಯಗಳು ಸಿಗಲಿ ಅಂತ ಹೇಳ್ತಾ ಶುಭವನ್ನು ಹಾರೈಸ್ತೇನೆ. ಕೃತಜ್ಞತೆಗಳು. ದಕ್ಷಿಣ ಕನ್ನಡ ಜಿಲ್ಲೆಗೆ 1 ಲಕ್ಷ ಕೋಟಿ ಅನುದಾನ. ಕಲ್ಲಡಕ ಫ್ಲೈಓವರ್ ನೋಡಿದ್ರೆ ಬೆಂಗಳೂರಿಗೆ ಹೋದಂತಹ ಅನುಭವವನ್ನ ದಕ್ಷಿಣ ಕನ್ನಡ ಜಿಲ್ಲೆಗೆ 15 ವರ್ಷಗಳಲ್ಲಿ ಕೊಟ್ಟಿರುವಂತಹ ಮಾಜಿ ಸಂಸದರಿಗೆ ವಿಶೇಷವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನ ಸಮರ್ಪಿಸಿದ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸ್ತಾ ಇದ್ದೇವೆ. ಆದರಣೀಯರೇ, ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿರುವ ವಿವಿಧ ಸಂಘಗಳ ಅಧ್ಯಕ್ಷರು ಮತ್ತು ಸಿಇಒಗಳನ್ನ ಮಾನ್ಯ ಮಾಜಿ ಶಾಸಕರಾಗಿರುವ ಸಂಜೀವ ಮಠಂದೂರು ಇವರು ಶಾಲು ಹಾಕಿ ಗೌರವಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಟೌನ್ ಬ್ಯಾಂಕ್ ಪುತ್ತೂರು ಇದರ ಉಪಾಧ್ಯಕ್ಷರಾಗಿರುವ ಶ್ರೀಧರ್ ಅವರು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಸಹಕಾರಿ ಶಾಲನ್ನ ಸ್ವೀಕಾರ ಮಾಡಬೇಕು. ಪುತ್ತೂರು ಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕರಾಗಿರುವ ಹರೀಶ್ ಕುಮಾರ್ ರೈಗಳು ಉಪಸ್ಥಿತರಿದ್ದಾರೆ, ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕರಿಸಬೇಕು. ಈಶ್ವರ ಮಂಗಲ ಡಿಸಿಸಿ ಬ್ಯಾಂಕ್ ಇದರ ದಾಮೋದರ ಮಣಿಯಾಣಿಯವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ, ತಮ್ಮನ್ನ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಉಪ್ಪಿನಂಗಡಿ ಸಂಘದ ಅಧ್ಯಕ್ಷರಾಗಿರುವ ಸುನಿಲ್ ಕುಮಾರ್ ದಡ್ಡು ಅಧ್ಯಕ್ಷರು, ಅದೇ ರೀತಿ ಸಿಇಒ ಪೃಥ್ವಿರಾಜ್ ಶೆಟ್ಟಿ ಅವರು ಉಪಸ್ಥಿತರಿದ್ದಾರೆ, ತಮ್ಮನ್ನ ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಗೌರವದ ಶಾಲನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಈ ಕಾರ್ಯಕ್ರಮದಲ್ಲಿ ಇಂಜಿನಿಯರ್ ಆಗಿರುವ ಯುವರಾಜ್ ಶೆಟ್ಟಿ ಮತ್ತು ಹರಿಪ್ರಸಾದ್ ರೈಗಳು ಉಪಸ್ಥಿತಿದ್ದೀರಿ. ತಮ್ಮ ಉಪಸ್ಥಿತಿಯನ್ನ ಗೌರವಿಸ್ತಾ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಬನ್ನೂರು ಸೊಸೈಟಿಯ ನಿರ್ದೇಶಕರಾಗಿರುವ ಮೋಹನ್ ಪಕ್ಕಳ ಅವರು ಕೂಡ ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ಪುತ್ತೂರು ತಾಲೂಕಿಗೆ 1,000 ಕೋಟಿಗಿಂತ ಅಧಿಕ ಅನುದಾನದೊಂದಿಗೆ ತನ್ನ ಶಾಸಕತ್ವದ ಅಡಿಯಲ್ಲಿ ಅಭಿವೃದ್ಧಿಯನ್ನ ಮಾಡಿದ ಸಹಕಾರಿ ಕ್ಷೇತ್ರದಿಂದಲೇ ಬಂದಿರುವಂತ ಸನ್ಮಾನ್ಯ ಶ್ರೀ ಸಂಜೀವ ಮಠಂದೂರು ಇವರು ಇವತ್ತು ಆಡಳಿತ ಕಚೇರಿಯನ್ನ ಉದ್ಘಾಟಿಸಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕುಂಬ್ರ ಇದರ 3ನೇ ಶಾಖೆ ಹಾಗೂ ಪ್ರಕೃತಿ ಸಹಕಾರ ಸೌಧದ ಈ ಒಂದು ಕಟ್ಟಡದ ಉದ್ಘಾಟನೆ ನೆರವೇರಿಸಿದಂತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ಸಂಸದರು, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ತನ್ನದೇ ಆದಂಥ ಅಭಿವೃದ್ಧಿಯ ಛಾಪನ್ನು ಮೂಡಿಸಿದಂಥ ನಿಕಟಪೂರ್ವ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಅವರೇ, ಈ ಒಂದು ಸಹಕಾರಿ ಸಂಘದ ಅಧ್ಯಕ್ಷರು, ನಿರಂತರ 11 ವರ್ಷದಿಂದ ಈ ಒಂದು ಸಹಕಾರಿ ಸಂಘವನ್ನು ಎತ್ತರಕ್ಕೆ ಏರಿಸಿ ಇವತ್ತು ಇಂಥ ಒಂದು ಸೌಧವನ್ನು ನಿರ್ಮಾಣ ಮಾಡಲಿಕ್ಕೆ ಕಾರಣಕರ್ತರಂತ ಈ ಸಭೆಯ ಅಧ್ಯಕ್ಷರಂತ ಪ್ರಕಾಶ್ ಚಂದ್ರ ಕೈಕಾರ್ ಅವರೇ, ನನ್ನ ಸನ್ಮಿತ್ರರು, ಜಿಲ್ಲಾ ಕೇಂದ್ರ ಬ್ಯಾಂಕಿನ ನಿರ್ದೇಶಕರು, ಸಹಕಾರಿನ ಅಧ್ಯಕ್ಷರು ಅಂತ ಶಶಿಕುಮಾರ್ ಬಾಲ್ಯೋಟ್ ಅವರೇ, ಡಿಸಿ ಬ್ಯಾಂಕಿನ ನಿರ್ದೇಶಕರು, ಮಾಜಿ ನಮ್ಮ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟದ ಉಪಾಧ್ಯಕ್ಷರು ಆದಂಥ ಜಯರಾಮ್ ರೈ ಅವರೇ, ಹಿರಿಯ ಅಂತ ರಾಮ್ ಭಟ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿರುವಂಥ ನಮ್ಮ ಸಹಾಯಕ ನಿಬಂಧಕರಂತ ರಘು ಅವರೇ, ಹಿರಿಯ ಅಂತ
ಮೊಹಮ್ಮದ್ ಬಡಗನೂರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ದೇವಸ್ಥಾನದ ಅಧ್ಯಕ್ಷರಂತ ಸತೀಶ್ ರೈ ಅವರೇ, ಉಪಾಧ್ಯಕ್ಷರಂತ ಸೂರ್ಯನಾರಾಯಣ್ ಭಟ್ ಅವರೇ, ಕಾರ್ಯಾಧಿಕಾರಿ ವೇದಿಕೆಯಲ್ಲಿ ಉಪಸ್ಥಿತ ಎಲ್ಲ ಬಂಧುಗಳೇ, ಎಲ್ಲ ಸಹಕಾರಿ ಸಂಘದ ಅಧ್ಯಕ್ಷ, ಕಾರ್ಯನಿರ್ವಹಣಾಧಿಕಾರಿಗಳೇ ಮತ್ತು ಈ ಭಾಗದ ಎಲ್ಲ ಸಹಕಾರಿ ಬಂಧುಗಳೇ, ನಳಿನ್ ಕುಮಾರ್ ಕಟೀಲ್ ನಮ್ಮ ಮಾಜಿ. ಯಾವುದೋ ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಆರಂಭ ಆಗಬೇಕಿದ್ರೆ ಅಲ್ಲಿ ಬೆರಳೆಣಿಕೆಯ ಜನ ಇರ್ತಾರೆ. ಯಾವುದೋ ಒಂದು ಸಹಕಾರಿ ಸಂಘದ ಕಟ್ಟಡ ಉದ್ಘಾಟನೆ ಆಗ್ತದೆ ಅಂದ್ರೆ ಸಾವಿರಾರು ಜನ ಬರ್ತಾರೆ. ಅಂದ್ರೆ ಇವತ್ತು ಸಹಕಾರಿ ತತ್ವ ಇವತ್ತು ಆ ರೀತಿಯಾಗಿ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಮಣ್ಣಿನಲ್ಲಿ ಬೆಳೆದಿದೆ ಅಂತ ಹೇಳಿಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಣ್ಣಿನ ಆ ಒಂದು ಗುಣವೇ ಎಲ್ಲರನ್ನು ಬೆಳೆಸುವಂಥದ್ದು. ಎಲ್ಲರೂ ಜೊತೆಯಲ್ಲಿ ಆಪತ್ ಬಾಂಧವರಾಗಿ ಅವರು ಕೆಲಸ ಮಾಡುವಂತ ಕೆಲಸವನ್ನು ಮಾಡಬೇಕಾಗಿದೆ. ಇವತ್ತು ಬಹಳಷ್ಟು ಸಹಕಾರಿ ಸಂಘಗಳು ತಮ್ಮದೇ ಆದಂತ ಬೇರೆ ಬೇರೆ ಚಟುವಟಿಕೆಯನ್ನು ಮಾಡ್ತಾ ಇದೆ. ಇವತ್ತು ನಮ್ಮ ಉಪ್ಪಿನಂಗಡಿ CA ಬ್ಯಾಂಕಿನವರು ಒಂದು ಇನ್ಸೂರೆನ್ಸ್ ಅನ್ನು ತಂದಿದ್ದಾರೆ. ಯಾರೋ ಒಬ್ಬ ರೈತ ಬೆಳೆ ವಿಮೆ ಪಡ್ಕೊಂಡ್ರೆ, ಅವನ ನಿಧನ ಹೊಂದಿದ್ರೆ ಅವನಿಗೆ ಆ ಇನ್ಸೂರೆನ್ಸ್ ಅನ್ನು ಒಂದು ಸಂಘ ಭರಿಸುವಂತ ಕೆಲಸವನ್ನು ಮಾಡ್ತದೆ. ಈ ರೀತಿಯಾಗಿ ಪ್ರತಿಯೊಬ್ಬ ರೈತನ ಬಗ್ಗೆ ನಾವು ಇವತ್ತು ಕಾಳಜಿಯನ್ನು ವಹಿಸುವಂತ ಕೆಲಸವನ್ನು ಮಾಡಬೇಕಾಗಿದೆ. ಅದರ ಒಟ್ಟಿಗೆ ಇವತ್ತು ವಿಶೇಷವಾಗಿ ಈ ಭಾಗದಲ್ಲಿರುವಂತಹ ರೈತಾಪಿ ವರ್ಗ, ಕೃಷಿಯನ್ನೇ ನಂಬಿ ಬದುಕುವಂತ ಈ ರೈತರಿಗೆ ಕೃಷಿಗೆ ಸರಿಯಾಗಿ ಧಾರಣೆ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಅವನಿಗೆ ಆ ಬೆಂಬಲ ಬೆಲೆಯನ್ನು ಕೊಡುವಂತ ಕೆಲಸ. ಇವತ್ತು ಕೃಷಿ ಉತ್ಪನ್ನಗಳಿಗೆ ಇವತ್ತು ಒಳ್ಳೆ ಧಾರಣೆ ಇದೆ. ಅಡಿಕೆಗೆ 500 ರೂಪಾಯಿ ಕಳೆದ ಒಂದು 3-4 ವರ್ಷದಿಂದ ಇದೆ. ಆದರೆ ಹೆಚ್ಚಿನವರಿಗೆ ಸಮಾಧಾನ ಇಲ್ಲ. ಯಾಕಂದ್ರೆ ನಮ್ಮ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತದೆ ಅಂತೇಳಿ. ಆದ್ರಿಂದ ಇವತ್ತು ಸರ್ಕಾರ ಒಂದಷ್ಟು ಆ ಕೃಷಿ ಯಂತ್ರೋಪಕರಣಗಳಿಗೂ ಸಹಾಯಧನ ಕೊಡುವ ಮುಖಾಂತರ, ಇವತ್ತು ಕೃಷಿ ಉಪಕರಣಗಳನ್ನು ಒದಗಿಸುವ ಮುಖಾಂತರ ಕೂಡ ರೈತರಿಗೆ ಪರೋಕ್ಷವಾಗಿ ಸಹಕಾರ ಮಾಡುವಂತ ಅವಶ್ಯಕತೆ ಈ ಸಂದರ್ಭದಲ್ಲಿ ಇದೆ. ಒಟ್ಟು ಇವತ್ತು ಈ ಒಂದು ಕಾರ್ಯಕ್ರಮ ಒಂದು ಯಶಸ್ವಿ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. 49 ವರ್ಷಗಳ ಆ ಒಂದು ಸುದೀರ್ಘ ಇತಿಹಾಸದಲ್ಲಿ ಬಹಳಷ್ಟು ಈ ಸಂಘದ ಬೆಳವಣಿಗೆ ಕಾರಣಕರ್ತರಂತ ತುಂಬಾ ಜನರನ್ನು ಗೌರವಿಸಲಿಕ್ಕೆ ಇದೆ ಅಂತ ಹೇಳಿ ಪ್ರಕಾಶ್ ಚಂದ್ರ ಉಲ್ಲೇಖ ಮಾಡಿದರು. ಪ್ರಕಾಶ್ ಚಂದ್ರ 11 ವರ್ಷದಿಂದ ಅಧ್ಯಕ್ಷರಾಗಿದ್ರೆ ಬಹುಶಃ ಅವರ ಯೋಗದಾನ, ಅವರ ಆ ಶ್ರಮ ಕೂಡ ಇದೆ. ಈ ಒಂದು ಸಹಕಾರಿ ಸಂಘ ಇವತ್ತು ಒಂದು ದೊಡ್ಡ ಚಾಪುಗಾಲನ್ನು ಇಡಬೇಕಿದ್ರೆ ಇದರ ಸದಸ್ಯರ ಆ ಒಂದು ದೊಡ್ಡ ಸಹಕಾರ ಕೂಡ ಇದೆ ಎನ್ನುವುದನ್ನು ಉಲ್ಲೇಖ ಮಾಡಿದರು. ಇಂಥ ಒಂದು ಸಹಕಾರಿ ಸಂಘದ ಈ ಒಂದು ಪ್ರಕೃತಿ ಸಹಕಾರಿ ಸೌಧ ಇವತ್ತು ಲೋಕಾರ್ಪಣೆ ಆಗಿದೆ. ಒಳ್ಳೆ ಹೆಸರನ್ನು ಇಟ್ಟಿದ್ದೀರಿ. ಪ್ರಕೃತಿ, ಬಹುಶಃ ಇಲ್ಲಿ ಪ್ರಕೃತಿಯ ಮಡಿಲಲ್ಲಿ ಇಲ್ಲಿಗೆ ಬಂದಾಗ ಗೊತ್ತಾಗ್ತದೆ ಸುಳ್ಯ ಪದವು ಹೇಗಿದೆ ಅಂತೇಳಿ ಉಲ್ಲೇಖ ಮಾಡಿದರು. ಕೋಟಿ ಚೆನ್ನಯರ ನಾಡು, ಕೂವೆ ಸಾಸಾರನ ಬೀಡು, ಕೇರಳದ ಗಡಿ ಬೀಡು ಅಂತೇಳಿ, ಸರಿಯಲ್ಲ? ಇಂತಹ 1 ಕಿಲೋಮೀಟರ್ ಹೋದ್ರೆ ನಲ್ಲಣ್ಣ ಇನ್ನು ಕೇರಳವೇ. ಹಾಗೆ ಗಡಿಯಲ್ಲಿರುವಂತ ಈ ಒಂದು ಪ್ರಕೃತಿಯ ಸೌಂದರ್ಯದಲ್ಲಿ ಸಹಕಾರ ಸೌಧ ಕಂಗೊಳಿಸ್ತಾ ಇದೆ. ಇದಕ್ಕೆ ಕಾರಣಕರ್ತರಂತ ಎಲ್ಲರಿಗೆ ವಂದನೆಗಳನ್ನು ಸಲ್ಲಿಸಿ ನಾನು ಮಾತನಾಡಿದ್ದೇನೆ. ಜೈ ಹಿಂದ್. ಕೃತಜ್ಞತೆಗಳು ಸನ್ಮಾನ್ಯ ಮಾಜಿ ಶಾಸಕರಾಗಿರುವ ಸಂಜೀವ ಮಠದ್ದೂರು ಇವರಿಗೆ. ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸುತ್ತೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಭಾಗದ ಸಹಕಾರಿ ದಿಗ್ಗಜರಾಗಿ ಎಲ್ಲ ಸಹಕಾರಿ ಸಂಘಗಳಿಗೆ ಶಕ್ತಿಯನ್ನ ನೀಡಬಲ್ಲಂತಹ ಸನ್ಮಾನ್ಯ ಶ್ರೀ ಶಶಿಕುಮಾರ್ ರೈ ಬಾಲಿಯೊಟ್ಟು, ಮಾನ್ಯ ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್, ಮಾನ್ಯ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್, ಇವರು ಭದ್ರತಾ ಕೊಠಡಿಯನ್ನ ಉದ್ಘಾಟಿಸಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಕುಂಬ್ರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಪ್ರಕೃತಿ ಸಹಕಾರ ಸೌಧ ಕಟ್ಟಡದ ಉದ್ಘಾಟನಾ ಸಮಾರಂಭದ ಸಭಾಧ್ಯಕ್ಷರು, ಈ ಸಹಕಾರಿ ಸಂಘದ ಅಧ್ಯಕ್ಷರು, ಆತ್ಮೀಯರು ಆಗಿರತಕ್ಕಂತಹ ಪ್ರಕಾಶ್ ಚಂದ್ರ ರೈ ಅವರೇ, ಈ ಒಂದು ಕಾರ್ಯಕ್ರಮವನ್ನ ಕಟ್ಟಡವನ್ನ ಉದ್ಘಾಟನೆ ಮಾಡಿರತಕ್ಕಂತಹ 3 ಬಾರಿ ಸಂಸದರಾಗಿ ಧಾರ್ಮಿಕ ಮತ್ತು ಸಾಮಾಜಿಕ ರಂಗದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ನನ್ನ ಮಾರ್ಗದರ್ಶಕರಾಗಿರತಕ್ಕಂತಹ ನಳಿನ್ ಕುಮಾರ್ ಕಟೀಲ್ ರವರೇ,
ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಿರತಕ್ಕಂತಹ ಪುತ್ತೂರಿನ ಮಾಜಿ ಶಾಸಕರು ಹಾಗೆ ಸಹಕಾರಿ ರಂಗದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರತಕ್ಕಂತಹ ಸಂಜೀವ ಮಠಂದೂರ್ರವರೇ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಸಹಕಾರಿ ಮಾರಾಟ ಮಂಡಳದ ನಿರ್ದೇಶಕರು, ನನ್ನ ಮಾರ್ಗದರ್ಶಕರು ಆಗಿರತಕ್ಕಂತಹ SB ಜಯರಾಮ್ ರೈ ಅವರೇ, ಸಹಕಾರಿ ಸಂಘದ ಉಪಪ್ರಬಂಧಕರಾದ ರಘುರವರೇ, ಈ ಭಾಗದ ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷರಾದ ಮಿತ್ರರಾದ ಸತೀಶ್ ಕಟ್ಟವರವರೇ, ಅಕ್ರಮ ಸಕ್ರಮ ಸಮಿತಿಯ ಸದಸ್ಯರಾಗಿರತಕ್ಕಂತಹ ಮೊಹಮ್ಮದ್ ಬಡಗನೂರ್ರವರೇ, ಹಾಗೂ ಹಿರಿಯರಾದ ರಾಂಭಟ್ ರವರೇ, ಉಪಾಧ್ಯಕ್ಷರೇ, ಸಂಘದ ಸಿಒರವರೇ, ನೆರೆದಿರತಕ್ಕಂತಹ ಎಲ್ಲ ಸಹಕಾರಿ ಬಂಧುಗಳೇ, ಬಹುಶಃ ಕುಂಬ್ರ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಭಿವೃದ್ಧಿಯನ್ನ ವರದಿ ಮತ್ತು ಅಧ್ಯಕ್ಷರ ಪ್ರಾಸ್ತಾವಿಕ ಮಾತಿನಲ್ಲಿ ನಾವು ಕೇಳಿದ್ದೇವೆ. ಬಹುಶಃ ಒಂದು ಗಡಿ ಪ್ರದೇಶದಲ್ಲಿ ಶಾಖೆಯನ್ನ ಆರಂಭಿಸಿ ಇಲ್ಲಿನ ಸಹಕಾರಿಗಳಿಗೆ ಮೂಲಭೂತ ಸೌಕರ್ಯವನ್ನ ಒದಗಿಸತಕ್ಕಂತಹ ಕೆಲಸ ಕಾರ್ಯಕ್ಕೆ ಪೂರ್ತಿ ವಾರ ಇಲ್ಲಿ ಕಾರ್ಯಚಟುವಟಿಕೆಗಳನ್ನು ನಡೆಸಲು ಶಾಖೆಯನ್ನ ಆರಂಭಿಸಿದ್ದಾರೆ. ಬಹುಶಃ ಈ ಭಾಗದ ಎಲ್ಲ ರೈತರು ದೊಡ್ಡ ರೈತರೇ ಆಗಿದ್ದಾರೆ. ಅಂತಹ ಸಂದರ್ಭದಲ್ಲಿ 4 ಗ್ರಾಮಗಳನ್ನ ಹೊಂದಿರತಕ್ಕಂತಹ ಈ ಕೃಷಿ ಪತ್ತಿನ ಸಹಕಾರಿ ಸಂಘ ಇಡೀ ಪುತ್ತೂರು ತಾಲೂಕಿನಲ್ಲಿ ಉತ್ತಮವಾದ ಕೆಲಸ ಕಾರ್ಯಗಳನ್ನ ಮಾಡ್ತಿರತಕ್ಕಂತಹ ಸಹಕಾರಿ ಸಂಘ ಆಗಿದೆ. ಬಹುಶಃ ನಮ್ಮ ಪುತ್ತೂರು ತಾಲೂಕಿನ 19 ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಬಹಳ ಉತ್ಸುಕತೆಯಿಂದ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇವೆ. ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ರವರು ಹೇಳಿದ್ರು, ದೇಶಕ್ಕೆ 40% ಸಹಕಾರಿ ಸಂಘಗಳಿಂದ ಇಲ್ಲಿನ ವ್ಯವಸ್ಥೆಗಳು ನಡೀತಾ ಇದೆ ಎನ್ನುವಂಥದ್ದನ್ನ ಹೇಳಿದರು. ಬಹುಶಃ ತಮ್ಮೆಲ್ಲರಿಗೂ ತಿಳಿದಿರತಕ್ಕಂತಹ ವಿಚಾರ, ಹಲವರು ಕೃಷಿಯಲ್ಲಿ ನಾವು ಸೋತಿದ್ದೇವೆ ಎನ್ನುವಂತಹ ಮಾತನ್ನ ಹೇಳ್ತಾರೆ. ಆದ್ರೆ ಪುತ್ತೂರಿನ 19 ಕೃಷಿ ಪತ್ತಿನ ಸಹಕಾರಿ ಸಂಘಗಳಲ್ಲಿ ಇಲ್ಲಿನ ರೈತಾಪಿ ವರ್ಗದವರ 621 ಕೋಟಿ ರೂಪಾಯಿಗಳ ಠೇವಣಾತಿ ಇದೆ. ಬಹುಶಃ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ 170 ಕೃಷಿ ಪತ್ತಿನ ಸಹಕಾರಿ ಸಂಘಗಳಲ್ಲಿ 10,055 ಕೋಟಿ 62 ಲಕ್ಷ ರೂಪಾಯಿಗಳ ಠೇವಣಾತಿಗಳಿವೆ. ಬಹುಶಃ ನಾವೆಲ್ಲರೂ ಶ್ರೀಮಂತ ರೈತರೇ ಎನ್ನುವಂಥದ್ದನ್ನ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಅದೇ ರೀತಿ ಕೇಂದ್ರ ಸಹಕಾರಿ ಬ್ಯಾಂಕಿನಲ್ಲಿ 8,050 ಕೋಟಿ ರೂಪಾಯಿ ಠೇವಣಾತಿಗಳಿವೆ. ಅದೇ ರೀತಿ ಅರ್ಬನ್ ಬ್ಯಾಂಕ್ ಇರಬಹುದು, ಸೌಹಾರ್ದ ಇರಬಹುದು, ವಿವಿಧೋದ್ದೇಶ ಇರಬಹುದು, ಅದರಲ್ಲೂ ಕೂಡ ಒಂದು 10,000 ಕೋಟಿಗಿಂತ ಹೆಚ್ಚಿನ ಠೇವಣಾತಿಗಳಿವೆ. ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ಠೇವಣಾತಿಗಳಿವೆ. ಒಟ್ಟು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಸಹಕಾರಿಗಳು ಸುಮಾರು 50,000 ಕೋಟಿಗಿಂತಲೂ ಹೆಚ್ಚಿನ ಠೇವಣಾತಿಯನ್ನು ಹೊಂದಿರತಕ್ಕಂತಹ ವ್ಯವಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೆ ಎನ್ನುವಂಥದ್ದನ್ನ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣೀಭೂತವಾದದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಸಂಘಗಳು ಎನ್ನುವಂಥದ್ದನ್ನ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಬಹುಶಃ ರೈತಾಪಿ ವರ್ಗದವರ ಮೂಲಭೂತ ಸೌಕರ್ಯಗಳನ್ನ ಒದಗಿಸತಕ್ಕಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಿರತಕ್ಕಂತಹ ಸಹಕಾರಿ ಸಂಘಗಳಲ್ಲಿ ಒಂದಾದ ಕುಂಬ್ರ ಕೃಷಿ ಪತ್ತಿನ ಸಹಕಾರಿ ಸಂಘ ಇವತ್ತು 3 ಶಾಖೆಗಳ ಮೂಲಕ ಎಲ್ಲ ರೈತಾಪಿ ವರ್ಗದವರ ಕೆಲಸ ಕಾರ್ಯಗಳನ್ನ ಮಾಡ್ತಿರತಕ್ಕಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಈ ಶಾಖೆಯನ್ನ ಉದ್ಘಾಟಿಸಿ ಈ ಶಾಖೆ ಎಲ್ಲ ರೈತಾಪಿ ವರ್ಗದವರ ಮೂಲಭೂತ ಸೌಕರ್ಯಗಳನ್ನ ಪೂರೈಸುವಂತಹ ಶಾಖೆಯಾಗಿ ಮೂಡಿ ಬರಲಿ, ಈ ಭಾಗದ ದೈವ ದೇವರ ಅನುಗ್ರಹ ಪೂರ್ತಿ ಇರಲಿ ಹಾಗೂ ಆಡಳಿತ ಮಂಡಳಿಯವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಈ ಕಟ್ಟಡಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರೊಂದಿಗೆ ನಾನು ಮತ್ತು ಜಯರಾಮ್ ರೈಗಳು ಚರ್ಚಿಸಿ ಅನುದಾನವನ್ನ ನೀಡತಕ್ಕಂತಹ ಕೆಲಸ ಕಾರ್ಯಗಳನ್ನ ಮಾಡ್ತೇವೆ ಎನ್ನುವಂತಹ ಮಾತಿನೊಂದಿಗೆ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ 2 ಮಾತುಗಳನ್ನ ಕೊನೆಗೊಳಿಸುತ್ತೇನೆ. ಜೈ ಸಹಕಾರ. ಕೃತಜ್ಞತೆಗಳು ಸನ್ಮಾನ್ಯ ಶಶಿಕುಮಾರ್ ರೈ ಬಾಲಿವುಡ್ ಇವರಿಗೆ. ನೇರವಾಗಿ ಸನ್ಮಾನ ಕಾರ್ಯಕ್ರಮದ ಕಡೆಗೆ ತೆರಳುತ್ತಾ ಇದ್ದಾವೆ. ವೇದಿಕೆಯ ಮೇಲೆ ಇರುವ ಟೀಪೈಯನ್ನ ತೆರವು ಮಾಡಿ ಸಾಧಕರ ಆಸನದ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ವೇದಿಕೆಯ ಮೇಲ್ಭಾಗದಲ್ಲಿ 1 ಆಸನ ವ್ಯವಸ್ಥೆ ಆಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ನೇರವಾಗಿ ಸನ್ಮಾನ ಕಾರ್ಯಕ್ರಮದ ಕಡೆಗೆ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಈ ಕಾರ್ಯಕ್ರಮದಲ್ಲಿ
ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರುವಂತಹ ನ್ಯಾಯಬೆಲೆ ಅಂಗಡಿಯನ್ನ ಉದ್ಘಾಟಿಸಿದ ಶ್ರೀ ಜಯರಾಮ್ ರೈ ಎಸ್ಬಿ ನಿರ್ದೇಶಕರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ಮೊದಲಾಗಿ ಈ ಭಾಗದ ನಾವೆಲ್ಲರೂ ನಂಬುವಂತ ದೇವರಿಗೆ ಸಾಷ್ಟಾಂಗ ವಂದಿಸುತ್ತಾ, ಇವತ್ತು ಒಂದು ವಿಶೇಷವಾಗಿ ಒಂದು ಸಂತೋಷದ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತೇವೆ ಅಂತ ಹೇಳಲಿಕ್ಕೆ ಕೂಡ ಸಂತೋಷ ಪಡುತ್ತಾ, ಕೃಷಿ ಪತ್ತಿನ ಸಹಕಾರಿ ಸಂಘ ಕುಂಬ್ರ ಒಳಮುಗುರು ಗ್ರಾಮ ಇದರ ಸೂಲ್ಯ ಪದವ ಶಾಖೆಯ ನೂತನ ಈ ಒಂದು ಪ್ರಕೃತಿ ಸಹಕಾರ ಸೌಧದ ಉದ್ಘಾಟನಾ ಸಮಾರಂಭದಲ್ಲಿ ಈಗಾಗಲೇ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ನಮ್ಮ ಕ್ಷೇತ್ರದ ಮಂಗಳೂರು ಕ್ಷೇತ್ರದ ಮಾಜಿ ಸಂಸದರು, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವಂತಹ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ನಮ್ಮ ಪುತ್ತೂರು ಕ್ಷೇತ್ರದ ಬಹುಶಃ ಅನೇಕ ಅಭಿವೃದ್ಧಿಗಳನ್ನು ಮಾಡಿದಂಥ ಮಾಜಿ ಶಾಸಕರು, ನನ್ನ ಆತ್ಮೀಯರಾದಂಥ ಶ್ರೀ ಸಂಜೀವ ಮಠಂದೂರವರೇ, ಹಾಗೂ ಈಗಾಗಲೇ ನಮ್ಮನ್ನು ಉದ್ದೇಶಿಸಿ ಮಾತನಾಡಿರುವಂತಹ ನಮ್ಮ ಡಿಸಿಸಿ ಬ್ಯಾಂಕಿನ ನಿರ್ದೇಶಕರು, ಸಹಕಾರಿ ಜಿಲ್ಲಾ ಯೂನಿಯನ್ನ ಅಧ್ಯಕ್ಷರು ಆಗಿರುವಂತಹ, ಬಹುಶಃ ಸಹಕಾರಿ ಕ್ಷೇತ್ರದಲ್ಲಿ ಅವರು ಸಹಕಾರಿ ಯೂನಿಯನ್ ಅಧ್ಯಕ್ಷರಾದ ನಂತರ ಬೇರೆ ಬೇರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಹಕಾರಿಗಳಿಗೂ ಹಾಗೂ ಬಹುಶಃ ಶೈಕ್ಷಣಿಕ ಕ್ಷೇತ್ರದಲ್ಲೂ ಕೂಡ, ಅಂದರೆ ಈ ಶಾಲಾ ಮಕ್ಕಳಿಗೂ ಕೂಡ, ಕಾಲೇಜಿನ ವಿದ್ಯಾರ್ಥಿಗಳಿಗೂ ಕೂಡ ಸಹಕಾರಿ ಕ್ಷೇತ್ರದ ಅರಿವನ್ನು ಮೂಡಿಸಿ ಬಹುಶಃ ಸಹಕಾರಿ ಕ್ಷೇತ್ರವನ್ನು ಬೆಳೆಯಬೇಕೆಂಬ ದೃಷ್ಟಿಯಲ್ಲಿ ಕೆಲಸ ಕಾರ್ಯಕ್ರಮವನ್ನು ಮಾಡುತ್ತಿರುವಂಥ ನಮ್ಮ ಗೌರವಾನ್ವಿತ ಡಿಸಿ ಬ್ಯಾಂಕಿನ ನಿರ್ದೇಶಕರಾದ ನನ್ನ ಆತ್ಮೀಯರಾದ ಶಶಿಕುಮಾರ್ ಬಾಲೋಟ್ರವರೇ, ಹಾಗೂ ಈ ಒಂದು ಸಮಾರಂಭದ ಅಧ್ಯಕ್ಷರು ನಮ್ಮ ಪ್ರಕಾಶ್ ಚಂದ್ರ ರೈ ಅವರು, ಬಹುಶಃ ಸುದೀರ್ಘವಾಗಿ 11 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದು, ಬಹುಶಃ ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಎಲ್ರಿಗೂ ತಿಳಿಯಪಡಿಸುವಂತೆ ಇವತ್ತು ಇಲ್ಲೊಂದು ಬ್ರಾಂಚ್ ಅನ್ನ ಹುಟ್ಟಿಗೆ, ಬಹುಶಃ ಯಾಕೆ ಮಾತನ್ನು ಹೇಳಿದೆ ಅಂದರೆ, ಬಹುಶಃ ಸಹಕಾರಿ ಕ್ಷೇತ್ರದಲ್ಲಿ ಮನೆ ಬಾಗಿಲಿಗೆ ಸಹಕಾರಿ ಕ್ಷೇತ್ರದಲ್ಲಿ ಸಿಗುವಂಥ ಸಾಲ ಸವಲತ್ತುಗಳನ್ನು ಅವರಿಗೆ ಒಂದು ಸಹಕಾರಿ ಸರ್ಕಾರದ ಸವಲತ್ತನ್ನು ತಿಳಿಸುವ ದೃಷ್ಟಿಯಲ್ಲಿ ಇವತ್ತು ಇಲ್ಲಿ ಒಂದು ಶಾಖೆಯನ್ನು ಪ್ರಾರಂಭಿಸಿ ಸಹಕಾರಿಗೆ ಆದಷ್ಟು ಹತ್ತಿರಲ್ಲಿ ಈ ಒಂದು ಸವಲತ್ತು ಸಿಗುವಾಗೆ ಕೆಲಸ ಕಾರ್ಯ ಮಾಡುತ್ತಿರುವಂಥ ನನ್ನ ಆತ್ಮೀಯರಾದಂಥ ಪ್ರಕಾಶ್ ಚಂದ್ರ ಶೆಟ್ಟಿಯವರೇ, ರೈಯವರೇ, ಹಾಗೂ ಹಿರಿಯರೇ ನಮ್ಮ AR ಅವರೇ, ಹಾಗೂ ಮೊಹಮ್ಮದ್ ಬಡಗನವರೇ, ಸತೀಶ್ ಕಟಾರ್ ಅವರೇ, ಹಾಗೂ ಇವಕ್ಕೆ ಸ್ಥಳದಾನ ಮಾಡಿದಂಥ ಸರೋಜರವರೇ, ಹಾಗೂ ಇಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಈ ಸಂಘದ ನಿರ್ದೇಶಕರೇ, ಉಪಾಧ್ಯಕ್ಷರೇ, ಇಲ್ಲಿ ಬಂದಂಥ ಸಹಕಾರಿ ಬಂಧುಗಳೇ, ಬಹುಶಃ ನಳಿನ್ ಕುಮಾರ್ ಕಟೀಲ್ ರವರು ನಮ್ಮ ಜಿಲ್ಲೆಯನ್ನ ಸಹಕಾರಿ ಜಿಲ್ಲೆ ಎಂಬ ಬಗ್ಗೆ ಮಾತುಗಳನ್ನು ಆಡುತ್ತಾ, ಬಹುಶಃ ಕ್ಯಾಂಪ್ಕ ಕೂಡ ಒಂದು ಪ್ರತಿಷ್ಠಿತ ಸಂಸ್ಥೆ ಎಂದು, ಅಂದ್ರೆ ಬೇರೆ ಸಂಸ್ಥೆಗಳೊಟ್ಟಿಗೆ ಬಹುಶಃ ಕ್ಯಾಂಪ್ಕ ಕೂಡ ಒಂದು ಪ್ರತಿಷ್ಠಿತ ಸಂಸ್ಥೆ ಅಂತ ಹೇಳಿದರು. ಬಹುಶಃ ನಾನು ಅದರೊಟ್ಟಿಗೆ ಬಹುಶಃ 3 ಸಂಸ್ಥೆಗಳು ನಮ್ಮ ಜಿಲ್ಲೆಯಲ್ಲಿ ಪ್ರತಿಷ್ಠಿತ ಸಂಸ್ಥೆಗಳಂತ ಹೇಳಲಿಕ್ಕೂ ಕೂಡ ಸಂತೋಷ ಪಡ್ತಾ ಇದ್ದೇನೆ. ಒಂದು ಕ್ಯಾಂಪ್ಕೋ, ಒಂದು DCC ಬ್ಯಾಂಕ್, ಒಂದು ನಮ್ಮ KMF. ಬಹುಶಃ ಇದು ನಮ್ಮ ಜಿಲ್ಲೆಯಲ್ಲಿ ಅನೇಕ ಜನರಿಗೆ ಉದ್ಯೋಗ ಅವಕಾಶ ಇರಬಹುದು, ಬಹುಶಃ ಅವರ ಆರ್ಥಿಕ ಸ್ಥಿತಿಗತಿ ಇರಬಹುದು, ಅನೇಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಜನಪರವಾದ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದೇನೆ. ಸಹಕಾರಿ ಸಂಜಯ್ ಮಠಂದವರು ಹೇಳಿದಂತೆ ಸಹಕಾರಿ ತತ್ವದಲ್ಲಿ ಸರ್ವರಿಗೂ ಸಮಬಾಳು, ಇದು ಸಹಕಾರಿ
ತತ್ವದ ಒಂದು ತಿರುಳು. ಮೊಳಹಳ್ಳಿ ಶಿವರಾಯರು ಈ ಕ್ಷೇತ್ರದಲ್ಲಿ ಕೈಗೊಂಡ ಯೋಜನೆಗಳೆಲ್ಲವೂ ಇವತ್ತು ಸಫಲವಾಗಿ ಗ್ರಾಮ ಮಟ್ಟದಲ್ಲಿ ಸಹಕಾರ ಸಂಘಗಳು, ಸಹಕಾರ ಬ್ಯಾಂಕ್ಗಳು ಸ್ಥಾಪನೆಯಾಗಿ ಇಂದು ಸಾವಿರಾರು ಜನರ ಜೀವನಕ್ಕೆ ಆಸರೆಯಾಗಿದೆ. ದೇಶಕ್ಕೆ ಸ್ವಾತಂತ್ರ್ಯ ಸಿಗುವ ಮೊದಲೇ ಪುತ್ತೂರಿನಲ್ಲಿ ಸಹಕಾರಿ ಕ್ರೆಡಿಟ್ ಸೊಸೈಟಿಯನ್ನು ಮೊಳಹಳ್ಳಿ ಶಿವರಾಯರು 1909ರಲ್ಲಿ ಹುಟ್ಟುಹಾಕಿದರು. ಈ ಸೊಸೈಟಿ ಮುಂದೆ ಟೌನ್ ಬ್ಯಾಂಕ್ ಆಗಿ ಇಂದಿಗೂ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅನಂತರ 1914ರಲ್ಲಿ ಪುತ್ತೂರಿನ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಬ್ಯಾಂಕ್ SD ಬ್ಯಾಂಕ್ ಅನ್ನ ಹುಟ್ಟುಹಾಕಿದರು. ರೈತರ ಆಶೋತ್ತರಗಳನ್ನು ಪೂರೈಸುತ್ತಾ ಬಂದ ಈ ಬ್ಯಾಂಕ್ ಜಿಲ್ಲಾ ಕೇಂದ್ರದಲ್ಲಿ ಇರುವುದೇ ಸೂಕ್ತ ಎಂದು ನಿರ್ಧರಿಸಿ 1925ರಲ್ಲಿ ಮಂಗಳೂರಿಗೆ ಸ್ಥಳಾಂತರಿಸಿದರು. ಶಿವರಾಯರು 1931ರಲ್ಲಿ ಪ್ರಥಮ ಬಾರಿಗೆ ದಕ್ಷಿಣ ಜಿಲ್ಲಾ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರಾಗಿ ಆಯ್ಕೆಗೊಂಡು ಅವರು 1952ರವರೆಗೆ ಸತತ 21 ವರ್ಷಗಳ ಕಾಲ ಈ ಬ್ಯಾಂಕನ್ನು ಮುಂದುವರಿಸಿದರು. ಬಹುಶಃ ಅದರ ನಂತರ ನಾವೆಲ್ಲರೂ ತಿಳ್ಕೊಂಡಾಗೆ MN ರಾಜೇಂದ್ರ ಕುಮಾರ್ ಅವರು ಅಂದ್ರೆ ಸಾಧಾರಣ 24 ವರ್ಷ ಅಲ್ಲ, ಸುಮಾರು 32 ವರ್ಷಗಳ ಕಾಲ ಸುದೀರ್ಘ ಅಧ್ಯಕ್ಷರಾಗಿ ಇವತ್ತು ಈ ಬ್ಯಾಂಕನ್ನ ಬಹುಶಃ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ನಮಗೆಲ್ಲರೂ ತಿಳಿದಿದ್ದಾಗೆ ಆಗ ಪ್ರಕಾಶ್ ಚಂದ್ರ ಶೆಟ್ಟಿ ಒಂದು ಮಾತನ್ನು ಹೇಳಿದರು. ಕೆಲವು ಬ್ಯಾಂಕುಗಳು, ಸೊಸೈಟಿಗಳು ಬಹುಶಃ ಮುಚ್ಚಿ ಹೋಗುವ ಸಂದರ್ಭದಲ್ಲಿ ಅದಕ್ಕೆ ಪುನಶ್ಚೇತನಕ್ಕೆ ಹಣವನ್ನು ಕೊಡುವ ಮುಖಾಂತರ, ಅಂದರೆ ನಾವು ನಮ್ಮ ಈ ಕುಂಬರ ಬ್ಯಾಂಕ್ ನನಗೆ ಗೊತ್ತಿರಲಿಲ್ಲ, ನನಗೆ ಬೇರೆ 4-5 ಸೊಸೈಟಿ ಗೊತ್ತಿತ್ತು. ನಮ್ಮ ಕೆಂಬಾಡಿ ಕೂಡ, ಮತ್ತು ಇವರು ನಮ್ಮ ಪಾಣಾಜ್ ಸೊಸೈಟಿಯವರು, ಹಾಗೆ 5-6 ಸೊಸೈಟಿಗಳು ಮುಚ್ಚುವ ಪರಿಸ್ಥಿತಿ ಇರುವಾಗ ಅದಕ್ಕೆ ಪುನಶ್ಚೇತನವನ್ನು ಕೊಟ್ಟು ಇವತ್ತು ಆ ಒಂದು ಸಂಘಗಳು ಕೋಟಿಗಟ್ಟಲೆ ಲಾಭ ಬರುವಾಗೆ ಮಾಡಿದಂಥ ಒಂದು ಇವರಿದ್ರೆ ಅದು MN ರಾಜೇಂದ್ರ ಕುಮಾರ್ ಅಂತ ಹೇಳಲಿಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ಬಹಳ ಸಂತೋಷ ಪಡ್ತಾ ಇದ್ದೇನೆ. ಇವತ್ತು ಈ ಒಂದು ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಬಹುಶಃ ನನಗೆ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದೆರಡು ಮಾತನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಗೌರವಾನ್ವಿತ ಸಂಘದ ಅಧ್ಯಕ್ಷರು, ನಿರ್ದೇಶಕರು ಹಾಗೂ ಎಲ್ಲ ಇಲ್ಲಿ ಬಂದಂತ ನಿರ್ದೇಶಕರು, ಬಹುಶಃ ಮಾಜಿ ಅಧ್ಯಕ್ಷರು ತುಂಬಾ ಜನ ಇದ್ದಾರೆ, ಒಳಮುಗುರು ಸಂಘದ ಎಲ್ಲ ಗೌರವಾನ್ವಿತ ಮಾಜಿ ಅಧ್ಯಕ್ಷರುಗಳಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ, ಬಹುಶಃ ಮತ್ತೊಂದು ವಿಷಯ ಅಂದ್ರೆ ನಮ್ಮ ಈ ಸಹಕಾರ ಕ್ಷೇತ್ರ ಇಷ್ಟು ಎತ್ತರಕ್ಕೆ ಬೆಳೆಯಲು ಕಾರಣಕರ್ತರು ಬಹುಶಃ ಪತ್ರಕರ್ತ ಮಾಧ್ಯಮದವರು. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪತ್ರಕರ್ತ ಮಾಧ್ಯಮದರು ಕೂಡ ಇದ್ದಾರೆ, ಅವರಿಗೂ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಮತ್ತೊಮ್ಮೆ ಪ್ರಕಾಶನ ಈ ಒಂದು ಸಂಘ ಇನ್ನಷ್ಟು ಬೆಳೆಯಿರಿ, ನಾವು ನೀವೆಲ್ಲ ನಂಬುವಂತ ದೇವರು ಇದಕ್ಕೆ ಅನುಗ್ರಹ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ನನಗೆ ಅವಕಾಶ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಸಹಕಾರ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಈ ಕಾರ್ಯಕ್ರಮಕ್ಕೆ ಬಲ್ನಾಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸತೀಶ್ ಕಬಡ ಒಳಗುಡ್ಡೆ ಅವರು ಆಗಮಿಸಿದ್ದಾರೆ. ತಮ್ಮನ್ನ ವೇದಿಕೆಗೆ ಸ್ವಾಗತಿಸಿದ ಶಶಿಕುಮಾರ್ ರೈ ಬಾಲ್ಯುಟ್ಟು ಇವರು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಸಿಇಒ ಆಗಿರುವ ಶುಭಾರೈಗಳು ಕೂಡ ವೇದಿಕೆಗೆ ಬರಬೇಕು. ಅದೇ ರೀತಿ ಆರ್ಯಾಪು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸಿಇಒ ಜಯಂತಿ ಭಾಸ್ಕರ್ ಅವರು ಕೂಡ ಉಪಸ್ಥಿತರಿದ್ದಾರೆ. ತಮ್ಮನ್ನ ಕೂಡ ಅತ್ಯಂತ ಗೌರವದಿಂದ ವೇದಿಕೆಗೆ ಸ್ವಾಗತಿಸಿ ಸಹಕಾರ ಶಾಲಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡುತ್ತಾ ಇದ್ದೇವೆ. ಅದೇ ರೀತಿ ಟೌನ್ ಬ್ಯಾಂಕ್ ನಿರ್ದೇಶಕರಾಗಿರುವ ಹರೀಶ್ ಬಿಜತ್ರಿ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮ್ಮ ಉಪಸ್ಥಿತಿಯನ್ನ ಗೌರವಿಸಿದ ವೇದಿಕೆಗೆ ಸ್ವಾಗತಿಸಿದ ಸಹಕಾರಿ ಶಾಲನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಶ್ರೀಯುತ RC ನಾರಾಯಣ್ ಮೂರ್ತೆದಾರ ಸೇವಾ ಸಹಕಾರಿ ಸಂಘದ ನಿರ್ದೇಶಕರು, ತಾವು ಕೂಡ ಅಧ್ಯಕ್ಷರು ವೇದಿಕೆಗೆ ಬರಬೇಕು, ಸಹಕಾರಿ ಶಾಲನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಈ
ಕಾರ್ಯಕ್ರಮದಲ್ಲಿ ನಿತೀಶ್ ಕುಮಾರ್ ಉಪಸ್ಥಿತರಿದ್ದಾರೆ. ವೇದಿಕೆಗೆ ಬರಬೇಕು. ಗೌರವದ ಸಹಕಾರಿ ಶಾಲನ್ನ ಸ್ವೀಕರಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ನಿತೀಶ್ ಕುಮಾರ್ ಶಾಂತಿವನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ತಾವು ಶಾಲನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಶ್ರೀ ರಘು ಎಸ್.ಎಂ. ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರು, ಪುತ್ತೂರು ಉಪವಿಭಾಗ. ಇವರು ರಸಗೊಬ್ಬರ ಗೋದಾಮು ಉದ್ಘಾಟನೆಯನ್ನ ಮಾಡಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಕುಂಬ್ರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 3ನೇ ಶಾಖೆ ಅಂತ ಹೇಳಿದರೆ ಪೂರ್ಣ ಪ್ರಮಾಣದ ಶಾಖೆ ಸುಳ್ಯ ಪದವಿನಲ್ಲಿ ಇವತ್ತು ಉದ್ಘಾಟನೆಗೊಂಡಿದೆ. ಈ ಉದ್ಘಾಟನೆಗೆ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ 3 ಬಾರಿ ಲೋಕಸಭಾ ಸದಸ್ಯರಾದಂಥ ಮಾಜಿ ಲೋಕಸಭಾ ಸದಸ್ಯರಾದಂಥ ನಳಿನ್ ಕುಮಾರ್ ಕಟೀಲ್ ಅವರು ಉದ್ಘಾಟನೆ ಮಾಡಿದ್ದಾರೆ. ನಳಿನ್ ಕುಮಾರ್ ಕಟೀಲ್ರವರೇ, ಹಾಗೆ ನಮಗೆ ಈ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಆದಂಥ ಮತ್ತು ಹಾಗೆ ನಮಗೆ ತುಂಬ ಆತ್ಮೀಯರಾದಂಥ ಸಂಜೀವ್ ಮಠಂದ್ರವರೇ, ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು, 3 ಬಾರಿ ನಿರ್ದೇಶಕರು, ಹಾಗೂ ಒಕ್ಕೂಟದ ಸಹಕಾರಿ ಯೂನಿಯನ್ ಇದರ ಅಧ್ಯಕ್ಷರಾದಂಥ ಶಶಿಕುಮಾರ್ ರೈ ಬಾಲಿಟವರೇ, ಹಾಗೆ ಈ ಸಂಘದಲ್ಲಿ 11 ವರ್ಷಗಳಿಂದ ಅಧ್ಯಕ್ಷರಾಗಿ ಸೇವಿಸುತ್ತಿರುವ ಈ ಸಂಘದ ಅಧ್ಯಕ್ಷರವರೇ, ಹಾಗೆ ನಮ್ಮ ಆತ್ಮೀಯರಾದಂಥ ಜಯರಾಮ್ ರೈ ಅವರು, ಇವರು ಕೂಡ ಸತತ 2 ಬಾರಿ ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಲ್ಲಿ, ಮತ್ತು ಮಾಜಿ ಉಪಾಧ್ಯಕ್ಷರು ಹಾಲು ಒಕ್ಕೂಟದಲ್ಲಿ, ಹಾಲಿ ನಿರ್ದೇಶಕರು ಹಾಲು ಒಕ್ಕೂಟದಲ್ಲಿ, ಹಾಗೆ ಜಯರಾಮ್ ರೈ ಅವರೇ, ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರೇ, ಹಾಗೂ ಸಹಕಾರಿ ಬಂಧುಗಳೇ, ಹಾಗೂ ಸಮಾಜ ಸೇವಕರೇ, ನಮ್ಮ ಈ ಪುತ್ತೂರು ತಾಲೂಕಿನ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು, ಸಿಒರವರು, ಹಾಗೆ ಈ ಭಾಗದ ಎಲ್ಲ ರೀತಿಯ ಸಹಕಾರ ಸಂಘದ ಸಿಒರವರು, ಅಧ್ಯಕ್ಷರು ಎಲ್ಲರೂ ಇದ್ದೀರಿ. ಹಾಗೆ ಈ ಭಾಗದ ಎಲ್ಲ ಸಹಕಾರಿ ಬಂಧುಗಳು ಕೂಡ ಇದ್ದೀರಿ. ಸೊ ಇವತ್ತು ಇದು ಎಲ್ಲರೂ ನಮ್ಮ ಗಣ್ಯರು ಮಾತಾಡಿದಾಗೆ ನಮ್ಮ ಕರ್ನಾಟಕದ ಗಡಿ ಭಾಗ. ಒಂದು ಕಿಲೋಮೀಟರ್ ಹೋದ್ರೆ ಕೇರಳ ಇದೆ, ಕೇರಳ ಕಾಣಿಸ್ತಾ ಇದೆ, ಕೇರಳ ರಾಜ್ಯ ಇದೆ ಅಂತೇಳಿ ನಮ್ಮ ಸಂಜೀವ್ ಮಠಂದವರು ಹೇಳಿದ್ರು. ಇಂಥ ಭಾಗದಲ್ಲಿ, ಇಂಥ ಕುಗ್ರಾಮದಲ್ಲಿ, ಇಂಥ ಕಾಡು ಹೆಚ್ಚು ಕಾಡಿಂಥ ಗ್ರಾಮದಲ್ಲಿ ಒಂದು ಪೂರ್ಣ ಪ್ರಮಾಣದ ಒಂದು ಶಾಖೆ ಬೇಕಾಗಿತ್ತು. ಯಾಕೆಂದ್ರೆ ಇಲ್ಲಿಂದ ಸುಮಾರು ಒಂದು 10 ಕಿಲೋಮೀಟರ್ ಆಗಲ್ವಾ ಕುಂಬ್ರ, 10 ಕಿಲೋಮೀಟರ್ ಎಲ್ಲ ಮೇಲಾಗ್ತದೆ. ಇನ್ನು ಇದು ಬಿಟ್ರೆ ಇನ್ನು ಪಾಣಾಜೆ ನಿಮ್ಮ ಕುಂಬ್ರ ವ್ಯಾಪ್ತಿಗೆ ಒಳಪಡಲ್ಲ. ಹಾಗಾಗಿ ಇಲ್ಲಿ ಬೇಕಾಗಿತ್ತು. ಅದಕ್ಕೆ ಅದರ ಸಫಲತೆಯನ್ನ ಈ ಭಾಗದ ಎಲ್ಲ ಸಹಕಾರಿ ಬಂಧುಗಳು, ಎಲ್ಲ ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಠೇವಣಿಯನ್ನ ಈ ಶಾಖೆಯಲ್ಲಿ ಇಡುವುದರ ಮೂಲಕ ತಮಗೆ ಬೇಕಾದಂತ ಅತ್ಯಾಕರ್ಷಕ ಬಡ್ಡಿಯನ್ನ ಪಡೆದು, ಹಾಗೆ ಸಾಲ ಸೌಲಭ್ಯಗಳನ್ನು ಪಡೆದು, ಈ ಶಾಖೆಯನ್ನು ಕೂಡ ಕೇಂದ್ರ ಕಚೇರಿಯಲ್ಲಿ ಏನು ಈಗ 24-25ನೇ ಸಾಲಿನಲ್ಲಿ 1 ಕೋಟಿ ಅಧಿಕವಾಗಿ ಲಾಭ ಗಳಿಸಿದೆ, ಈ ಶಾಖೆಯಲ್ಲೂ ಕೂಡ ಮುಂದಿನ ದಿನಗಳಲ್ಲಿ 1 ಕೋಟಿಗಿಂತ ಅಧಿಕವಾಗಿ ಲಾಭ ಗಳಿಸಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕು ಅಂತ ಹೇಳಿ ನಾನು ಕಳೆಕಳೆಯ ಮನವಿಯನ್ನ ಮಾಡ್ಕೊಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ವಂದಿಸುತ್ತಾ ಎಲ್ಲರಿಗೂ ನಮಸ್ಕಾರ. ಕೃತಜ್ಞತೆಗಳನ್ನ ಸಮರ್ಪಿಸುತ್ತಾ ಈ ಕಾರ್ಯಕ್ರಮದಿಂದ ತೆರಳುತ್ತಿರುವ ಶ್ರೀ ರಾಮ ಭಟ್ ಬೀರಮೂಲ ಪ್ರಗತಿಪರ ಕೃಷಿಕರು ಈ ಕಾರ್ಯಕ್ರಮದ ಉದ್ಘಾಟಕರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮದಿಂದ ಬೀಳ್ಕೊಡುತ್ತಿದ್ದೇವೆ. ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಸನ್ಮಾನ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಸನ್ಮಾನದ ಆಸನದ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವ ವಿನಂತಿಯ ಮೇರೆಗೆ ಆದರಣೀಯರೇ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕುಂಬ್ರ ಇದರ ಸುಳ್ಯಪದವು ಶಾಖೆಯ ನೂತನ ಕಟ್ಟಡ ಪ್ರಕೃತಿ ಸಹಕಾರ ಸಭದ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತಿ ಇರುವಂತಹ
ಸಾಧಕರ ಸನ್ಮಾನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸನ್ಮಾನವನ್ನ ಸ್ವೀಕರಿಸುವವರು ಸನ್ಮಾನ್ಯ ಶ್ರೀ ಶಶಿಕುಮಾರ್ ರೈ ಬಾಲ್ಯೋಟ್ಟು ಇವರನ್ನ ಸಾಧಕರ ಆಸನಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಮಾನ್ಯ ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು, ಮಾನ್ಯ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್. ಬಹುಶಃ ಪುತ್ತೂರು ತಾಲೂಕಿನ ಯಾವುದೇ ಸಹಕಾರ ಸೌಧದ ಕಟ್ಟಡ ನಿರ್ಮಾಣ ಆಗ್ಲಿ, 19 ಸೊಸೈಟಿಗಳಲ್ಲಿ ಯಾವುದೇ ಸಮಸ್ಯೆ ಬರಲಿ, ತಕ್ಷಣ ನೆನಪಾಗುವ ಮೊದಲ ಹೆಸರು ಅದು ಶಶಿಕುಮಾರ್ ರೈ ಬಾಲ್ಯೋಟ್ಟು. ಈ ಭಾಗದ ಎಲ್ಲ ಸಹಕಾರಿ ಸಂಘಗಳಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿ, ದಕ್ಷಿಣ ಯೂನಿಯನ್ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಶಕ್ತಿಯನ್ನ ತುಂಬುವುದರ ಜೊತೆಗೆ ಅತ್ಯುತ್ತಮ ಸಂಘಟನೆಯನ್ನ ಕೂಡ ಮಾಡಬಲ್ಲಂತಹ ಈ ಕ್ಷೇತ್ರದ ಸಹಕಾರಿ ಕ್ಷೇತ್ರದ ದಿಗ್ಗಜರು ಅಂತ ಸರ್ವಾನುಮತದಿಂದ ಒಪ್ಪಿಕೊಳ್ಳುವಂತಹ ವ್ಯಕ್ತಿತ್ವ ಅದು ಸನ್ಮಾನ್ಯ ಶಶಿಕುಮಾರ್ ರೈ ಬಾಲ್ಯೋಟ್ಟು ಇವರದು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷರಾದ ನೆಲೆಯಲ್ಲಿ ಪ್ರಕೃತಿ ಸಹಕಾರ ಸೌಧದ ಉದ್ಘಾಟನೆಯ ಸಂದರ್ಭ ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸುತ್ತಿದ್ದೇವೆ. ಇಂತಹ ಒಬ್ಬ ವ್ಯಕ್ತಿ ಇಡೀ ಪುತ್ತೂರು ತಾಲೂಕಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರದ ದಿಗ್ಗಜರಾಗಿ ಶಕ್ತಿಯನ್ನ ಚೈತನ್ಯವನ್ನ ಕೊಡುವ ಕೆಲಸವನ್ನ ಮಾಡಿದ್ರಿ. ಎಲ್ಲ ಸಹಕಾರಿ ಬಂಧುಗಳ ದೊಡ್ಡ ಚಪ್ಪಾಳೆಯ ಅಭಿನಂದನೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶಶಿಕುಮಾರ್ ರೈ ಬಾಲ್ಯೋಟ್ಟು ಇವರಿಗೆ ಅಭಿನಂದನೆಗಳನ್ನ ಸಮರ್ಪಿಸಿ ಗುರುತಿಸಿ ಗೌರವಿಸುತ್ತಿದ್ದೇವೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ಮುಂದಿನ ಸನ್ಮಾನ ಅದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಮತ್ತೋರ್ವ ನಿರ್ದೇಶಕರು ಶಶಿಕುಮಾರ್ ರೈ ಬಾಲ್ಯೋಟ್ಟು ಇವರ ಒಡನಾಡಿಯಾಗಿ ಕೆಎಂಎಫ್ನ ಉಪಾಧ್ಯಕ್ಷರಾಗಿಯೂ ಕೂಡ ಕರ್ತವ್ಯವನ್ನ ನಿರ್ವಹಿಸಿ ಮಾತು ಕಡಿಮೆ ದುಡಿಮೆ ಹೆಚ್ಚು ಅಂತ ಹೇಳಿ ಎಲ್ಲರನ್ನ ಪ್ರೀತಿಸುವಂತಹ ವ್ಯಕ್ತಿತ್ವ ನಮ್ಮ SB ಜಯರಾಮ ರೈ ಇವರದು. ಇವತ್ತು ಸಹಕಾರಿ ಕ್ಷೇತ್ರಕ್ಕೆ ಶಕ್ತಿಯನ್ನ ಕೊಡುವಂತಹ ಪುತ್ತೂರು ತಾಲೂಕಿನ ಮತ್ತೋರ್ವ ಶಕ್ತಿ ಅದು SB ಜಯರಾಮ ರೈಗಳು. ಆ ನಿಟ್ಟಿನಲ್ಲಿ ಸನ್ಮಾನ್ಯ ಜಯರಾಮ ರೈ SB ಇವರಿಗೆ ಕೆಎಂಎಫ್ನ ಉಪಾಧ್ಯಕ್ಷರಾಗಿಯೂ ಕೂಡ ಪುತ್ತೂರಿಗೆ ಹಲವು ಯೋಜನೆಗಳನ್ನ ತಂದಂತ ಖ್ಯಾತಿ ಕೂಡ SB ಜಯರಾಮ ರೈ ಇವರಿಗೆ ಸಲ್ಲತ್ತೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಲ್ಲಿ ಇಡೀ ಪುತ್ತೂರನ್ನ ಪ್ರತಿನಿಧಿಸಿದ ಶಕ್ತಿಯನ್ನ ತುಂಬುವಂತ ಕೆಲಸಗಳನ್ನ ಮಾಡ್ತಾ ಇದ್ರಿ. ಆ ನಿಟ್ಟಿನಲ್ಲಿ ಜಯರಾಮ ರೈ SB ಇವರಿಗೂ ಕೂಡ ಅತ್ಯಂತ ಗೌರವ ಪೂರ್ವಕವಾಗಿ ನಿಮ್ಮೆಲ್ಲ ದೊಡ್ಡ ಚಪ್ಪಾಳೆಯ ಗೌರವ ಅಭಿನಂದನೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಮುಂದಿನ ಅತಿಥಿಗಳು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಮುಂದಿನ ಸನ್ಮಾನ ಕಾರ್ಯಕ್ರಮ ಪ್ರಕೃತಿ ಸಾಕಾರ ಸೌಧ ಪ್ರಕೃತಿಯ ಮಡಿಲಲ್ಲಿ ತಲೆ ಎತ್ತಿ ನಿಂತಿದೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸಹಕಾರವನ್ನು ಕೊಟ್ಟವರು ಸ್ಥಳ ದಾನದ ಮೂಲಕ ಸರೋಜ ಸುಬ್ರಹ್ಮಣ್ಯ ಭಟ್ ಕಜ್ಜಮೂಲೆ ಇವತ್ತು ಹಿರಿಯರಾಗಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಪ್ರಕೃತಿ ಸಹಕಾರ ಸೌಧದ ಸಂಪೂರ್ಣ ಸ್ಥಳವನ್ನ ಉಚಿತವಾಗಿ ದಾನವಾಗಿ ಸಹಕಾರಿ ಕ್ಷೇತ್ರಕ್ಕೆ ಕೊಟ್ಟವರು ನಮ್ಮ ಸರೋಜ ಸುಬ್ರಹ್ಮಣ್ಯ ಭಟ್ ಕಜ್ಜಮೂಲೆ ಇವರಿಗೆ ಮತ್ತು ಇಡೀ ಕುಟುಂಬಕ್ಕೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಕಾರಣ ಇವತ್ತು ಇಲ್ಲಿ ಅತ್ಯುತ್ತಮ ಕಟ್ಟಡ ಪ್ರಕೃತಿ ಸೌಧ ನಿರ್ಮಾಣ ಆಗಬೇಕು ಅಂತಿದ್ರೆ ಇವರ ಕುಟುಂಬ ಈ ಸಹಕಾರಿ ಕ್ಷೇತ್ರಕ್ಕೆ ಕೊಟ್ಟಂತ ದೊಡ್ಡ ಕೊಡುಗೆಯನ್ನ ಉಲ್ಲೇಖ ಮಾಡುತ್ತಾ ಸರೋಜ ಸುಬ್ರಹ್ಮಣ್ಯ ಭಟ್ ಕಜ್ಜಮೂಲೆ ಇವರಿಗೆ ಶಾಲು, ಫಲ, ಪುಷ್ಪ ಮತ್ತು ಗೌರವದ ಶಾಲಿನೊಂದಿಗೆ ಅತ್ಯಂತ ಗೌರವಪೂರ್ವಕವಾಗಿ ಪೇಟವನ್ನ ತೊಡಿಸಿ ಗೌರವದ ಸ್ಮರಣಿಕೆಯೊಂದಿಗೆ ಗೌರವಿಸುತ್ತಿದ್ದೇವೆ. ಒಂದು ದೊಡ್ಡ ಚಪ್ಪಾಳೆ ಸರೋಜ ಸುಬ್ರಹ್ಮಣ್ಯ ಭಟ್ ಕಜ್ಜಮೂಲೆ ಇವರಿಗೆ. ಸರೋಜ ಸುಬ್ರಹ್ಮಣ್ಯ ಭಟ್ ಕಜ್ಜಮೂಲೆ ಇವರು ಅತ್ಯುತ್ತಮ ಸಹಕಾರದೊಂದಿಗೆ ಪ್ರಕೃತಿ ಸಹಕಾರ ಸೌಧಕ್ಕೆ ಸ್ಥಳದಾನದ ಮೂಲಕ ಸಹಕಾರವನ್ನ ಕೊಟ್ಟಿದ್ದೀರಿ. ತಮ್ಮ ಇಡೀ ಕುಟುಂಬಕ್ಕೆ ಸಹಕಾರಿ ಕ್ಷೇತ್ರದ ಎಲ್ಲರ ಪರವಾಗಿ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನ ಸಮರ್ಪಿಸಿದ ಮುಂದಿನ ಗೌರವ ಶ್ರೀ ರಘು SM
ರಸಗೊಬ್ಬರ ಗೋದಾಮನ್ನ ಉದ್ಘಾಟನೆ ಮಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಯನ್ನ ನೀಡಿರುವಂತಹ ರಘು ಎಸ್.ಎಂ. ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರು, ಪುತ್ತೂರು ಉಪವಿಭಾಗ ಪುತ್ತೂರು. ಪುತ್ತೂರಿನ ಸಹಕಾರಿ ಕ್ಷೇತ್ರದ ಎಲ್ಲ 19 ಸಂಘಗಳಿಗೂ ಕೂಡ ಮುಖ್ಯಸ್ಥರಾಗಿ ಪುತ್ತೂರು ಉಪವಿಭಾಗಕ್ಕೆ ಶಕ್ತಿಯನ್ನ ತುಂಬಬಲ್ಲಂತಹ ಒಬ್ಬ ಅಧಿಕಾರಿ ಮಿತ್ರರು ಶ್ರೀ ರಘು ಎಸ್.ಎಂ. ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ಸಹಕಾರಿ ಕ್ಷೇತ್ರವನ್ನ ಬೆಳೆಸುವುದಕ್ಕೆ ಸದಾ 24 ಗಂಟೆಯೂ ಕೂಡ ದುಡಿಯಬಲ್ಲಂತಹ ಒಬ್ಬ ಕ್ರಿಯಾಶೀಲ ವ್ಯಕ್ತಿತ್ವ ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರಾಗಿರುವ ಶ್ರೀ ರಘು ಎಸ್.ಎಂ. ಆ ನಿಟ್ಟಿನಲ್ಲಿ ಸಹಕಾರಿ ಕ್ಷೇತ್ರಕ್ಕೆ ಬಲವನ್ನ ಕೊಡಬಲ್ಲಂತ ಒಂದು ವ್ಯಕ್ತಿತ್ವ ರಘು ಎಸ್.ಎಂ. ಇವರಿಗೆ ದೊಡ್ಡ ಚಪ್ಪಾಳೆಯ ಅಭಿನಂದನೆಗಳನ್ನ ಸಮರ್ಪಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಅತಿಥಿಗಳು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಮುಂದಕ್ಕೆ ಸನ್ಮಾನದ ಆಸನಕ್ಕೆ ಇನ್ನು 4 ಆಸನಗಳನ್ನ ಸಂಘಟಕರು ಜೋಡಿಸಿಕೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಸಹಕಾರಿ ಕ್ಷೇತ್ರದಲ್ಲಿ 49 ವರ್ಷಗಳ ಸಾರ್ಥಕ ಸಹಕಾರಿ ಸೇವೆಯನ್ನ ನೀಡುತ್ತಾ ಆವತ್ತಿನಿಂದ ಇವತ್ತಿನ ತನಕ ಅತ್ಯಂತ ವ್ಯವಸ್ಥಿತವಾಗಿ ಲಾಭದಾಯಕವಾಗಿಯೇ ಮುನ್ನಡೆಯುತ್ತಿರುವಂತಹ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಭಿವೃದ್ಧಿಯ ಜೊತೆ 5 ಜನ ಮಾಜಿ ಅಧ್ಯಕ್ಷರುಗಳು ದೊಡ್ಡ ಮಟ್ಟದ ಸಹಕಾರವನ್ನ ಕೊಟ್ಟಿದ್ದಾರೆ. ಬಹುಶಃ ಅವರವರ ಕಾರ್ಯ ವ್ಯಾಪ್ತಿಯ ಅವಧಿಯಲ್ಲಿ ಸಂಘವನ್ನ ಬೆಳೆಸುವ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಸಹಕಾರವನ್ನ ಕೊಟ್ಟಿರುವಂತಹ ದಿವಾಕರ ಪ್ರಭು 1976 ಮತ್ತು 77ನೇ ಇಸವಿ, ಸತೀಶ್ ಚಂದ್ರ ರೈಗಳು 1985 ರಿಂದ 1991, ಕೆ ಬಾಲಕೃಷ್ಣ ರೈ 1996 ರಿಂದ 98, ಶ್ರೀ ಅಮ್ಮಣ್ಣ ರೈ 1998 ರಿಂದ 2007, ಅದೇ ರೀತಿ ಶ್ರೀ ವಿನೋದ್ ಶೆಟ್ಟಿ 2007 ರಿಂದ 2014 5 ಜನ ಅಧ್ಯಕ್ಷರುಗಳು ಸಹಕಾರವನ್ನ ಕೊಟ್ಟು ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ. ಈ 5 ಜನರನ್ನ ಕೂಡ ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಸ್ವಾಗತಿಸುವಂತ ಕಾರ್ಯವನ್ನ ಮಾಡ್ತಾ ಇದ್ದೇವೆ. ದಿವಾಕರ್ ಪ್ರಭು ಅವರು, ಅಮ್ಮಣ್ಣ ರೈಗಳು, ಎ ವಿನೋದ್ ಶೆಟ್ಟಿ ಇವರು ಬಹುಶಃ ಇವರ ಕಾರ್ಯವ್ಯಾಪ್ತಿಯ ಅವಧಿಯಲ್ಲಿ 1977 ರಿಂದ 2014 ಪ್ರಕಾಶ್ ಚಂದ್ರ ರೈಗಳು ಈ ಕರ್ತವ್ಯಕ್ಕೆ ಬರುವ ಹೊರಗಿನ ಎಲ್ಲ ಅಧ್ಯಕ್ಷರುಗಳು ಕೂಡ ದೊಡ್ಡ ಮಟ್ಟದ ಕೊಡುಗೆಯನ್ನ ನೀಡಿ ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಭಿವೃದ್ಧಿಯನ್ನ ಮಾಡಿದ ಪರಿಣಾಮವಾಗಿ ಪ್ರಕೃತಿ ಸಹಕಾರ ಸೌಧದ ಉದ್ಘಾಟನೆಯ ಸಂದರ್ಭದಲ್ಲಿ ಇವರನ್ನೆಲ್ಲ ಗೌರವಿಸಬೇಕು ಅನ್ನುವಂಥದ್ದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಆಶಯ. ಆ ನೆಲೆಯಲ್ಲಿ ಇವತ್ತು ಅವರನ್ನ ಗೌರವಿಸುವಂತ ಕಾರ್ಯ ಸಾಗಿ ಬರುತ್ತಾ ಇದೆ. ಆದರಣೀಯರೇ, ಮೊದಲಿಗೆ ದಿವಾಕರ ಪ್ರಭು 1976 ರಿಂದ 77ನೇ ಇಸವಿ ಮೊದಲಿಗೆ ದಿವಾಕರ ಪ್ರಭು ಇವರಿಗೆ ಗೌರವಾರ್ಪಣೆ. 1976, 77ನೇ ಇಸವಿಯಲ್ಲಿ ಇವರು ಸಂಯೋಜನಾ ಪೂರ್ವ ಬಡಗನ್ನೂರು ವಿಭಾಗದ ಸಹಕಾರಿ ಸಂದರ್ಭದಲ್ಲಿ ಅಧ್ಯಕ್ಷರಾಗಿ ಸೇವೆಯನ್ನ ನೀಡಿದ ಅತ್ಯಂತ ಹಿರಿಯ ಸಹಕಾರಿ ಧುರೀಣ ಅನ್ನುವಂತ ಖ್ಯಾತಿಗೆ ಒಳಗಾದವರು. ಒಂದು ದೊಡ್ಡ ಚಪ್ಪಾಳೆ ದಿವಾಕರ ಪ್ರಭು ಇವರಿಗೆ ಬರಲಿ. 1976, 77ನೇ ಇಸವಿಯಲ್ಲಿ ಸಂಘವನ್ನ ಬೆಳೆಸಿದವರು. ಅದಾದ ನಂತರ ಸತೀಶ್ ಚಂದ್ರ ರೈಗಳು 1985 ರಿಂದ 1991 6 ವರ್ಷಗಳ ಕಾಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘವನ್ನ ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿದವರು. ಇವರಿಗೂ ಶಾಲು, ಹಾರ, ಪೇಟ, ಫಲ, ಪುಷ್ಪದೊಂದಿಗೆ ಗೌರವದ ಸ್ಮರಣಿಕೆಯೊಂದಿಗೆ ಗೌರವಿಸುವಂತ ಕಾರ್ಯ ಸಾಗಿ ಬರುತ್ತಾ ಇದೆ. ಅದಾದ ನಂತರ ಬಾಲಕೃಷ್ಣ ರೈಗಳು ಕೂಡ ಸಹಕಾರವನ್ನ ಕೊಟ್ಟಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಅಭಿನಂದನೆಗಳನ್ನ ಸಮರ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಡಿ ಅಮ್ಮಣ್ಣ ರೈ 1998 ರಿಂದ 2007 ಸುಮಾರು 8 ರಿಂದ 9 ವರ್ಷಗಳ ಕಾಲ ಅತ್ಯಂತ ದೊಡ್ಡ ಮಟ್ಟದ
ಒಂದು ಆಡಳಿತವನ್ನ ನಡೆಸಿದವರು. ಇವರ ಅಡಿಯಲ್ಲಿ ಗಣಕೀಕರಣ ವ್ಯವಸ್ಥೆ ಪ್ರಾರಂಭಗೊಂಡು ನೂತನ ಕಟ್ಟಡಕ್ಕೆ ಶಂಕುಸ್ಥಾಪನೆ ಜೊತೆಗೆ ನೂತನ ಕಟ್ಟಡದ ಉದ್ಘಾಟನೆ, ಇವರ ಅಧ್ಯಕ್ಷತೆಯಲ್ಲಿ 53ನೆಯ ಅಖಿಲ ಭಾರತ ಸಹಕಾರಿ ಸಪ್ತಾಹ ಕೂಡ ಕುಮ್ರದಲ್ಲಿ ಆಯೋಜನೆಗೊಂಡಂತ ಖ್ಯಾತಿಯು ಕೂಡ ಅಮ್ಮಣ್ಣರಯವರಿಗೆ ಇರುತ್ತೆ. ಆ ನಿಟ್ಟಿನಲ್ಲಿ ಅವರಿಗೂ ಕೂಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ಹಾಗೂ ಎಲ್ಲ ಸಹಕಾರಿ ಬಂಧುಗಳ ವತಿಯಿಂದ ಇವತ್ತು ಶಾಲು, ಹಾರ, ಪೇಟ, ಫಲ ಪುಷ್ಪದೊಂದಿಗೆ ಗೌರವ ಸ್ಮರಣಿಕೆಯೊಂದಿಗೆ ಅವರನ್ನ ಗೌರವಿಸುವಂತ ಕಾರ್ಯಕ್ರಮ ಸಾಗ್ತಾ ಇದೆ. ಇನ್ನೋರ್ವರು ವಿನೋದ್ ಶೆಟ್ಟಿ 2007ರಿಂದ 2014ರವರೆಗೆ 7 ವರ್ಷಗಳ ಕಾಲ ಸೇವೆಯನ್ನ ನೀಡಿದ್ದಾರೆ. ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವರ ಉಪಸ್ಥಿತಿಯಲ್ಲಿ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಗೌರವ. ಇವರ ಕಾಲಾವಧಿಯಲ್ಲೂ ಕೂಡ 60ನೆಯ ಅಖಿಲ ಭಾರತ ಸಹಕಾರಿ ಸಪ್ತಾಹ ಅತ್ಯಂತ ಯಶಸ್ವಿಯಾಗಿ ಸಂಘಟಿಸಲ್ಪಟ್ಟು ನಮ್ಮ ಸಂಘಕ್ಕೆ ಗೌರವವನ್ನ ತರುವಂತ ಕೆಲಸವನ್ನ ಮಾಡಿದ್ದಾರೆ. ಎಲ್ಲ ಪ್ರೇಕ್ಷಕ ಬಂಧುಗಳು, ನಿಮ್ಮ ದೊಡ್ಡ ಚಪ್ಪಾಳೆ. ಅವರು ಆವತ್ತು ಮಾಡಿದ 3 ದಶಕದ ಎಲ್ಲ ಸೇವೆಯನ್ನ ಕೂಡ ಇವತ್ತು ಸ್ಮರಿಸಿಕೊಂಡು ಅವರನ್ನ ಗುರುತಿಸಿ ಅವರನ್ನ ಗೌರವಿಸುವ ಕಾರ್ಯಕ್ರಮವನ್ನ ಸಂಘ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಅತ್ಯಂತ ವಿಶೇಷವಾಗಿ ಇವರನ್ನ ಅಭಿನಂದಿಸುವ ಕಾರ್ಯವನ್ನ ಮಾಡುತ್ತಿದ್ದೇವೆ. ಮುಂದಿನ ಸನ್ಮಾನ ಕಾರ್ಯಕ್ರಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ 49 ವರ್ಷಗಳ ಸಾಧನೆಯ ಪಥದಲ್ಲಿ ಈ ಸಂಸ್ಥೆಯನ್ನ ಅತ್ಯಂತ ಕ್ರಿಯಾಶೀಲವಾಗಿ ಅತ್ಯಂತ ಪರಿಪೂರ್ಣವಾಗಿ ಮುನ್ನಡೆಸಿದಂತ ಸಿಇಒಗಳನ್ನ ಗೌರವಿಸುವ ಕಾರ್ಯಕ್ರಮ. ಗೋವರ್ಧನ ನಾಯಕ್ ಅವರು 1978ರಿಂದ 1979, ವಿ ಶ್ಯಾಮ ಭಟ್ 2012, ರಮೇಶ್ ಮಾಲಗಿ 2010, ರಮೇಶ್ ಮಾರ್ಲಾ 2012ರಿಂದ 2018, ರಾಜೀವಿ ಎಸ್ ರೈ 2018ರಿಂದ 2022. ಈ 4 ಸಿಇಒಗಳು ಕೂಡ ಒಂದು ದೊಡ್ಡ ಮಟ್ಟದ ಸಹಕಾರವನ್ನ ಕೊಟ್ಟ ಪರಿಣಾಮವಾಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಇವತ್ತು 333 ಕೋಟಿ ವ್ಯವಹಾರ, 1 ಕೋಟಿಗಿಂತ ಅಧಿಕ ಲಾಭ ಪ್ರತಿ ವರ್ಷ ಪಡಿತಾ ಇದೆ ಅಂತ ಹೇಳಿದ್ರೆ ಈ ಹಿಂದಿನ ಸಿಇಒಗಳ ಸೇವೆಯನ್ನ ನಾವುಗಳು ಇವತ್ತು ಸ್ಮರಿಸಿಕೊಳ್ಳುವ ಕಾರ್ಯವನ್ನ ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಗೋವರ್ಧನ ನಾಯಕ್ ಅವರು 1978, 79 ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರು ಈ ಕಾರ್ಯಕ್ರಮದಿಂದ ತೆರಳುವವರಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲರ ಪರವಾಗಿ ಒಂದು ದೊಡ್ಡ ಕೃತಜ್ಞತೆಯ ಚಪ್ಪಾಳೆಯನ್ನ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ಇವರಿಗೆ ಸಮರ್ಪಿಸಿ ಅವರನ್ನ ಕಾರ್ಯಕ್ರಮದಿಂದ ಬೀಳ್ಕೊಡಬೇಕು. ಅದೇ ರೀತಿ ಶ್ರೀ ಸಂಜೀವ ಮಠಂದೂರು ಮಾಜಿ ಶಾಸಕರು ಕೂಡ ಈ ಕಾರ್ಯಕ್ರಮದಿಂದ ತೆರಳುವವರಿದ್ದಾರೆ. ಅವರಿಗೂ ಕೂಡ ಎಲ್ಲ ಸಹಕಾರಿ ಬಂಧುಗಳ ಪರವಾಗಿ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಕಾರ್ಯಕ್ರಮದಿಂದ ಬೀಳ್ಕೊಡುತ್ತಿದ್ದೇವೆ. ಎಸ್ ಶ್ರೀಯುತ ಕೊರಗಪ್ಪ ಶೆಟ್ಟಿ ಇವರು ಕೂಡ ನಮ್ಮ ಶಾಖಾ ಪ್ರಬಂಧಕರಾಗಿ ಸೇವೆಯನ್ನ ನೀಡಿದವರು. ಕೊರಗಪ್ಪ ಶೆಟ್ಟಿ ಇವರು ಕೂಡ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಆದರಣೀಯರೇ, ಗೋವರ್ಧನ ನಾಯಕ್ ಅವರು, ವಿ ಶ್ಯಾಮ ಭಟ್ ಅವರು, ರಮೇಶ್ ಮಾರ್ಲಾ ಅವರು, ರಾಜೀವಿ ಎಸ್ ರೈ ಅವರು, ಅದೇ ರೀತಿ ಕೊರಗಪ್ಪ ಶೆಟ್ಟಿ ಅವರು ಕೂಡ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯ ಮೇರೆಗೆ ಎಲ್ಲ ಸಿಇಒಗಳು ಮತ್ತು ಪ್ರಬಂಧಕರು ದೊಡ್ಡ ಮಟ್ಟದ ಸಹಕಾರವನ್ನ ನಮ್ಮ ಸಂಸ್ಥೆಗೆ ನೀಡಿದ ಪರಿಣಾಮವಾಗಿ ಇವತ್ತು ಮುಂಚೂಣಿಯಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಗೋವರ್ಧನ ನಾಯಕ್ ಇವರಿಗೆ 1978ರಿಂದ 79ನೇ ಇಸವಿಯಲ್ಲಿ ಸಿಇಒ ಆಗಿ ಸಂಸ್ಥೆಯನ್ನ ಮುನ್ನಡೆಸಿದವರು. ಇವರಿಗೆ ಶಾಲು, ಹಾರ, ಪೇಟ, ಫಲ ಪುಷ್ಪ ಬಂತು ಗೌರವದ ಸ್ಮರಣಿಕೆಯೊಂದಿಗೆ ಗೌರವಿಸಬೇಕು ಅನ್ನುವ ವಿನಂತಿಯನ್ನ ಮಾಡುತ್ತಾ ಸರ್ವರು ಕೂಡ ಚಪ್ಪಾಳೆಯ ಅಭಿನಂದನೆಗಳನ್ನ ಸಮರ್ಪಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. 1978ರಿಂದ 79ನೇ ಇಸವಿಯಲ್ಲಿ ಸಂಘವನ್ನ ಸಿಇಒ ಆಗಿ ಅತ್ಯಂತ ವ್ಯವಸ್ಥಿತವಾಗಿ ಮುನ್ನಡೆಸಿದ ಹಿರಿಯರು ಗೋವರ್ಧನ ನಾಯಕ್ ಇವತ್ತು ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಬಂದದ್ದು ಈ ಕಾರ್ಯಕ್ರಮದ ಗೌರವವನ್ನ ಹೆಚ್ಚಿಸಿದೆ. ಆ ನಿಟ್ಟಿನಲ್ಲಿ ಗೋವರ್ಧನ ನಾಯಕ್ ಇವರಿಗೂ ಕೂಡ ವಿಶೇಷವಾದ ಗೌರವವನ್ನ ಸಮರ್ಪಿಸಿದ ಮುಂದಕ್ಕೆ ವಿ ಶ್ಯಾಮ ಭಟ್ 2008ರಿಂದ 2012 ಇಸವಿಯವರೆಗೆ
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕುಂಬ್ರದ ಅಭಿವೃದ್ಧಿಯಲ್ಲಿ ಸಹಕಾರವನ್ನ ಕೊಟ್ಟವರು. ಇವರಿಗೆ ಶಾಲು, ಹಾರ, ಪೇಟ, ಫಲ ಪುಷ್ಪವನ್ನ ಹಾಕಿ ಗೌರವಿಸಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದಾವೆ. ಶ್ರೀಯುತ ರಘು ಎಸ್.ಎಂ ಇವರು ಗೌರವಿಸುವ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಗೋವರ್ಧನ ನಾಯಕ್ ಅವರಿಗೆ ಎಸ್.ಬಿ. ಜಯರಾಮರೈಗಳು ಗೌರವವನ್ನ ಸಲ್ಲಿಸುವ ಕಾರ್ಯವನ್ನ ಮಾಡಿದ್ದಾರೆ. ಸೊ ಶಾಂಭಟ್ ಅವರಿಗೆ ಶಾಲು, ಹಾರ, ಪೇಟ, ಫಲ ಪುಷ್ಪ ಮತ್ತು ಗೌರವದ ಸ್ಮರಣಿಕೆಯೊಂದಿಗೆ ಸಮಾನ ಕಾರ್ಯಕ್ರಮ. ಮತ್ತೊಂದು ಚಪ್ಪಾಳೆ ಶಾಂಭಟ್ ಅವರಿಗೆ ಬರಲಿ ಅನ್ನುವ ವಿನಂತಿಯನ್ನ ಮಾಡ್ತಾ ಮುಂದಕ್ಕೆ ಕೊರಗಪ್ಪ ಶೆಟ್ಟಿಯವರು ಶಾಖಾ ಪ್ರಬಂಧಕರಾಗಿ ಸೇವೆಯನ್ನ ಮಾಡಿದವರು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮಹಮ್ಮದ್ ಬಡಗನ್ನೂರು ಖ್ಯಾತ ವಾಗ್ಮಿಗಳು, ಅಕ್ರಮ ಸಕ್ರಮ ಸಮಿತಿಯ ಮಾನ್ಯ ಸದಸ್ಯರು, ಪಂಚಾಯತ್ ರಾಜ್ ಇಲಾಖೆಯ ಬಗ್ಗೆ ಅಪಾರವಾದ ಅನುಭವವನ್ನ ಹೊಂದಿರುವವರು ನಮ್ಮ ಮಹಮ್ಮದ್ ಬಡಗನ್ನೂರು ಇವರು ಶಾಲು, ಹಾರ, ಪೇಟ, ಫಲ ಪುಷ್ಪ ಮತ್ತು ಗೌರವದ ಸ್ಮರಣಿಕೆಯೊಂದಿಗೆ ಗೌರವವನ್ನ ನೀಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಎಲ್ಲ ಸಹಕಾರಿ ಬಂಧುಗಳೇ ನಮ್ಮ ಕೊರಗಪ್ಪ ಶೆಟ್ಟಿಯವರಿಗೆ ಒಂದು ಚಪ್ಪಾಳೆಯ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನ ಸಮರ್ಪಿಸಬೇಕು ಅನ್ನುವ ವಿನಂತಿಯನ್ನ ಮಾಡುತ್ತಾ ಪ್ರಸ್ತುತ ನಿರ್ದೇಶಕರಾಗಿ ಮಾಜಿ ಸಿಇಒ ಆಗಿರುವ ರಾಜೀವಿ ಎಸ್ ರೈ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವತ್ತು ಸಿಇಒ ಆಗಿ ಗೌರವವನ್ನ ಸ್ವೀಕರಿಸುವ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಶಾಲು, ಹಾರ, ಪೇಟ, ಫಲ ಪುಷ್ಪದೊಂದಿಗೆ ಅತ್ಯಂತ ಗೌರವಪೂರ್ವಕವಾಗಿ ಸನ್ಮಾನಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಎಲ್ಲ ಪ್ರೇಕ್ಷಕ ಬಂಧುಗಳೇ ಒಂದು ಚಪ್ಪಾಳೆಯ ಕೃತಜ್ಞತೆ ಮತ್ತು ಅಭಿನಂದನೆ ರಾಜೀವಿ ಎಸ್ ರೈ ಇವರಿಗೆ. ಎಲ್ಲ ಅತಿಥಿ ಬಂಧುಗಳಿಗೆ ಶಾಲಾ, ಹಾರ, ಪೇಟ, ಫಲ ಪುಷ್ಪ ಮತ್ತು ಪ್ರಕೃತಿ ಸೌಧದ ಕಟ್ಟಡದ ಲೋಕಾರ್ಪಣೆಯ ಪ್ರಯುಕ್ತ ಗೌರವದ ಸ್ಮರಣಿಕೆಯನ್ನ ಕೂಡ ನೀಡಿ ಗೌರವಿಸುವ ಕಾರ್ಯಕ್ರಮ. ನಮ್ಮ ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವಂತಹ ಶಿವ ಸತೀಶ್ ರೈ ಕಟ್ಟಾವು, ಮಾನ್ಯ ಆಡಳಿತ ಮುಕ್ತೇಸರು, ಕುಬೇಶ್ ಆಸ್ತಾರ ವಿಷ್ಣುಮೂರ್ತಿ ದೇವಸ್ಥಾನ ಪಡುಮಲ ಇವರು ಗೌರವಿಸುವ ಕಾರ್ಯವನ್ನ ಮಾಡಿ ಅತಿಥಿಗಳು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು. ಎಲ್ಲ ಸಹಕಾರಿ ಬಂಧುಗಳು ಈ ಮಾಜಿ ಸಿಇಒಗಳಿಗೆ ಮತ್ತು ಶಾಖಾ ಪ್ರಬಂಧಕರಿಗೆ ದೊಡ್ಡ ಚಪ್ಪಾಳೆಯ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನ ಸಮರ್ಪಿಸಬೇಕು. ಎಲ್ಲ 4 ವ್ಯಕ್ತಿಗಳಿಂದ ಕೂಡ ನಾವು ಸೇವೆಯನ್ನ ಪಡೆದುಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಅವರಿಗೆ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನ ಸಲ್ಲಿಸುವಂತ ಕಾರ್ಯವನ್ನ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಒಂದು ಆಸನವನ್ನ ಉಳಿಸಿ ಉಳಿದ 4 ಆಸನಗಳನ್ನ ಈ ಕಾರ್ಯಕ್ರಮದಲ್ಲಿ ಮುಕುಂದ್ ಎಂ.ಎಸ್ ಇವರನ್ನ ಕೂಡ ಸ್ಮರಿಸಿಕೊಳ್ಳುತ್ತಾ ಇದ್ದೇವೆ. ಕಾರಣ ಅವರು ಕೂಡ ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಸಿಇಒ ಆಗಿ ದೊಡ್ಡ ಕೊಡುಗೆಯನ್ನ ಕೊಟ್ಟವರು. ಅವರು ಇಲ್ಲದೆ ಇದ್ರೂ ಕೂಡ ಅವತ್ತಿನ ಅವರ ಸೇವೆಯನ್ನ ಸ್ಮರಿಸಿಕೊಂಡು ಅವರಿಗೆ ವಿಶೇಷವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನ ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸುವಂತ ಕಾರ್ಯವನ್ನ ಮಾಡ್ತಾ ಇದ್ದೇವೆ. ಒಂದು ಆಸನವನ್ನ ಬಿಟ್ಟು ಉಳಿದ ಎಲ್ಲ ಆಸನಗಳನ್ನ ತೆರವುಗೊಳಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಈ ಎಲ್ಲ ಸಂಘಗಳ ಆಂತರಿಕ ಲೆಕ್ಕ ಪರಿಶೋಧನೆಯಲ್ಲಿ ಬಹಳ ಕ್ರಿಯಾಶೀಲವಾದಂತಹ ಕೆಲಸವನ್ನ ಮಾಡುವವರು ವಲಯ ಮೇಲ್ವಿಚಾರಕರಾಗಿರುವಂತಹ ಶರತ್ ಡಿ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ವತಿಯಿಂದ ವಲಯ ಮೇಲ್ವಿಚಾರರಾಗಿ ಎಲ್ಲ ಸಂಘಗಳ ಕಾರ್ಯನಿರ್ವಹಣೆಯನ್ನ ಅತ್ಯುತ್ತಮವಾಗಿ ನಿರ್ವಹಿಸುವ ಶರತ್ ಇವರನ್ನ ಸನ್ಮಾನದ ಆಸನಕ್ಕೆ ಸ್ವಾಗತಿಸಿದ ಎಲ್ಲರ ಚಪ್ಪಾಳೆಯೊಂದಿಗೆ ಶರತ್ ಡಿ ಇವರನ್ನ ಕೂಡ ಗೌರವಿಸುವ ಕಾರ್ಯಕ್ರಮ. ಯುವ ತರುಣನಾಗಿ ವಲಯ ಮೇಲ್ವಿಚಾರರಾಗಿ ವಿಶೇಷವಾಗಿ ಎಲ್ಲ ಸಂಘಗಳ ಜೊತೆ ಪ್ರೀತಿಯನ್ನ ಸಂಪಾದಿಸಿ ಸಂಬಂಧದ ಕೊಂಡಿಯಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಪ್ರಕೃತಿ ಸಹಕಾರ ಸಮುದಾಯವ ಹೊಸ ನಾಮಾಂಕಿತದೊಂದಿಗೆ ಪ್ರಕೃತಿಯ ಮಡಿಲಲ್ಲಿ ತಲೆ ಎತ್ತಿ ಶೋಭಿಸುತ್ತಿರುವ ಈ ಅತ್ಯುತ್ತಮ ಕಟ್ಟಡವನ್ನ ನಿರ್ಮಾಣ ಮಾಡುವಲ್ಲಿ ಸಹಕಾರವನ್ನ ಕೊಟ್ಟಿರ್ತಕ್ಕಂಥ ಇಬ್ಬರನ್ನ ಗೌರವಿಸುವಂತ ಕಾರ್ಯಕ್ರಮ. ಒಂದು ಯುವರಾಜ್ ಶೆಟ್ಟಿ
ಮತ್ತೊಂದು ಹರಿಪ್ರಸಾದ್ ರೈಗಳು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಬಹುಶಃ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವ ಪ್ರಕಾಶ್ ಚಂದ್ರ ರೈಗಳು ಇರಬಹುದು, ಉಪಾಧ್ಯಕ್ಷರಾಗಿರುವ ಸೂರ್ಯನಾರಾಯಣ ಭಟ್ ಇರಬಹುದು, ಸಿಇಒ ಭವಾನಿ ಬಿಆರ್ ಹಾಗೂ ಎಲ್ಲ ನಿರ್ದೇಶಕರಿಗೆ ಸಿಬ್ಬಂದಿಗಳಿಗೆ ಅತ್ಯಂತ ಕ್ಲಬ್ಧ ಸಮಯದಲ್ಲಿ ಖುಷಿಯಾಗುವ ರೀತಿಯಲ್ಲಿ ಈ ಕಟ್ಟಡವನ್ನ ನಿರ್ಮಿಸಿಕೊಟ್ಟಂತ ಖ್ಯಾತಿ ಯುವರಾಜ ಶೆಟ್ಟಿ ಮತ್ತು ಹರಿಪ್ರಸಾದ್ ರೈಗಳಿಗೆ ಸಲ್ಲತ್ತೆ. ಆ ನಿಟ್ಟಿನಲ್ಲಿ ಎಲ್ಲ ದೊಡ್ಡ ಚಪ್ಪಾಳೆಯೊಂದಿಗೆ ಅವರನ್ನ ಸನ್ಮಾನದ ಆಸನಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇಬ್ಬರೂ ಕೂಡ ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತೆ. ಇಡೀ ಕಟ್ಟಡ ಕೂಡ ಅತ್ಯಂತ ಚಂದವಾಗಿ ಮೂಡಿ ಬಂದಿದೆ. ಜೊತೆಗೆ ಎಲ್ಲ ನಿರ್ಮಾಣದ ವ್ಯವಸ್ಥೆಗಳು ಕೂಡ ಅತ್ಯಂತ ಚಂದ ಬಂದಿದೆ. ಇಂಟೀರಿಯರ್ ಕೂಡ ಬಹಳ ಚೊಕ್ಕವಾಗಿ ನೀಟಾಗಿ ಮಾಡುವ ನಿಟ್ಟಿನಲ್ಲಿ ಮಾಡಿಕೊಟ್ಟಿದ್ದಾರೆ ಮತ್ತು ಸಮಯದ ಪ್ರಜ್ಞೆಯನ್ನ ಕೂಡ ಮೆರೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಒಟ್ಟು ಪ್ರಕೃತಿ ಸೌಧ ಒಂದು ಅದ್ಭುತ ಕಟ್ಟಡವಾಗಿ ಸುಳ್ಯಪದವು ಭಾಗದ ಇಡೀ ರೈತರ ಸೇವೆಯನ್ನ ಮಾಡುವ ನಿಟ್ಟಿನಲ್ಲಿ ಇವತ್ತಿನಿಂದ ಸಜ್ಜುಗೊಂಡು ಲೋಕಾರ್ಪಣೆಗೊಂಡಿದೆ. ಈ ಕಟ್ಟಡವನ್ನ ಅತ್ಯಂತ ಕ್ಲಬ್ಧ ಸಮಯ ಮತ್ತು ಅತ್ಯಂತ ವ್ಯವಸ್ಥಿತವಾಗಿ ನಿರ್ಮಿಸಿಕೊಟ್ಟವರು ಯುವರಾಜ್ ಶೆಟ್ಟಿಯವರು ಮತ್ತು ಹರಿಪ್ರಸಾದ್ ರೈಗಳು ಅಭಿಯಂತರರು. ಆ ನಿಟ್ಟಿನಲ್ಲಿ ಇಬ್ಬರಿಗೂ ಕೂಡ ಶಾಲು, ಹಾರ, ಪೇಟ, ಫಲ, ಪುಷ್ಪ ಮತ್ತು ಗೌರವದ ಸ್ಮರಣಿಕೆಯೊಂದಿಗೆ ಎಲ್ಲ ಸಹಕಾರಿ ಬಂಧುಗಳ ದೊಡ್ಡ ಕೈಚಪ್ಪಾಳೆಯೊಂದಿಗೆ ಇವರನ್ನ ಗೌರವಿಸುವ, ಅಭಿನಂದಿಸುವ ಕಾರ್ಯವನ್ನ ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಯುವರಾಜ್ ಶೆಟ್ಟಿ ಮತ್ತು ಹರಿಪ್ರಸಾದ್ ರೈಗಳಿಗೂ ಕೂಡ ಅತ್ಯಂತ ಗೌರವದ ಅಭಿಮಾನದ ಸನ್ಮಾನ, ಶಾಲು, ಹಾರ, ಪೇಟ, ಫಲ, ಪುಷ್ಪ ಮತ್ತು ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸುವಂತ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಈ ಗೌರವವನ್ನ ಇಬ್ಬರು ಸ್ವೀಕರಿಸಿ ಇವತ್ತು ಸ್ವೀಕಾರ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರಕೃತಿ ಸಾಕಾರ ಸೌಧ ಅನ್ನುವ ಅತ್ಯುತ್ತಮ ಕಟ್ಟಡ ಕೂಡ ಇವರ ನೇತೃತ್ವದಲ್ಲಿ ನಿರ್ಮಾಣಗೊಂಡು ಇವತ್ತು ಲೋಕಾರ್ಪಣೆಗೊಂಡದ್ದು ಕೂಡ ನಮಗೆ ಸಂತಸದ ಸಂಗತಿ. ಈ ಭಾಗದ ರೈತರಿಗೂ ಕೂಡ ಸಿಹಿ ಸುದ್ದಿ. ಆ ನಿಟ್ಟಿನಲ್ಲಿ ಯುವರಾಜ್ ಶೆಟ್ಟಿ ಮತ್ತು ಹರಿಪ್ರಸಾದ್ ರೈ ಇವರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಗೌರವವನ್ನ ಸಲ್ಲಿಸುವಂತ ಕಾರ್ಯವನ್ನ ಮಾಡ್ತಾ ಅತಿಥಿ ಬಂಧುಗಳು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗುವಂತ ಕಾರ್ಯವನ್ನ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಉಲ್ಲೇಖವನ್ನ ಮಾಡ್ತಾ ಇದ್ದೇವೆ. ಕಳೆದ ಒಂದು ವರ್ಷದಿಂದ ಇದೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸುಳ್ಯ ಪದವಿನ ಕಚೇರಿ ಅತ್ಯಂತ ಸುಂದರ ರೀತಿಯಲ್ಲಿ ಜನರಿಗೆ ಸೇವೆಯನ್ನ ಕೊಟ್ಟಿದೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ಬಡಗನ್ನೂರು ಇದರ ಅಧ್ಯಕ್ಷರು, ಉಪಾಧ್ಯಕ್ಷರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಒಂದು ದೊಡ್ಡ ಮಟ್ಟದ ಕೊಡುಗೆಯನ್ನ, ಒಂದು ನಯಾ ಪೈಸೆ ಬಾಡಿಗೆಯನ್ನ ತೆಗೆದುಕೊಳ್ಳದೆ ಇದಕ್ಕೆ ಸಹಕಾರವನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಇವತ್ತು ಅದರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿರುವ ಕೆಪಿ ಸುಬ್ಬಯ್ಯ ಇವರು ಉಪಸ್ಥಿತರಿದ್ದಾರೆ. ಮಾನ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಬಡಗನ್ನೂರು ಗ್ರಾಮ ಪಂಚಾಯತ್ ಸನ್ಮಾನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಒಂದು ಗ್ರಾಮದಲ್ಲಿ ಕಟ್ಟಡವನ್ನ ಕಟ್ಟಬೇಕು ಅಂತಿದ್ರೆ ಮೊದಲು ಪಂಚಾಯತ್ಗೆ ಹೋಗಬೇಕು. ಆ ನಿಟ್ಟಿನಲ್ಲಿ ಕಳೆದ ಒಂದು ವರ್ಷದಿಂದ ಮಾಜಿ ಅಧ್ಯಕ್ಷರು, ಮಾನ್ಯ ಉಪಾಧ್ಯಕ್ಷರು, ಮಾನ್ಯ ಸದಸ್ಯರು ಬಹಳ ದೊಡ್ಡ ಮಟ್ಟದ ಸಹಕಾರವನ್ನ ಈ ಸಹಕಾರಿ ಸಂಘಕ್ಕೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಅವರ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಪುಷ್ಪಲತಾ ದೇವಕಜೆ ಇವರ ಅನುಪಸ್ಥಿತಿಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿರುವ ಕೆಪಿ ಸುಬ್ಬಯ್ಯ ಇವರು ಈ ಗೌರವವನ್ನ ಸ್ವೀಕರಿಸಬೇಕು. ಎಲ್ಲ ಸಹಕಾರಿ ಬಂಧುಗಳೇ, ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಒಂದು ದೊಡ್ಡ ಸಹಕಾರವನ್ನ ಕೊಟ್ಟಂತಹ ಸುಬ್ಬಯ್ಯ ಮತ್ತು ಇಡೀ ಗ್ರಾಮ ಪಂಚಾಯತ್ನ ತಂಡಕ್ಕೆ ಒಂದು ದೊಡ್ಡ ಕೃತಜ್ಞತೆ ಚಪ್ಪಾಳೆ ಹರಿದು ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಮತ್ತು ಎಲ್ಲ ಸದಸ್ಯರಿಗೆ ಈ ಸಂದರ್ಭದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ನಾವು ವಿಶೇಷವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನ ಸಮರ್ಪಿಸುವಂತ ಕಾರ್ಯವನ್ನ ಮಾಡ್ತಾ ಇದ್ದೇವೆ. ಆದರಣೀಯರೇ, ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಸಂಘದ ವಿಡಿಯೋ ಸಾಕ್ಷ್ಯಚಿತ್ರ ಮತ್ತು ನೇರ ಪ್ರಸಾರವನ್ನ ಇವತ್ತು ಸುದ್ದಿ ಮೀಡಿಯಾದ ವತಿಯಿಂದ ಕೂಡ ಮಾಡಲಾಗ್ತಾ ಇದೆ. ನಿಮ್ಮ ಸೇವೆಯನ್ನ ಕೂಡ ಸ್ಮರಿಸಿಕೊಂಡು ತಮಗೆ ಕೃತಜ್ಞತೆಗಳನ್ನ ಸಮರ್ಪಿಸಿದ ಮುಂದಿನ ಗೌರವ ಸಮರ್ಪಣೆ ಶ್ರೀಯುತ ಸೂರ್ಯನಾರಾಯಣ್ ಭಟ್, ಉಪಾಧ್ಯಕ್ಷರು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ವತಿಯಿಂದ. ಕಾರಣ ಈ ಭಾಗದಲ್ಲಿ
ಇವತ್ತು ಪ್ರಕೃತಿ ಸಾಕಾರ ಸೌಧ ನಿರ್ಮಾಣ ಆಗಬೇಕು ಅಂತಿದ್ರೆ ಪ್ರಕಾಶ್ ಚಂದ್ರ ರೈ ಅವರ ಜೊತೆ ಸೇರಿ ಅತ್ಯಂತ ದೊಡ್ಡ ಮಟ್ಟದ ಪ್ರಯತ್ನವನ್ನ ಪಟ್ಟವರು, 24 ಗಂಟೆ ಇದರ ಬಗ್ಗೆ ಯೋಚಿಸಿದವರು. ನಿನ್ನೆಯ ದಿನ ಕೂಡ ಇಡೀ ಕಾರ್ಯಕ್ರಮದ ನೇತೃತ್ವವನ್ನ ವಹಿಸಿಕೊಂಡು ಅತ್ಯುತ್ತಮವಾಗಿ ಸಂಘಟನೆಯನ್ನ ಮಾಡುವಂತ ಕೆಲಸವನ್ನ ಕೂಡ ಸೂರ್ಯನಾರಾಯಣ್ ಭಟ್ ಅವರು ಉಪಾಧ್ಯಕ್ಷರು ಮಾಡಿದ್ದಾರೆ. ಬಹುಶಃ ಈ ಭಾಗದ ಎಲ್ಲ ರೈತರ ಒಂದು ಬೇಡಿಕೆ ಈಡೇರಿದೆ ಅಂತ ಹೇಳಿದ್ರೆ ಸೂರ್ಯನಾರಾಯಣ್ ಭಟ್ ಅವರು ಮುಂಚೂಣಿಯಲ್ಲಿ ನಿಂತು ಈ ಕಾರ್ಯವನ್ನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಪ್ರಕಾಶ್ ಚಂದ್ರ ರೈ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಇವತ್ತು ದುಡಿದ ಪರಿಣಾಮ ಅತ್ಯಂತ ಕಡಿಮೆ ಅವಧಿಯಲ್ಲಿ ಪ್ರಕೃತಿ ಸಬುದ ಬಹಳ ಸುಂದರವಾಗಿ ಮೂಡಿ ಬಂದಿದೆ. ಇವತ್ತಿನಿಂದಲೇ ಈ ಭಾಗದ ರೈತರ ಬೇಡಿಕೆಯನ್ನ ಈಡೇರಿಸುವ ಕಾರ್ಯವನ್ನ ಮಾಡಲಾಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲ ಪ್ರೇಕ್ಷಕ ಬಂಧುಗಳೇ, ನಿಮ್ಮ ಊರಿನ ನಿಮ್ಮ ನಿರ್ದೇಶಕರಾಗಿರುವಂತ ಶ್ರೀಯುತ ಸೂರ್ಯನಾರಾಯಣ್ ಭಟ್ ಇವರಿಗೆ ಒಂದು ದೊಡ್ಡ ಚಪ್ಪಾಳೆ ಹರಿದು ಬರಲಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಸೂರ್ಯನಾರಾಯಣ್ ಭಟ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸುವಂತ ಕಾರ್ಯವನ್ನ ಮಾಡ್ತಾ, ಇದಾದ ನಂತರ ಸೂರ್ಯನಾರಾಯಣ್ ಭಟ್ ಅವರಿಗೆ ಈ ಭಾಗದ 4 ಸಂಘ ಸಂಸ್ಥೆಗಳ ವತಿಯಿಂದ ಅದರ ಅಧ್ಯಕ್ಷರ ನೇತೃತ್ವದಲ್ಲಿ ಗೌರವಾರ್ಪಣೆ ಕೂಡ ನಡೆಯುತ್ತೆ. ಈ ಸಂದರ್ಭವನ್ನ ಬಳಕೆ ಮಾಡಿಕೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ರಾಜೇಶ್ ಅವರು ಇದರ ಬಗ್ಗೆ ಮಾಹಿತಿಯನ್ನ ನೀಡುತ್ತಾರೆ. ಅಯ್ಯಪ್ಪ ಭಜನಾ ಮಂದಿರ ಸುಳ್ಯ ಪದವು, ಕೊರಗಜ್ಜ ಸೇವಾ ಸಮಿತಿ ಶಬರಿನಗರ, ಯುವ ಶಕ್ತಿ ಕಲಾ ಮತ್ತು ಕ್ರೀಡಾ ಬಳಗ ಸುಳ್ಯ ಪದವು, ಆಯುಧ ಪೂಜಾ ಸೇವಾ ಸಮಿತಿ ಸುಳ್ಯ ಪದವು ವತಿಯಿಂದ ಈ 4 ಸಂಸ್ಥೆಯ ವತಿಯಿಂದ ಸೂರ್ಯನಾರಾಯಣ್ ಭಟ್ ಅವರಿಗೂ ಕೂಡ ಗೌರವಾರ್ಪಣೆಯನ್ನ ಮಾಡುವ ಕೆಲಸ. ಇದರ ಬಗ್ಗೆ ರಾಜೇಶ್ ಅವರು 2 ಮಾತುಗಳನ್ನ ಹೇಳುತ್ತಾರೆ. ಈ ಸಂದರ್ಭವನ್ನ ಬಳಕೆ ಮಾಡಿಕೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಆಯೋಜಕರ ಅನುಮತಿಯನ್ನ ಕೋರುತ್ತಾ ಈ ಒಂದು ಸಂದರ್ಭದಲ್ಲಿ ಅತಿಥಿಗಳ ಸಮ್ಮುಖದಲ್ಲಿ ಈ ಭಾಗದಲ್ಲಿ ಏನು ನಾವು ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದೇವೋ, ಒಂದು ಸಹಕಾರಿ ಸಂಘ ಸಂಪೂರ್ಣವಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಿದಂತಹ ಸಂಘ ಸಂಸ್ಥೆಯಲ್ಲಿ ಬೆಳಿಬೇಕು ಎನ್ನುವಂತಹ ವ್ಯವಸ್ಥೆಯನ್ನ ನಾವು ಬೇಡಿಕೊಂಡಿದ್ದೆವು. ಆದರೆ ಈ ಕ್ಷಣದಲ್ಲಿ ಈ ಹಿಂದೆ ವೆಂಕಟೇಶ್ ಭಟ್ ಇವರು ಈ ಒಂದು ಬ್ಯಾಂಕಿನ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು ಎನ್ನುವಂತ ಆಶಯವನ್ನು ಹೊಂದಿದ್ರು. ಆದರೆ ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಈ ಕಾರ್ಯವನ್ನ ಸಂಪೂರ್ಣವಾಗಿ ಕಾರ್ಯಗತಗೊಳಿಸಿದವರು ಬಿ ಸೂರ್ಯನಾರಾಯಣ ಭಟ್ ಬೀರಮೊಳ ಇವರು ನಮ್ಮವ್ರನ್ನ ಒಬ್ಬ ಪ್ರತಿಭಾವಂತರು. ಹಾಗೆ ಯಾವುದೇ ಕೆಲಸ ಕಾರ್ಯಗಳನ್ನ ಹಿಡಿಬೇಕಿದ್ರೆ ಅದನ್ನ ಮುಕ್ತಾಯಗೊಳಿಸಿಯೇ ಮುಗಿಸುವವರು. ಈ ಒಂದು ಬ್ಯಾಂಕ್ ಅನ್ನ ಅತ್ಯುತ್ತಮವಾಗಿ ನಿರ್ಮಿಸುವಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ತಮ್ಮ ಹೆಸರು ನನಗೆ ಯಾವುದು ಬೇಡ, ನನ್ನ ಕರ್ತವ್ಯವನ್ನು ನಾನು ಮುಗಿಸ್ತೇನೆ ಎನ್ನುವಂತಹ ಭಾವನೆಯೊಂದಿಗೆ ನಮ್ಮ ಊರಿಗೆ ಈ ಒಂದು ಉತ್ತಮವಾದಂತಹ ಬ್ಯಾಂಕಿನ ವ್ಯವಸ್ಥೆಯನ್ನು ಮಾಡಿದರೆ ನಿಮಗೆ ನಮ್ಮ ಸುಳ್ಯ ಪದವಿನ ಆಯುಧ ಪೂಜಾ ಸೇವಾ ಸಮಿತಿ, ಅಯ್ಯಪ್ಪ ಭಜನಾ ಮಂದಿರ ಹಾಗೂ ನಮ್ಮ ಯುವಶಕ್ತಿ ಕಲಾ ಮತ್ತು ಕ್ರೀಡಾ ಬಳಗ, ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿಯ ವತಿಯಿಂದ ನಮ್ಮ ಊರವರ ವತಿಯಿಂದ ಪ್ರೀತಿಪೂರ್ವಕವಾದಂತಹ ಈ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ಮುಂದೆಯೂ ನಿಮ್ಮ ಈ ಸೇವೆ ಮುಂದುವರಿಯಲಿ ಅಂತ ಕೇಳಿಕೊಳ್ಳುತ್ತಾ, ಈ ಒಂದು ಭಜನಾ ಮಂದಿರದ ನಿರ್ಮಾಣದಲ್ಲಿಯೂ ತಮ್ಮನ್ನು ತಾನು ತೊಡಗಿಸಿಕೊಂಡು ಅತ್ಯಂತ ಕ್ಲಪ್ತ ಸಮಯದಲ್ಲಿ ಭಜನಾ ಮಂದಿರದ ನಿರ್ಮಾಣದಲ್ಲಿ ತಮ್ಮನ್ನ ತಾನು ತೊಡಗಿಸಿಕೊಂಡವರು. ಮತ್ತೊಮ್ಮೆ ಊರವರ ವತಿಯಿಂದ ಪ್ರೀತಿಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ಅವಕಾಶವನ್ನು ಒದಗಿಸಿಕೊಂಡಂತ ಕುಂಬ್ರ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಕುಂಬ್ರ ಇದರ ಎಲ್ಲ ಅಧ್ಯಕ್ಷರುಗಳಿಗೆ ಹಾಗೆ ನಿರ್ದೇಶಕ ಬಂಧುಗಳಿಗೆ, ಸಿಬ್ಬಂದಿ ವರ್ಗಕ್ಕೆ ಪ್ರೀತಿಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದೆ. ಕೃತಜ್ಞತೆಗಳು ಸನ್ಮಾನ್ಯ ಸೂರ್ಯನಾರಾಯಣ್ ಭಟ್, ಉಪಾಧ್ಯಕ್ಷರು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಉಪಾಧ್ಯಕ್ಷರಿಗೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ಈ ಕಾರ್ಯಕ್ರಮಕ್ಕೆ ಮುಂಡೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸಿಇಒ ಜಯಪ್ರಕಾಶ್ ರೈ ಇವರು ಆಗಮಿಸಿದ್ದಾರೆ. ಇವರನ್ನ ವೇದಿಕೆಗೆ ಸ್ವಾಗತಿಸಿ ಪ್ರಕಾಶ್ ಚಂದ್ರ ರೈ ಕೈಕಾರ ಇವರಿಗೆ ಸಹಕಾರಿ ಶಾಲನ್ನ ಹಾಕಿ ಗೌರವಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಶ್ರೀಯುತ ಜಯಪ್ರಕಾಶ್ ರೈ ಚೆಲ್ಯಡ್ಕ ಇವರ ನೇತೃತ್ವದಲ್ಲಿ ಸಿದ್ಧಿವಿನಾಯಕ ಸೇವಾ ಸಂಘದ 42 ಲಕ್ಷ ವೆಚ್ಚದ ಒಂದು ದೊಡ್ಡ ಭಜನಾ ಮಂದಿರದ ನಿರ್ಮಾಣದ ನೇತೃತ್ವವನ್ನ ಕೂಡ ಒಬ್ಬ ಸಹಕಾರಿ ಕ್ಷೇತ್ರದ ಸಿಇಒ ಆಗಿ ಕೂಡ ನಿರ್ವಹಿಸಿದ ಖ್ಯಾತಿ ನಮ್ಮ ಜಯಪ್ರಕಾಶ್ ಅವರಿಗೆ ಸಲ್ಲತ್ತೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಮಾಜಿ ನಿರ್ದೇಶಕರುಗಳಿಗೆ ಗೌರವ ಸ್ಮರಣಿಕೆಯನ್ನ ನೀಡಿ ಗೌರವಿಸುವಂತ ಕಾರ್ಯಕ್ರಮ. ಸಂತೋಷ್ ಕುಮಾರ್ ರೈ ಕೈಕಾರ ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಅಧ್ಯಕ್ಷರಿಂದ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಭಿವೃದ್ಧಿಯಲ್ಲಿ ಸದಾ ಸಹಕಾರವನ್ನ ನೀಡುತ್ತಾ ಇರುವ ಸಂತೋಷ್ ಕುಮಾರ್ ರೈ ಕೈಕಾರ
ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು. ಅದೇ ರೀತಿ ರಘುರಾಮ ಪಾಟಾಳಿ ಮಾಜಿ ನಿರ್ದೇಶಕರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ, ಸುಕುಮಾರ ಬಿ ಮಾಜಿ ನಿರ್ದೇಶಕರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ, ವಾರಿಜಾಕ್ಷಿ ಪಿ ಶೆಟ್ಟಿ ಮಾಜಿ ನಿರ್ದೇಶಕರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ, ಉಷಾ ನಾರಾಯಣ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮಾಜಿ ನಿರ್ದೇಶಕರು, ಸೂರಪ್ಪ ಇವರು ಕೂಡ ಮಾಜಿ ನಿರ್ದೇಶಕರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ. ಅದೇ ರೀತಿ ರಾಮಕೃಷ್ಣ ನಾಯಕ ಮಾಜಿ ನಿರ್ದೇಶಕರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ. ಎಲ್ಲ ನಿರ್ದೇಶಕರುಗಳು ನಿನ್ನೆಯ ದಿನ ಮೊನ್ನೆಯ ದಿನ ಈ ಕಾರ್ಯಕ್ರಮದ ಸಂಘಟನೆಯಲ್ಲಿ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಮಾಜಿ ನಿರ್ದೇಶಕರಾದ್ರೂ ಕೂಡ ಬಂದು ಒಂದು ದೊಡ್ಡ ಸಹಕಾರವನ್ನ ಕೊಟ್ಟದನ್ನ ನಾವು ಕಂಡಿದ್ದೇವೆ. ಆ ನಿಟ್ಟಿನಲ್ಲಿ ಎಲ್ಲ ಮಾಜಿ ನಿರ್ದೇಶಕರುಗಳು ಕೂಡ ಒಂದು ದೊಡ್ಡ ಚಪ್ಪಾಳೆಯ ಕೃತಜ್ಞತೆಗಳನ್ನ ಸಮರ್ಪಿಸಿ ಅವರನ್ನ ಅಭಿನಂದಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಶಿವರಾಮ ಮಣ್ಯಾಣಿ ಇವರು ಕೂಡ ಉಪಸ್ಥಿತರಿದ್ದೀರಿ. ತಾವು ವೇದಿಕೆಗೆ ಬರಬೇಕು, ನಮ್ಮ ಗೌರವದ ಸ್ಮರಣಿಕೆಯನ್ನ ಸ್ವೀಕರಿಸಿಕೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟಂತ ಸಹಕಾರಿ ಸಂಘದ ಬೆಳ್ಳೂರು ಸಹಕಾರಿ ಸಂಘದ ನಿರ್ದೇಶಕರಾಗಿರುವ ಜಯರಾಮ್ ರೈಗಳು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು, ನಮ್ಮ ಗೌರವ ಮತ್ತು ಸ್ಮರಣಿಕೆಯನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಎಸ್ ಜಯರಾಜ್ ರೈ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಬೆಳ್ಳೂರು ಸಹಕಾರಿ ಬ್ಯಾಂಕ್ ನಿರ್ದೇಶಕರು ಜಯರಾಜ್ ರೈ, ಜೊತೆಗೆ ಬೆಳ್ಳೂರು ಸರ್ವಿಸ್ ಕಾರ್ಪೊರೇಟ್ ಬ್ಯಾಂಕಿನ ಉಪಾಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನ ನೀಡುತ್ತಾ ಇರುವವರು, ಕಾಸರಗೋಡು ಜಿಲ್ಲಾ ಸರ್ಕಲ್ ಕೋಆಪರೇಟಿವ್ ಸೊಸೈಟಿಯ ಸದಸ್ಯರಾಗಿಯೂ ಕೂಡ ಸೇವೆಯನ್ನ ನೀಡುತ್ತಾ ಇರುವವರು ನಮ್ಮ ಜಯರಾಜ್ ರೈಗಳು ತಮ್ಮ ಉಪಸ್ಥಿತಿಯನ್ನ ಗೌರವವನ್ನ ನೀಡ್ತಾ ಇದ್ದೇವೆ. ಅದೇ ರೀತಿ ರವಿರಾಜ್ ರೈ ಅವರು ಕೂಡ ವೇದಿಕೆಗೆ ಬರಬೇಕು, ನಮ್ಮ ಗೌರವ ಸ್ಮರಣಿಕೆಯನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಮಾಜಿ ನಿರ್ದೇಶಕರಾಗಿರುವಂತಹ ವಿಜಯ್ ಕುಮಾರ್ ರೈ ಮುಗೇರು ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ಕೋರಿಕೆ. ರವಿರಾಜ್ ರೈ ಸಜಂಗಾಡಿ ಮಾಜಿ ನಿರ್ದೇಶಕರು, ವಿಜಯ್ ಕುಮಾರ್ ರೈ ಮುಗೇರು ಮಾಜಿ ನಿರ್ದೇಶಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಿ. ತಮ್ಮ ಉಪಸ್ಥಿತಿಯನ್ನ ಗೌರವಿಸ್ತಾ ಗೌರವದ ಸ್ಮರಣಿಕೆ ಮತ್ತು ಸಹಕಾರಿ ಶಾಲಿನ ಗೌರವವನ್ನ ತಾವುಗಳು ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಗೌರವವನ್ನ ಸ್ವೀಕರಿಸಿದ ಎಲ್ಲ ಮಾಜಿ ನಿರ್ದೇಶಕರುಗಳಿಗೆ ವಿಶೇಷವಾದ ಕೃತಜ್ಞತೆ. ಒಂದು ಚಪ್ಪಾಳೆ ನಮ್ಮೆಲ್ಲ ಮಾಜಿ ನಿರ್ದೇಶಕರುಗಳಿಗೆ ಬರಲಿ ಅನ್ನುವ ಕೃತಜ್ಞತೆಗಳನ್ನ ಸಮರ್ಪಿಸ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ತಾಲೂಕು ಅಕ್ರಮ ಸಕ್ರಮ ಸಮಿತಿಯ ಸದಸ್ಯರು. ಇವತ್ತು ಅಕ್ರಮ ಸಕ್ರಮ ಸಮಿತಿಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನದಲ್ಲಿರುವಂತಹ ಸಮಿತಿಯ ಸದಸ್ಯರಾಗಿ ವಾಗ್ಮಿಗಳು, ಜೊತೆಗೆ ಪಂಚಾಯತ್ ರಾಜ್ ಇಲಾಖೆಯ ಅಪಾರ ಅನುಭವವುಳ್ಳಂತಹ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಮಹಮ್ಮದ್ ಬಡಗನ್ನೂರು ಇವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕುಂಬ್ರ ಇದರ ಒಂದು ಸುಳ್ಯಪದವು ಶಾಖೆಯ ನೂತನ ಕಚೇರಿ ಪ್ರಕೃತಿ ಸಹಕಾರ ಸೌಧದ ಕಟ್ಟಡದ ಈ ಒಂದು ಉದ್ಘಾಟನಾ ಸಮಾರಂಭದ ಸಭಾ ಕಾರ್ಯಕ್ರಮದ ಅಧ್ಯಕ್ಷರು ಮತ್ತು ಕುಂಬ್ರ ಈ ಒಂದು ಸಂಸ್ಥೆಯ ಅಧ್ಯಕ್ಷರು ಸನ್ಮಿತರಾದಂತಹ ಪ್ರಕಾಶ್ ಚಂದ್ರ ರೈ ಕೈಕಾರ್ ಅವರೇ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು, ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟದ ಮಾಜಿ ಅಧ್ಯಕ್ಷರು ನಿರ್ದೇಶಕರು ಆದರಣೀಯರಾದಂತಹ ಎಸ್ ವಿ ಜಯರಾಮ್ ರೈ ಅವರೇ, ನಮ್ಮ ಈ ತಾಲೂಕಿನ ರಿಜಿಸ್ಟರ್ ಆದಂತಹ ಸಹಕಾರ ಸಂಘದ ರಿಜಿಸ್ಟರ್ ಆದಂತಹ ರಘುರವರೇ, ಪಡುಮಲೆ ಕುವೆ ಶಾಸ್ತಾರ ವಿಷ್ಣುಮೂರ್ತಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಸಂಬಿತರಾದಂಥ ಸತೀಶ್ ರೈಗಳೇ, ಈ ಒಂದು ಸಂಸ್ಥೆಯ ಉಪಾಧ್ಯಕ್ಷರು ಆತ್ಮೀಯರಾದಂತಹ ಸೂರ್ಯನಾರಾಯಣ ಭಟ್ರವರೇ, ವಿಶೇಷವಾಗಿ ಈ ಕಾರ್ಯಕ್ರಮದ ಒಂದು ಸರ್ವಾಂಗೀಣ ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ತನ್ನ ಒಂದು ಸಹಕಾರ ಇದರ ಸಿಇಒ ಆಗಿ ಕೆಲಸ ಮಾಡಿದ
ಆದರಣೀಯ ಜ್ಯೋತಿಯಕ್ಕ ರವರೇ, ಹಾಗೆಯೇ ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತರೇ, ಇಲ್ಲಿ ಉಪಸ್ಥಿತರಿರುವಂಥ ನಮ್ಮೆಲ್ಲ ಸಹಕಾರಿ ಬಂಧುಗಳು. ಯಾವ ಹಸಿದಿರುವಾಗ ಒಬ್ಬ ನ್ಯಾಯಾಧೀಶ ಕೊಡುವ ತೀರ್ಪು ಮತ್ತು ಭಾಷಣ ಚೆನ್ನಾಗಿರುವುದಿಲ್ಲ ಅಂತ, ವ್ಯತ್ಯಾಸಗಳಾಗಿಬಿಡ್ತದೆ ಅಂತ. ಸುಮಾರು 1.5 ಗಂಟೆ ಆಯಿತು. ಅತ್ಯಂತ ರುಚಿಯಾದ ಭೋಜನ ವ್ಯವಸ್ಥೆಯನ್ನು ಅಧ್ಯಕ್ಷರು ಮಾಡಿದ್ದಾರೆ. ನನ್ನ ಎಲ್ಲ ಮಾಧ್ಯಮ ಸ್ನೇಹಿತರು ಇಲ್ಲಿ ಬಂದು ಸುಮಾರು 11 ಗಂಟೆಯಿಂದ ಇಲ್ಲಿವರೆಗೆ ಕೂತ್ಕೊಂಡಾಗ ಯಾವ ಇತಿಹಾಸಗಳ ಒಂದು 49 ವರ್ಷಗಳ ಒಂದು ದೀರ್ಘ ಇತಿಹಾಸದ ಒಂದು ಕನಸನ್ನ ಒಂದು ನನಸನ್ನಾಗಿ ಮಾಡತಕ್ಕಂಥ ಅವಕಾಶಗಳಾಯಿತು. ತುಂಬಾ ಜನ ಅಧ್ಯಕ್ಷರುಗಳು ನನಗೆ ನೆನಪಿತ್ತು, ನಮ್ಮ ಬೇರೆ ಬೇರೆ ರೀತಿಯ ಒಡನಾಟಗಳು. ಗೋವರ್ಧನ್ ನಾಯಕರು ಸುಮಾರು 77ರ ಭಾಗದಲ್ಲಿ, ಆವಾಗ ನಾವೆಲ್ಲ ಸಣ್ಣ ಹುಡುಗರಿದ್ದು. ಆನಂತರ ನನಗೆ ಹೆಚ್ಚು ಚಿರಪರಿಚಿತರಾದಂಥ ಅನೇಕ ವ್ಯಕ್ತಿಗಳು ಇವತ್ತು ಬಹಳ ಒಳ್ಳೆ ಕೆಲಸ ಮಾಡಿದಿರಿ ಅಧ್ಯಕ್ಷ. ಚಿದಾನಂದ ರೈಗಳು ಅವರು ಇವತ್ತು ನಮ್ಮೊಂದಿಗಿಲ್ಲ, ಅವರನ್ನು ನೆನಪಿಸಿಕೊಳ್ಬೇಕು. ಇದರ ಈ ಒಂದು ಸಂಸ್ಥೆಯ ಭವ್ಯ ಬುನಾದಿಯನ್ನಾಗಿ ಹಾಕಿಕೊಟ್ಟಂತ ಅನೇಕ ಹಿರಿಯ ಚೇತನಗಳು, ಸನ್ಮಾನ್ಯ ಚಿದಾನಂದ ರೈಗಳು, ಸತೀಶ್ ಚಂದ್ರ ರೈಗಳು, ಕುದ್ಕಾಡಿ ಬಾಲಕೃಷ್ಣ ರೈಯವರು, ಅಮ್ಮಣ್ಣ ರೈಗಳು, ನಮ್ಮ ಆತ್ಮೀಯ ಸನ್ಮಿತ್ರರು ಸನ್ಮಾನ್ಯ ವಿನೋದ್ ಕುಮಾರ್ ರೈಯವರು, ಆದಿಯಾಗಿ ಸುಮಾರು 11 ವರ್ಷಗಳಿಂದ ಈ ಒಂದು ಸಂಸ್ಥೆಯ ಚುಕ್ಕಾಣಿಯನ್ನು ಹಿಡಿದಂತ ನಮ್ಮ ಪ್ರಕಾಶ್ ಚಂದ್ರ ರೈಗಳು. ನಾನು ಬಿಟ್ಟು ಹೋದೆ ಗೊತ್ತಿಲ್ಲ ನನ್ನ ಈ ಮಿಡ್ಲಲ್ಲಿ ಅಧ್ಯಕ್ಷರುಗಳ. ಹಾಗೇನೆ ಒಂದು ಅತ್ಯಂತ ಉತ್ತಮ ರೀತಿಯ ಒಂದು ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಆದಿಗಳಾಗಿ ನನಗೆ ನೆನಪು ಬರ್ತಕ್ಕಂಥದ್ರಲ್ಲಿ ನಮ್ಮ ಮುಕುಂದರು. ಅದು ಸಹಕಾರ ಸಂಘ ಅಂದ್ರೆ ಮುಕುಂದರು ಅಂದ್ರೆ ಸಹಕಾರ ಸಂಘಗಳಾಗಿ ಪರಿವರ್ತನೆಗಳಾಗ್ತಾ ಒಂದು ದಿನಗಳಿತ್ತು. ಒಬ್ಬ ನಾಟಿ ವೈದ್ಯರಾಗಿ ಕೂಡ ಅವರು. ಆನಂತರ ರಾಜೀವ್ ಅಕ್ಕ ಇದ್ರು, ಮಾರ್ಲರ್ ಇದ್ರು, ರಮೇಶ್ ಮಾರ್ಲ, ರಾಜೀವ್ ಅಕ್ಕ ಇದ್ರು, ನಮ್ಮ ಕೊರಗಪ್ರೈಗಳಿದ್ರು. ಪ್ರಸ್ತುತ ನಾವೆಲ್ಲ ಜ್ಯೋತಿ ಅಕ್ಕ ಅಂತಲೇ ಕರೆಯುವುದು ಅವರನ್ನ. ಭವಾನಿ ಅಂತ ನಾನು ಇಲ್ಲಿ ನೋಡಿದಾಗ ಗೊತ್ತಾಯ್ತು. ಭವಾನಿ ಅಕ್ಕ ಈ ಒಂದು ಸಂಸ್ಥೆಯನ್ನ ಮುನ್ನಡೆಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತೇವೆ. ನೀವು ಯಾವುದೇ ಒಂದು ಸಂಸ್ಥೆ ಅದು ಬೆಳಿಬೇಕಿದ್ರೆ ಒಂದು ಆಡಳಿತ ಮಂಡಳಿ ಚೆನ್ನಾಗಿರ್ಬೇಕು, ಇನ್ನೊಂದು ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಏನು ಸಿಬ್ಬಂದಿಗಳಿರ್ಬೋದು, ಅಧಿಕಾರಿ ವರ್ಗ ಚೆನ್ನಾಗಿರ್ಬೇಕು. ಎಲ್ಲಿ ಎರಡು ಸಮಾನಾಂತರವಾಗಿ ಉತ್ತಮ ರೀತಿಯಲ್ಲಿ ಅನ್ಯೋನ್ಯತೆಯಿಂದ ಕೆಲಸ ಮಾಡ್ತದ ಅಲ್ಲಿ ಈ ಸಂಸ್ಥೆ ಬೆಳಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಮಗೆ ಒಂದು ರೀತಿಯ ಹಬ್ಬ ಅಂತ ಅನ್ನಿಸ್ತದೆ ನನಗೆ. ನಾನು ಪ್ರತಿದಿನ ಪುತ್ತೂರಿಗೆ ಹೋಗುವಾಗ ವಾರದಲ್ಲಿ ಒಂದು ಸಲ ಕುಂಬ್ರ ಸೊಸೈಟಿಗೆ ಹೋಗುವಂಥದ್ದಿದೆ. ಆದ್ರೆ ಪ್ರತಿದಿನ ಕೂಡ ಆ ಭಾಗದಲ್ಲಿ ಹೋಗುವಾಗ ಒಂದ್ಸಲ ಎಡ ತಿರುಗಿ ಆ ಸೌಧವನ್ನು ನೋಡಿ ಹೋಗುವುದು. ಅಂದ್ರೆ ನಮ್ಮ ಜೀವನದ ಒಂದು ಭಾಗವಾಗಿ ಕುಂಬ್ರ ಸಹಕಾರ ಬ್ಯಾಂಕ್ ಇವತ್ತು ತಲೆ ಎತ್ತಿದೆ. ಒಬ್ಬ ಉತ್ಸಾಹಿ ಯುವಕ ಬಿಸಿ ರಕ್ತ ಉಕ್ಕಿ ಉಕ್ಕಿ ಆರಿ ಹೋಗುವ ಮುನ್ನ, ಹರೆಯದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ ಕಟ್ಟುವೆವು ನಾವು ಹೊಸ ನಾಡೊಂದನು ಎನ್ನುವಂಥದ್ದು ಅಡಿಗೆ ಹೇಳಿದ್ದಾರೆ. ಸನ್ಮಾನ್ಯ ಪ್ರಕಾಶ್ ಚಂದ್ರಯ್ಯವರ ನೇತೃತ್ವ 11 ವರ್ಷಗಳು ಇದು ಮುಂದೆ ಹೋಗ್ತದೆ. ಅದು ಆ ನೇತೃತ್ವದಲ್ಲಿ ಒಂದು ರೀತಿಯ ಬದಲಾವಣೆಗಳಾಗಿದೆ. ನಾವು ಅನೇಕ ಸಂದರ್ಭದಲ್ಲಿ ನಾವು ಅಂಕಗಳನ್ನು ಕೊಡುವಂಥದ್ದು ನಾವು ಭೌತಿಕವಾದಂತಹ ಕಟ್ಟಡಗಳ ನಿರ್ಮಾಣಗಳಿಗೆ ಅಲ್ಲ, ಆದ್ರೆ ಆ ಸಹಕಾರ ಸಂಘಗಳು ಜನಮಾನಸಕ್ಕೆ ಜನರಿಗೆ ಯಾವ ರೀತಿಯಲ್ಲಿ ಹತ್ತಿರ ಇದೆ, ನೀವು ಭೌತಿಕವಾಗಿ ಆ ಜನ ಅಲ್ಲಿ ಹೋದಾಗ ಯಾವ ರೀತಿಯ ಒಂದು ಟ್ರೀಟ್ಮೆಂಟ್ ಇರ್ತದೆ ಎನ್ನುವುದನ್ನು ನೋಡಿ ಇವತ್ತು ಆ ಜನ ಇವತ್ತು ಆ ಸಹಕಾರ ಸಂಘಕ್ಕೆ ಅಂಕಗಳನ್ನು ಕೊಡ್ತಾರೆ ಅಂತ. ಆ ದೃಷ್ಟಿಯಲ್ಲಿ ಇವತ್ತು ಬೌದ್ಧಿಕ ವಿಕಸನ ಮತ್ತು ಭೌತಿಕ ವಿಕಸನ ಎರಡೂ ಕೂಡ ಆ ಸಹಕಾರ ಸಂಘ ಕುಂಬ್ರ ಸಹಕಾರ ಸಂಘಗಳ ಮೂಲಕ ಇವತ್ತಾಗಿದೆ. ವಿಶೇಷವಾಗಿ ಇಲ್ಲಿ 3 ಕಡೆ ಕಟ್ಟಡಗಳ ವ್ಯವಸ್ಥೆಗಳಾಯಿತು. ಒಳಮಗ್ರು ಗ್ರಾಮದ ಕೈಕಾರದಲ್ಲಿ ಆಯಿತು, ಅರಿಯಡ್ಕ ಗ್ರಾಮದ ಅರಿಯಡ್ಕದಲ್ಲಿ ಕೌಡಿಚಾರಲ್ಲಿ ಆಯಿತು. ಆದರೆ ಸುಳ್ಯ ಪದವಿನಲ್ಲಿ ಇವತ್ತು ಕಟ್ಟಡದ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಾಗ ದೊಡ್ಡ ವಿಶೇಷತೆ ಇದೆ ಅಂತ ಇವತ್ತು ನಾವು ನೆನಪಿಸ್ಕೊಳ್ಬೇಕು. ಯಾವ ಕಜಮೂಲೆ ನಮ್ಮ ಸುಬ್ರಹ್ಮಣ್ಯ ಭಟ್ ಮತ್ತು ಅವರ ಫ್ಯಾಮಿಲಿಯನ್ನ, ಅಮ್ಮ ಇದ್ದಾರೆ ಇಲ್ಲಿ ಸರೋಜಕ್ಕ, ಕೋಟಿಗಟ್ಟಲೆ ಬಾಳುವ ಒಂದು ಜಮೀನನ್ನ ಒಂದು ಸಹಕಾರ ಸಂಘಕ್ಕೆ ದಾನವಾಗಿ ಕೊಟ್ರು ಅಂತ. ಏನು ಇದು ಅದ್ಭುತ! ನಾವೆಲ್ಲ ಸೆನ್ಸ್ ಲೆಕ್ಕದಲ್ಲಿ ಪಟ್ಲೇರೆ ಬಲ್ಲು ಬನ್ನಗ ಅವು ಎನ್ನ ಒಂದು ಪನ್ಪುನ ಈ ಕಾಲಘಟ್ಟದಲ್ಲಿ ಕೋಟಿಗಟ್ಟಲೆಯ ಒಂದು ಮೊತ್ತದ ಒಂದು ಕಟ್ಟಡವನ್ನ ದಾನವನ್ನಾಗಿ ಕೊಟ್ರಲ್ಲ,
ಇದು ಇದು ಈ ಸಮಾಜದಲ್ಲಿ ತಮ್ಮ ಹೆಸರು ಅಜರಾಮರವಾಗಿ ಇರ್ತದೆ ಅಂತ. ಇದು ಬಹಳ ಉಲ್ಲೇಖನೀಯ. ಆ ದೃಷ್ಟಿಯಲ್ಲಿ ಇವತ್ತು 3 ಕಟ್ಟಡಗಳು ಇವತ್ತಾಗಿದೆ. ನನ್ನ ತುಂಬಾ ಖುಷಿ ಕೊಡ್ತಕ್ಕ 49 ವರ್ಷಗಳ ಒಂದು ಸಹಕಾರ ವಿಚಾರಧಾರೆಗಳನ್ನು ಒಂದು ಮೆಲುಕು ಹಾಕುವಂತ ಕಾರ್ಯಕ್ರಮಗಳಾಯಿತು. ಎಂಥ ಒಂದು ಅದ್ಭುತವಾದ ಕಾರ್ಯಕ್ರಮ, ಸತ್ಯ ಎಂಥ ಒಂದು ಅದ್ಭುತ. ಯಾರೆಲ್ಲ ಕೆಲಸ ಮಾಡಿದ್ದಾರೆ, ಯಾರೆಲ್ಲ ಸೇವೆಯನ್ನು ಕೊಟ್ಟಿದ್ದಾರೆ, ಅವರೆಲ್ಲರನ್ನು ಕೂಡ ಗೌರವಿಸುವಂತ ಒಂದು ಕೆಲಸ ಪ್ರಕಾಶಣ್ಣನ ಮೂಲಕ ಆಗಿದೆ. ನಾನು ನಮ್ಮ ನಾಯಕರಾದಂಥ SP ಜಯಣ್ಣನ ಹತ್ರ ಕೇಳಿದೆ, ಮಾತೆರೆಗೆಲ್ಲ ಸನ್ಮಾನ ಮಲ್ತೀರಿ ಅಪ್ಪ ಪ್ರಕಾಶಣ್ಣಗೆ ಅಪ್ಪ ಅಂತ. ಅವಾಗ ಇಲ್ಲ, ಅವ್ರು ಒಪ್ಪಲಿಲ್ಲ ಅಂತ ಹೇಳಿದ್ರು. ಭವಾನಿ ಅಕ್ಕನಿಗೆ ಯಾವಾಗ ಅಂತ ಅವ್ರು ಒಪ್ಪಲಿಲ್ಲ ಅಂತ ಹೇಳಿ. ಬಹುಶಃ ಜನಮಾನಸದ ಪ್ರೀತಿ ವಿಶ್ವಾಸಗಳೇ ಒಬ್ಬ ಮನುಷ್ಯನಿಗೆ ಸನ್ಮಾನಗಳಾಗ್ತದೆ ಅಂತ. ಅದೇನೇ ಇರಲಿ, ಸುಳ್ಯಪದವಿನಲ್ಲಿ ಅತ್ಯಂತ ಸುಸಜ್ಜಿತವಾದ ಒಂದು ಬೌದ್ಧಿಕ ಮತ್ತು ಭೌತಿಕವಾದ ಕಟ್ಟಡ ಇವತ್ತಾಗಿದೆ. ನಾವು ಯಾರೂ ತಿರುಗಿ ನೋಡಬೇಕಾದಿಲ್ಲ. ಭವಿಷ್ಯದ ಒಂದು 50 ವರ್ಷಗಳಿಗೆ ಈ ಕಟ್ಟಡ ಇವತ್ತು ಶಾಶ್ವತವಾಗಿ ವರ್ತಿದೆ. ಇಲ್ಲಿನ ಈ ಭಾಗದ ಅನೇಕ ಬೇಡಿಕೆಗಳು ಇವತ್ತು ಪೂರ್ಣಕಾಲಿಕವಾಗಿ ದಿನದ 24 ಗಂಟೆಯೂ ಕೂಡ ಇಲ್ಲಿ ತೆರೆದು ಈ ಕಟ್ಟಡ ವ್ಯಾವಹಾರಿಕವಾಗಿ ಇವತ್ತು ಸಮಾಜಕ್ಕೆ ಅರ್ಪಣೆ ಆಗ್ತಕ್ಕಂಥ ಒಂದು ಕೆಲಸಗಳಾಗಿದೆ. ಆತ್ಮೀಯ ನನ್ನ ಎಲ್ಲ ಸಹಕಾರಿ ಬಂಧುಗಳೇ, ನಾನಿಲ್ಲಿ ಇದು ಎಲ್ಲಿ ಮಾತಾಡಬೇಕು ನನಗೆ ಗೊತ್ತಿಲ್ಲ. ಆದರೆ ಹಿರಿಯ ಸಹಕಾರಿ ಧುರೀಣರು, ವಿಶೇಷವಾಗಿ ನಮ್ಮ ಉಪಾಧ್ಯಕ್ಷರು ಸೂರ್ಯನಾರಾಯಣ ಭಟ್ರು, ಇಲ್ಲಿ ತುಂಬಾ ಜನ ಮಾತಾಡಿದ್ರು. ಒಬ್ಬ ಸೂರ್ಯನಾರಾಯಣ ಭಟ್ರು ಒಬ್ಬ ನಿರ್ದೇಶಕರಾಗಿ, ಒಬ್ಬ ಒಳ್ಳೆಯ ಕೃಷಿಕರಾಗಿ, ಅವರ ತಂದೆಯವರು ಇವತ್ತು ಇಲ್ಲಿ ದೀಪ ಬೆಳಗಿಸಿದ್ರು. ಸುಮಾರು 92 ವರ್ಷ ಪ್ರಾಯದ ಒಂದು ಸಮಾಜಮುಖಿ ವಿಚಾರ ಚಿಂತನೆಗಳಂತಹ ವ್ಯಕ್ತಿ. ಅವರು 100 ವರ್ಷ ಆರೋಗ್ಯದಲ್ಲಿ ಬದುಕ್ತಾರೆ. ಆ ಹಾರಿಕೆ ಮತ್ತು ಹಾರೈಕೆಗಳು ನಮ್ದಾಗ್ಬೇಕು. ಅವರ ಸುಪುತ್ರ ಸೂರ್ಯನಾರಾಯಣ ಭಟ್ರು ಈ ಕಟ್ಟಡದ ಎಲ್ಲ ವಿಚಾರಗಳ ಬಗ್ಗೆ ಅವರಿಗೆ ಒಂದು ಜವಾಬ್ದಾರಿ ಕೊಟ್ಟರೆ ಅದು ಮುಗಿಯಿತು. ಅಂತಹ ಒಂದು ವಿಚಾರದಲ್ಲಿ ಇಲ್ಲಿ ಉಪಾಧ್ಯಕ್ಷರಿದ್ದಾರೆ, ಎಲ್ಲರೂ ಇದ್ದಾರೆ. ನಮ್ಮ ಒಂದು ಬೇಡಿಕೆ ಏನಂದ್ರೆ, ನೀವು ಒಳಮಗ್ರು ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಹೆಡ್ ಆಫೀಸ್ ಇದೆ, ಕೈಕರದಲ್ಲಿ ನೀವು ಬ್ರಾಂಚ್ ಇದೆ, ಅರಿಯಡ್ಕ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಶಿವರಾಮಣ್ಣ ನೀವು ನಿಮ್ಮಲ್ಲಿ ಕೌಡಿಚಾರಲ್ಲಿ ಬ್ರಾಂಚ್ ಇದೆ, ಪಡುವನ್ನೂರು ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸುಳ್ಯಪದವಲ್ಲಿ ಸುಸಜ್ಜಿತವಾದಂತ ಒಂದು ಬ್ರಾಂಚ್ ಆಗಿತ್ತು. ನಮ್ಮೊಂದು ಬೇಡಿಕೆ ಏನಂದ್ರೆ, ಬಡಗನ್ನೂರು ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಬಡಗನ್ನೂರಿನ ಕೇಂದ್ರ ಸ್ಥಾನದಲ್ಲಿ ಒಂದು ಕಟ್ಟಡವನ್ನ ಮಾಡುವುದರ ಮೂಲಕ ಸುಮಾರು ಇವತ್ತು ನನಗೆ ಅನಿಸುವುದು ಇಲ್ಲಿ ಸುಳ್ಯಪದವಿಗೆ ಸುಮಾರು 700-800 ಪಡಿತರ ಚೀಟಿಗಳಿದೆ. ಇಲ್ಲಿ ಪಡುವನ್ನೂರಿನ ರವಿರಾಜರಯ್ಯವರ ಭಾಗದಲ್ಲಿ ಅದು ಈಶ್ವರಮಂಗಲಕ್ಕೆ ಹೋಗುತ್ತೆ. ಪಡುವನ್ನೂರು ಬಾಕಿ ಉಳಿದ ಸುಮಾರು 700-800 ಕಾರ್ಡುದಾರರು ಇಲ್ಲಿಗೆ ಬರ್ತಾ ಇದ್ದಾರೆ. ಇವತ್ತು ನಮ್ಮ ಬೇಡಿಕೆ ಏನಂದ್ರೆ, ಬಡಗನ್ನೂರಿನ ಅರ್ಧ ಭಾಗ, ಬಡಗನ್ನೂರು ಎಲ್ಲ ವಿಲೇಜ್, ಅದು ಪಡುವನ್ನೂರು ಮತ್ತು ಬಡಗನ್ನೂರಿನ ಸೆಂಟರ್ ಮೈಂದನಡಕದಲ್ಲಿದೆ. ನನ್ನೂರಿಗೆ ಆಗ್ಬೇಕು ಅಂತ ಹೇಳುವಂಥದ್ದಲ್ಲ. ಅಲ್ಲಿ ಬಡಗನ್ನೂರಿನ ಲ್ಯಾಂಪ್ ಸೊಸೈಟಿಗೆ ಇವತ್ತು ಪಡಿತರವನ್ನ ಕೊಡ್ತಾರೆ. ನೀವು ಒಂದು ಸರ್ವೆ ಮಾಡಬೇಕು. ಬಡಗನ್ನೂರಿನ ಸುಮಾರು 200-250ಕ್ಕಿಂತ ಹೆಚ್ಚಿನ ಪಡಿತರದಾರರು ಕಾರ್ಡುಗಳನ್ನ, ಪಡುವನ್ನೂರಿನ ಸುಮಾರು 250 ಪಡಿತರ ಕಾರ್ಡುಗಳನ್ನ, ಇಲ್ಲಿಂದ ಪದಡ್ಕದಿಂದ ಆಚೆ ಕುದಕಾಡಿ ಇರ್ಬೋದು, ನಮ್ಮ ಪಡುಮಲೆ ಇರ್ಬೋದು, ಈ ರೀತಿಯ ಒಂದು ಇದನ್ನ, ಹಾಗೇನೆ ಕೊಯ್ಲ, ಕುಕ್ಕಾಜೆ, ದೊಡ್ಡಡ್ಕ, ಈ ರೀತಿಯ ಒಂದು ಇದನ್ನ ಜಾಯಿಂಟ್ ಮಾಡಿ ಸುಮಾರು 450-500 ಜನರಿಗೆ ತಾವೊಂದು ಪಡಿತರ ವ್ಯವಸ್ಥೆಯನ್ನ ನೀವು ಬಡಗನ್ನೂರು ಮೈಂದನಡಕದಲ್ಲಿ ಮಾಡಬೇಕು ಎನ್ನುವಂತ ಒಂದು ಕೋರಿಕೆಯನ್ನ ಈ ಒಂದು ಸಹಕಾರ ಬಂಧುಗಳ ಎದುರಲ್ಲಿ ನಿಮ್ಮಲ್ಲಿ ಮತ್ತೆ ಯಾಚಿಸ್ತೇವೆ ವಿನಮ್ರವಾಗಿ. ಹಾಗೇನೆ ಮುಂದಿನ ಮಹಾಸಭೆಯಲ್ಲಿ ಕೂಡ ಈ ಒಂದು ತೀರ್ಮಾನವನ್ನು ತಾವು ಕೈಗೊಳ್ತೀರಿ ಎನ್ನುವುದರ ಭರವಸೆಯೊಂದಿಗೆ, ಪ್ರಕಾಶನ ಅತ್ಯಂತ ಒಂದು ಒಳ್ಳೆಯ ಕೆಲಸವನ್ನು ತಾವು ಮಾಡಿದ್ದೀರಿ. ನಿಮ್ಮ 11 ವರ್ಷಗಳಲ್ಲ, ಮುಂದಿನ ಅಭಿವೃದ್ಧಿಗಳು ಯಾರೇ ಮಾಡಲಿ ಅದಕ್ಕೆ ನಾವು ಶಿರಸ ನಾವು ಒಗ್ಬೇಕು. ನೀವು ಮುಂದಿನ ದಿನಗಳಲ್ಲಿ ತಮ್ಮ ಮೂಲಕ ಇನ್ನಷ್ಟು ಕೆಲಸ ಕಾರ್ಯಗಳಾಗ್ಲಿ, ಬರುವ ಸಹಕಾರಿ ವರ್ಷದ ಆರಂಭದಲ್ಲಿ ನಾನು ಹೇಳಿದ ಮೈಂದನಡಕದ ಈ ಒಂದು ಸಹಕಾರಿ ವಿಚಾರಧಾರೆಗಳು ಮತ್ತು ಪಡಿತರ ಕೇಂದ್ರಗಳು ಅಲ್ಲಿ ಆಗ್ಲಿ ಅಂತ ಹೇಳುತ್ತಾ, ಆ ಮತದ, ಈ ಮತದ, ಹಳೆ ಮತದ, ಸಹಮತದ, ಆ ಮತದ ಎಲ್ಲ ವಿಚಾರಗಳನ್ನ ದೂರ ಮಾಡಿ ನಾವೆಲ್ಲ ಐಕ್ಯ ಒಂದೇ ಮಂತ್ರ. ಯಾಕಂದ್ರೆ ಗಡಿನಾಡಿನಲ್ಲಿ ಹುಟ್ಟಿ ಬೆಳೆದವರು ಕಯ್ಯಾರ ಕಿಂಜಣ್ಣರಯ್ಯವರು. ಐಕ್ಯ ಒಂದೇ ಮಂತ್ರ, ಐಕ್ಯದಿಂದೇ ಸ್ವತಂತ್ರ, ಐಕ್ಯ ಗಾನದಿ ರಾಷ್ಟ್ರ ತೇಲುತ್ತಿರಲಿ. ಅವರು ಹೇಳ್ತಾರೆ, ಹಿಂದೂಗಳೇ, ಮುಸ್ಲಿಮರೇ, ಕ್ರಿಶ್ಚಿಯನರೇ, ಜೈನರೇ, ಬೌದ್ಧರೇ, ಪಾರ್ಸಿಗಳೇ, ಸಿಖ್ಖರೇ, ಎಲ್ಲರೂ ನಮ್ಮವರೇ ಎದೆಯರಳಲಿ. ಸಹಕಾರ ತತ್ವದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಶಕ್ತಿಯುತವಾದಂತಹ ಸೇವೆಯನ್ನ ಮಾಡಲಿಕ್ಕೆ ನಿಮಗೆ ಮತ್ತು ನಿಮ್ಮ ತಂಡಕ್ಕೆ ಸರ್ವಶಕ್ತನಾದಂತಹ ಭಗವಂತ ಅನುಗ್ರಹಿಸಿ ಅಂತ ಹೇಳಿ ಹಾರೈಸ್ತೇನೆ. ನಮಸ್ಕಾರ.
ಕೃತಜ್ಞತೆಗಳು ಮೊಹಮ್ಮದ್ ಬಡಗನ್ನೂರು ಇವರಿಗೆ. ಕಾರ್ಯಕ್ರಮವನ್ನ ಮುಂದುವರಿಸಿ ಕಾರ್ಯಕ್ರಮದಲ್ಲಿ ಮಾಜಿ ನಿರ್ದೇಶಕರಾಗಿರುವ ಸೀತಾರಾಮ ಉಳ್ಳಾಯ ಉಪಸ್ಥಿತರಿದ್ದಾರೆ. ಲಿಂಗಪ್ಪ ಗೌಡ ಕನ್ನಡಕ ಇಬ್ಬರು ವೇದಿಕೆಗೆ ಬರಬೇಕು, ಗೌರವದ ಶಾಲು ಮತ್ತು ಸ್ಮರಣಿಕೆಯನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಸೀತಾರಾಮ ಉಳ್ಳಾಯ, ಲಿಂಗಪ್ಪ ಗೌಡ ಕನ್ನಡಕ ಸದೆಬಿಟ್ಟು ವೇದಿಕೆಗೆ ಬರಬೇಕು. ರಘುರಾಮ ಪಾಟಾಳಿಯವರು ಕೂಡ ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಸೀತಾರಾಮ ಉಳ್ಳಾಯ ಮಾಜಿ ನಿರ್ದೇಶಕರು, ಲಿಂಗಪ್ಪ ಗೌಡ ಕನ್ನಡಕ ಮಾಜಿ ನಿರ್ದೇಶಕರು, ರಘುರಾಮ ಪಾಟಾಳಿ ಮಾಜಿ ನಿರ್ದೇಶಕರು ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು. ಅಂತೆಯೇ ಪ್ರಕೃತಿ ಸಾಕಾರ ಸೌಧ ನಿರ್ಮಾಣದಲ್ಲಿ ಪ್ರಕಾಶ್ ಚಂದ್ರ ರೈ ಅವರ ಜೊತೆ ದೊಡ್ಡ ಮಟ್ಟದ ಸಾಕಾರವನ್ನ ಕೊಡ್ತಾ ಇರುವಂತಹ ರಾಜೇಶ್ ರೈ ಪರ್ಪುಂಜ ಅವರು ಕೂಡ ನಿನ್ನೆ ಮೊನ್ನೆಯಿಂದ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ಸದಾ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಜೊತೆ ಸಾಕಾರವನ್ನ ಕೊಡ್ತಾ ಇದ್ದಾರೆ. ಇವತ್ತು ಕೂಡ ಫುಲ್ ಡೇ ನಮ್ಮ ಜೊತೆ ಇದ್ದು ಎಲ್ಲ ವ್ಯವಸ್ಥೆಗೂ ಸಾಕಾರವನ್ನ ಕೊಟ್ಟವರು ರಾಜೇಶ್ ರೈ ಪರ್ಪುಂಜ ಇವರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ನಿರ್ದೇಶಕರಲ್ಲದೆ ಇದ್ರು ಕೂಡ ಅತ್ಯುತ್ತಮವಾದ ಒಂದು ಸಹಕಾರವನ್ನ ಸಂಸ್ಥೆಗೆ ಕೊಟ್ಟಿದ್ದೀರಿ. ನಮ್ಮ ಶಾಲು, ನಮ್ಮ ಗೌರವದ ಸ್ಮರಣಿಕೆಯನ್ನ ರಾಜೇಶ್ ರೈಗಳು ಕೂಡ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಕಾರ್ಯಕ್ರಮಕ್ಕೆ ಇದೇ ಭಜನಾ ಮಂದಿರದ ಗುರುಸ್ವಾಮಿ ಆಗಿರುವ ಚಿನ್ನಪ್ಪ ಅವರು ಕೂಡ ಒಂದು ದೊಡ್ಡ ಸಹಕಾರವನ್ನ ಕೊಟ್ಟಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು. ಆರತಿ ಬೆಳಗಿ ಆರತಿಯನ್ನ ವೇದಿಕೆಗೆ ತಂದು ದೀಪ ಬೆಳಗುವುದರಲ್ಲೂ ಕೂಡ ತಾನೇ ಸ್ವತಃ ಮುತುವರ್ಜಿ ವಹಿಸಿ ನಮ್ಮ ಕಲಶದ ವ್ಯವಸ್ಥೆಯನ್ನ ಕೂಡ ಮಾಡಿ ನಮ್ಮ ತೆಂಗಿನ ಸಿರಿಯನ್ನ ಕೂಡ ತಂದು ಬಹಳ ಅದ್ಭುತವಾಗಿ ಈ ಕಾರ್ಯಕ್ರಮಕ್ಕೆ ಸಹಕಾರನ್ನ ಕೊಟ್ಟವರು ಚಿನ್ನಪ್ಪ ಗುರುಸ್ವಾಮಿ. ದೊಡ್ಡ ಕೃತಜ್ಞತೆ ಬರಬೇಕು. ನನ್ನ ಮನೆಯ ಕಾರ್ಯಕ್ರಮ ಅನ್ನುವ ಪ್ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರಲ್ಲಿ ಇತ್ತು. ಆ ನಿಟ್ಟಿನಲ್ಲಿ ನಮ್ಮ ಗುರುಸ್ವಾಮಿ ಅವರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನ ಸಮರ್ಪಿಸುವಂತ ಕಾರ್ಯವನ್ನ ಮಾಡ್ತಾ ಇದ್ದೇವೆ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಗ್ರಾಮ ಪಂಚಾಯತ್ ಬಡಗನ್ನೂರು ಇದರ ಉಪಾಧ್ಯಕ್ಷರಾಗಿರುವ ಶ್ರೀಮತಿ ಸುಶೀಲಾ ಪತ್ಯೋಡಿ ಬಂದು ಸಹಕಾರವನ್ನ ಕೊಟ್ಟಿದ್ರಿ. ಮೇಡಮ್, ತಾವು ಕೂಡ ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಬಡಗನ್ನೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿರುವ ಸುಶೀಲಾ ಪತ್ಯೋಡಿ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಗೌರವದ ಶಾಲು ಮತ್ತು ಸ್ಮರಣಿಕೆಯನ್ನ ಸ್ವೀಕರಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ನೇರವಾಗಿ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಪ್ರಕೃತಿ ಸಾಕಾರ ಸೌಧದ ನಿರ್ಮಾಣದಲ್ಲಿ ಕಳೆದ 10-15 ದಿನಗಳಿಂದ ದಿನಕ್ಕೆ 12 ಗಂಟೆಯನ್ನ ಈ ಕಾರ್ಯಕ್ರಮಕ್ಕೆ ಕೊಟ್ಟವರು ನಮ್ಮೆಲ್ಲ ನಿರ್ದೇಶಕರುಗಳು. ನಾವು 2-3 ಬಾರಿ ಬಂದಾಗ ನಿನ್ನೆ ಕೂಡ ರಾತ್ರಿ 12 ಗಂಟೆವರೆಗೆ ಕೂಡ ಎಲ್ಲ ಸಿದ್ಧತೆಗೂ ಕೂಡ ಎಲ್ಲ ನಿರ್ದೇಶಕರ ಸಹಕಾರ ನಾವು ಕಣ್ಣಾರೆ ಕಂಡಿದ್ದೇವೆ. ಆ ನಿಟ್ಟಿನಲ್ಲಿ ಅವರನ್ನ ಕೂಡ ಗುರುತಿಸುವಂತದ್ದು ನಮ್ಮ ಕರ್ತವ್ಯ ಅನ್ನುವ ಹಿನ್ನೆಲೆಯಲ್ಲಿ ಬಹುಶಃ ಇವತ್ತು ಅಧ್ಯಕ್ಷರಾಗಿ ಪ್ರಕಾಶ್ ಚಂದ್ರ ರೈ ಕೈಕಾರ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಒತ್ತಡ ಬಂದಾಗ್ಲೂ ಕೂಡ ನಮಗೆ ಸನ್ಮಾನ ಬೇಡ ಅಂತ ಹೇಳಿ ಮೊದಲಾಗಿ ಹೇಳಿದವರು ನಮ್ಮ ಅಧ್ಯಕ್ಷರು. ಇವತ್ತು ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ಅಡಿಯಲ್ಲಿ ಪ್ರಕಾಶ್ ಚಂದ್ರ ರೈ ಕೈಕಾರ ಇವರು ಇದರ ಮುಂದೆ ನಿಂತು ಪ್ರತಿಯೊಂದು ಕಾರ್ಯಕ್ರಮವನ್ನ ಕೂಡ ಅವರ ಕಿಸೆಯಲ್ಲಿ ಒಂದು ಚಿಕ್ಕ ಚೀಟಿ ಇರುವ ಒಂದು ಪುಸ್ತಕ ಇದೆ. ಆ ಚೀಟಿಯಲ್ಲಿ ಬರ್ಕೊಂಡು ಪ್ರತಿ ಹಂತವನ್ನ ನೆನಪಿಸಿಕೊಂಡು ಪ್ರತಿ ವಿಭಾಗವನ್ನ ನಿರ್ವಹಿಸುವಂತ ಒಂದು ನಾಯಕತ್ವ ಗುಣ ನಮ್ಮ ಪ್ರಕಾಶ್ ಚಂದ್ರ ರೈ ಕೈಕಾರ ಇವರಲ್ಲಿ ಇದೆ. ಬಹುಶಃ ಎಲ್ಲ ನಿರ್ದೇಶಕರು 11 ವರ್ಷಕ್ಕೆ ಅವರ ಹೆಸರನ್ನೇ ಸೂಚನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರಲ್ಲಿರುವಂತ ನಾಯಕತ್ವದ ಗುಣಕ್ಕೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಅಂತ ಪ್ರಕಾಶ್ ಚಂದ್ರ ರೈ ಕೈಕಾರ ಇವರಿಗೆ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವ ಜಯರಾಮ್ ರೈ ಎಸ್.ಬಿ. ಇವರು ಒಂದು ಶಾಲು ಹಾಕಿ ಗೌರವದ ಸ್ಮರಣಿಕೆಯನ್ನ ಮೊದಲಾಗಿ ನಮ್ಮ ಪ್ರಕಾಶ್ ಚಂದ್ರ ರೈ ಕೈಕಾರ ಇವರಿಗೆ ನೀಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಸನ್ಮಾನವನ್ನ ಸ್ವೀಕರಿಸದೇ ಇದ್ರು ಗೌರವದ ಸ್ಮರಣಿಕೆಯನ್ನ ಸ್ವೀಕರಿಸಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಅದು ನಮ್ಮ ಪ್ರಕಾಶ್ ಚಂದ್ರ ರೈ ಕೈಕಾರ. ಅದೇ ರೀತಿ ನಮ್ಮ ಜ್ಯೋತಿ ಮೇಡಮ್, ಭವಾನಿ ಮೇಡಮ್ ಕೂಡ ಬರಬೇಕು. ಕಾರಣ ಇವರಿಬ್ಬರ ಶ್ರಮವನ್ನ ನಾವು ಕಂಡಿದ್ದೇವೆ. ಪ್ರತಿ ಹಂತದಲ್ಲೂ ಕೂಡ ಒಬ್ಬರಿಗೆ ನೋವಾಗದ ರೀತಿಯಲ್ಲಿ ಕಾರ್ಯಕ್ರಮ ಆಗಬೇಕು ಅಂತ ಭವಾನಿ ಮೇಡಮ್ ನಮ್ಮಲ್ಲಿ ಹೇಳ್ತಿದ್ರು. ಬಂದವರನ್ನೆಲ್ಲ ಗುರುತಿಸಬೇಕು, ಬಂದವರನ್ನೆಲ್ಲ ನೆನಪಿಸಿಕೊಳ್ಳುವ ಕಾರ್ಯ ಆಗಬೇಕು ಅಂತ ಮೊಟ್ಟ ಮೊದಲಿಗೆ ಕೇಳಿದವರು ನಮ್ಮ ಭವಾನಿ ಮೇಡಮ್. ಇವತ್ತು ಯಶಸ್ಸು
ಕಾರ್ಯಕ್ರಮದ ಹಿಂದೆ ನಮ್ಮ ಸಿಇಒ ಅವರ ಸಾರ್ಥಕ ಪ್ರಯತ್ನ ಕೂಡ ಇದೆ. ಇಬ್ಬರಿಗೂ ಕೂಡ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಯಾಕೆಂತ ಹೇಳಿದ್ರೆ 4 ಗ್ರಾಮವನ್ನ ನಿಭಾಯಿಸುವ ಶಕ್ತಿಯನ್ನ ಭಗವಂತ ಅವರಿಗೆ ಕೊಡ್ಲಿ ಅಂತ ಹೇಳುತ್ತಾ ಕಾರ್ಯಕ್ರಮವನ್ನ ಮುಂದುವರಿಸಿದ ನಿರ್ದೇಶಕರಾಗಿರುವ ವಿನೋದ್ ಕುಮಾರ್ ಶೆಟ್ಟಿ ಅವರು ವೇದಿಕೆಗೆ ಬರಬೇಕು. ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು. ಉಮೇಶ್ ಗೌಡಾಕೆ, ಅಮರನಾಥ ರೈ, ಸಂತೋಷ್ ಆಳವ, ರಾಜೀವಿ ಎಸ್ ರೈ, ಮಲ್ಲಿಕಾ ಎಜೆ, ಸತೀಶ್ ಕರ್ಕೇರ, ಶಿವರಾಮ ಬಿ, ವಸಂತ್ ಕುಮಾರ್, ಶ್ರೀನಿವಾಸ ಪ್ರಸಾದ್ ಎಂ ಎಲ್ಲ ನಿರ್ದೇಶಕರುಗಳು ವೇದಿಕೆಗೆ ಬಂದು ನಮ್ಮ ಗೌರವವನ್ನ ಸ್ವೀಕರಿಸಬೇಕು. ಕಾರಣ ನಿನ್ನೆ ತೋರಣ ಕಟ್ಟುವ ಕೆಲಸದಿಂದ ಹಿಡಿದು ರಾತ್ರಿ 12 ಗಂಟೆವರೆಗೆ ಚಾರ್ ನಿರ್ವಹಣೆ ಮಾಡುವವರೆಗೂ ಕೂಡ ಎಲ್ಲ ನಿರ್ದೇಶಕರು ತಾಮುಂದು ಅಂತ ಹೇಳಿ ಕೆಲಸವನ್ನ ಹೇಳಿ ಮಾಡಿಸಿಕೊಳ್ಳದೆ ನೋಡಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಅಂತ ಒಂದು ತಂಡ ಇವತ್ತು ಪ್ರಕಾಶ್ ಚಂದ್ರ ರೈ ಅವರ ಜೊತೆ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಎಲ್ಲ ಪ್ರೇಕ್ಷಕ ಬಂಧುಗಳೇ, ನಮ್ಮ ನಿರ್ದೇಶಕರಿಗೆ ಒಂದು ದೊಡ್ಡ ಕೃತಜ್ಞತೆ ಬೇಕು. ಇವರ ಶ್ರಮ, ಇವರ ಪರಿಶ್ರಮ, ಇವರಿಗೆ ಕಾರ್ಯಕ್ರಮದ ಮೇಲೆ ಇದ್ದಂತ ಪ್ರೀತಿ, ಇಡೀ ಕುಟುಂಬ ನಿನ್ನೆ ಮೊನ್ನೆ ಎಲ್ಲ ವಿಭಾಗದಲ್ಲೂ ಕೂಡ ಸಹಕಾರವನ್ನ ಕೊಟ್ಟಿದ್ದಾರೆ. ಸೊ ದಯವಿಟ್ಟು ಎಲ್ಲ ನಿರ್ದೇಶಕರುಗಳು ಕೂಡ ನಮ್ಮ ಗೌರವವನ್ನ ತಗೊಂಡು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಪ್ರಕಾಶ್ ಚಂದ್ರ ರೈ ಅಧ್ಯಕ್ಷರಾಗಿ, ಸೂರ್ಯನಾರಾಯಣ್ ಭಟ್ ಇವರು ವಿಶೇಷವಾಗಿ ಉಪಾಧ್ಯಕ್ಷರಾಗಿ, ವಿನೋದ್ ಕುಮಾರ್ ಶೆಟ್ಟಿ ಎ, ಉಮೇಶ್ ಗೌಡ ಕೆ, ಅಮರನಾಥ ರೈ, ಸಂತೋಷ್ ಆಳ್ವ, ರಾಜೀವಿ ಎಸ್ ರೈ, ಮಲ್ಲಿಕಾ ಎಜೆ, ಸತೀಶ್ ಕರ್ಕೇರ, ಶಿವರಾಮ ಬಿ, ವಸಂತ ಕುಮಾರ್, ಶ್ರೀನಿವಾಸ ಪ್ರಸಾದ್ ಎಂ ಎಲ್ಲ ನಿರ್ದೇಶಕರು, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಒಂದೇ ಮನಸ್ಸಿನ ಒಂದು ಮುಷ್ಟಿಯ ಕೆಲಸದ ಪರಿಣಾಮವಾಗಿ ಪ್ರಕೃತಿ ಸೌಧದ ನಿರ್ಮಾಣದಿಂದ ಹಿಡಿದು ಇವತ್ತಿನ ಕಾರ್ಯಕ್ರಮದವರೆಗೆ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಬಂದಿದೆ ಅಂತ ಹೇಳಿದ್ರೆ ಇವರ ಪರಿಶ್ರಮ ದೊಡ್ಡ ಮಟ್ಟದಿದೆ. ಎಲ್ಲ ಸಹಕಾರಿ ಬಂಧುಗಳೇ, ಮತ್ತೊಂದು ಕೃತಜ್ಞತೆಯ ದೊಡ್ಡ ಚಪ್ಪಾಳೆ ಬರ್ಲಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಸರ್ವರಿಗೂ ಕೂಡ ಅಧ್ಯಕ್ಷರು ಉಪಾಧ್ಯಕ್ಷರ ನೆಲೆಯಲ್ಲಿ ಅಭಿನಂದನೆಗಳನ್ನ ಸಮರ್ಪಿಸುವಂತ ಕಾರ್ಯವನ್ನ ಮಾಡ್ತಾ ಇದ್ದೇವೆ. ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು. ನಮ್ಮ ಸುಶೀಲಾ ಪತ್ಯೋಡಿ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಮೇಡಮ್, ತಾವು ಕೂಡ ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಈಗ ತಾನೇ ಸೇರಿಕೊಂಡಿದ್ದಾರೆ ನರಿಮೊಗ್ರು ಪ್ಯಾಕ್ಸ್ ಅಧ್ಯಕ್ಷರಾಗಿರುವ ನವೀನ್ ಅವರು, ಉಪಾಧ್ಯಕ್ಷರಾಗಿರುವ ಪವಿತ್ರ, ಸಿಇಒ ಮಧುಕರ್ ಆಚಾರ್. ದಯವಿಟ್ಟು ವೇದಿಕೆಗೆ ಬರಬೇಕು, ನಮ್ಮ ಸಹಕಾರಿ ಶಾಲನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ನರಿಮೊಗ್ರು ಪ್ಯಾಕ್ಸ್ ಅಧ್ಯಕ್ಷರಾಗಿರುವ ನವೀನ್ ಅವರು, ಉಪಾಧ್ಯಕ್ಷರಾಗಿರುವ ಪವಿತ್ರ ಅವರು, ಸಿಇಒ ಮಧುಕರ್ ಆಚಾರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಸಹಕಾರಿ ಶಾಲನ್ನ ಅಧ್ಯಕ್ಷರಿಂದ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇನ್ನು ಮುಂದಕ್ಕೆ ಗೌರವವನ್ನ ಸ್ವೀಕರಿಸುವುದಕ್ಕಾಗಿ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಎಲ್ಲ ಸಿಬ್ಬಂದಿಗಳು ವೀಣಾ ಕೆ ರೈ, ರಾಜ್ ಪ್ರಕಾಶ್ ರೈ, ಉದಯ ಶಂಕರ ಕೆಪಿ, ರಾಜ್ ಕಿರಣ್ ಕೆಎಂ, ಭರತ್ ಎಸ್ ಎನ್, ಶಾಂತಕುಮಾರ್, ವೆಂಕಪ್ಪಾಡಿ, ಹರೀಶಾ ಕೆ, ಹರ್ಷಿತಾ, ಪ್ರೀತಿ, ಪ್ರದ್ವಿನ್ ಪ್ರಸಾದ್, ಕರುಣಾಕರ ಮತ್ತು ಶ್ರೀಧರ ಪೂಜಾರಿ ಅವರು ಉಪಸ್ಥಿತಿ ಇರಬೇಕು ಅನ್ನುವ ವಿನಂತಿಯ ಮೇರೆಗೆ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ನಮ್ಮ ಜೊತೆ ಸೇರಿಕೊಂಡಿರುವ ನರಿಮೊಗರು ಪ್ಯಾಕ್ಸ್ ಅಧ್ಯಕ್ಷರಾಗಿರುವ ನವೀನ್ ಅವರಿಗೆ, ಉಪಾಧ್ಯಕ್ಷರಾಗಿರುವ ಪವಿತ್ರ ಅವರಿಗೆ, ಸಿಇಒ ಮಧುಕರ್ ಆಚಾರ್ ಅವರು ವೇದಿಕೆಗೆ ಬರಬೇಕು. ನಮ್ಮ ಪ್ರೀತಿಯ ಗೌರವವನ್ನ ಸ್ವೀಕಾರ ಮಾಡಬೇಕು. ಸಹಕಾರಿ ಶಾಲಿನ ಮೂಲಕ ಇವರಿಗೆ ಗೌರವವನ್ನ ಸಮರ್ಪಣೆ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ನಿರ್ದೇಶಕರಾಗಿರುವ ಪ್ರವೀಣ್ ಅವರು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಸಹಕಾರಿ ಶಾಲು ಮತ್ತು ಗೌರವದ ಸ್ಮರಣಿಕೆಯನ್ನ ಪ್ರವೀಣ್ ಅವರು ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ವೇದಿಕೆಯಲ್ಲಿ ನರಿಮೊಗ್ರು ಪ್ಯಾಕ್ಸ್ ಅಧ್ಯಕ್ಷರಾಗಿರುವ ನವೀನ್, ಉಪಾಧ್ಯಕ್ಷ ಪವಿತ್ರ ಮತ್ತು ಸಿಇಒ ಮಧುಕರ್ ಆಚಾರ್ ಅವರಿಗೆ ಸಹಕಾರಿ ಶಾಲಿನ ಮುಖಾಂತರ ಗೌರವಿಸುವ ಕಾರ್ಯವನ್ನ ಮಾಡ್ತಾ ಇದ್ದೇವೆ. ನಿರ್ದೇಶಕರಾಗಿರುವ ಪ್ರವೀಣ್ ಅವರು ವೇದಿಕೆಗೆ ಬರಬೇಕು ಮತ್ತು ಗೌರವದ ಸ್ಮರಣಿಕೆಯನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ.
ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಎಲ್ಲ ಸಿಬ್ಬಂದಿಗಳು ವೇದಿಕೆಗೆ ಬರಬೇಕು. ವೀಣಾ ಕೆ ರೈ, ರಾಜ್ ಪ್ರಕಾಶ್ ರೈ, ಉದಯ ಶಂಕರ ಕೆಪಿ, ರಾಜ್ ಕಿರಣ್ ಕೆಎಂ, ಭರತ್ ಎಸ್ ಎನ್, ಶಾಂತಾ ಕುಮಾರ್, ವೆಂಕಪ್ಪ ಡಿ, ಹರೀಶಾ ಕೆ, ಹರ್ಷಿತಾ, ಪ್ರೀತಿ, ಪ್ರದ್ವೀನ್ ಪ್ರಸಾದ್, ಕರುಣಾಕರ, ಶ್ರೀಧರ ಪೂಜಾರಿ. ದಯವಿಟ್ಟು ತುರ್ತಾಗಿ ವೇದಿಕೆಗೆ ಬಂದು ಶಾಲು ಮತ್ತು ಗೌರವದ ಸ್ಮರಣಿಕೆಯನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿ. ಅಧ್ಯಕ್ಷರು ಎಲ್ಲ ಸಿಬ್ಬಂದಿ ಬಳಗಕ್ಕೆ ಪ್ರಕೃತಿ ಸಾಕಾರ ಸೌಧದ ಕಟ್ಟಡದ ನಿರ್ಮಾಣದ ಆರಂಭದಿಂದ ಈ ತನಕ ನಮ್ಮ ಇಡೀ ಟೀಮ್ ಭವಾನಿ BR ಸಿಇಒ ಇವರ ನೇತೃತ್ವದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಕರ್ತವ್ಯವನ್ನ ನಿರ್ವಹಿಸಿ ಇವತ್ತಿನ ಇಡೀ ಕಾರ್ಯಕ್ರಮದ ನಿರ್ವಹಣೆಯನ್ನ ಕೂಡ ಪರದೆಯ ಹಿಂದೆ ನಿಂತು ಅತ್ಯಂತ ವ್ಯವಸ್ಥಿತವಾಗಿ ಮಾಡಿದವರು ವೀಣಾ ಕೆ ರೈ, ರಾಜ್ ಪ್ರಕಾಶ್ ರೈ, ಉದಯ ಶಂಕರ ಕೆಪಿ, ರಾಜ್ ಕಿರಣ್ ಕೆಎಂ, ಭರತ್ SN, ಶಾಂತಕುಮಾರ್, ವೆಂಕಪ್ಪ ಡಿ, ಹರೀಶಾ ಕೆ, ಹರ್ಷಿತಾ, ಪ್ರೀತಿ, ಪ್ರದ್ವೀನ್ ಪ್ರಸಾದ್, ಕರುಣಾಕರ, ಶ್ರೀಧರ ಪೂಜಾರಿ. ಆ ನಿಟ್ಟಿನಲ್ಲಿ ಎಲ್ಲ ಸಿಬ್ಬಂದಿ ಬಳಗಕ್ಕೆ ನಾವು ಶಾಲು ಮತ್ತು ಗೌರವದ ಸ್ಮರಣಿಕೆಯನ್ನ ಸಮರ್ಪಿಸಿ ಗೌರವಿಸುವಂತ ಕಾರ್ಯವನ್ನ ಮಾಡ್ತಾ ಇದ್ದೇವೆ. ಆ ಬಳಿಕ ಇಡೀ ಸಿಬ್ಬಂದಿ ಬಳಗ ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವಂಥದ್ದು ನಮ್ಮ ಆಶಯ. ಆ ನಿಟ್ಟಿನಲ್ಲಿ ಶಾಲು ಮತ್ತು ಗೌರವದ ಸ್ಮರಣಿಕೆಯನ್ನ ಸ್ವೀಕರಿಸಿದ ಎಲ್ಲ ಸಿಬ್ಬಂದಿಗಳು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಎಲ್ಲ ಪ್ರೇಕ್ಷಕ ಬಂಧುಗಳೇ, ಇನ್ನು 2 ಸ್ಮರಣಿಕೆಯ ಬಳಿಕ ಧನ್ಯವಾದ, ಅದರ ನಂತರ ಅನ್ನ ಸಂತರ್ಪಣೆ ನಡೀಲಿಕ್ಕಿದೆ. ಅನ್ನ ಪ್ರಸಾದವನ್ನ ಸ್ವೀಕರಿಸಿ ತಾವುಗಳು ಭಜನಾ ಮಂದಿರದ ಒಳಭಾಗದಿಂದ ತೆರಳಬೇಕು ಅನ್ನುವಂಥದ್ದು ನಮ್ಮ ಆಶಯ. ಆ ನಿಟ್ಟಿನಲ್ಲಿ ಎಲ್ಲರೂ ಊಟವನ್ನ ಸ್ವೀಕರಿಸಿ ತೆರಳಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ 49 ವರ್ಷಗಳ ಇತಿಹಾಸವುಳ್ಳಂತಹ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕುಂಬ್ರಾ ಇದರ ಇಡೀ ಸಿಬ್ಬಂದಿ ಬಳಗ ಪ್ರಕೃತಿ ಸೌಧ ಕಟ್ಟಡ ನಿರ್ಮಾಣದ ಆರಂಭದಿಂದ ಈ ತನಕ ಎಲ್ಲ ಕಡತಗಳ ವಿಲೇವಾರಿ ಇರಬಹುದು, ಜೊತೆಗೆ ಇವತ್ತಿನ ಕಾರ್ಯಕ್ರಮದ ನಿರ್ವಹಣೆ ಇರಬಹುದು, ಪ್ರತಿಯೊಬ್ಬ ಸಿಬ್ಬಂದಿ ಕೂಡ ತನ್ನ ಕೆಲಸವನ್ನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲ ಕಾರ್ಯಗಳು ಕೂಡ ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ಅದರ ಜೊತೆ ಇವತ್ತು ಎಲ್ಲ ಸ್ಮರಣಿಕೆಯನ್ನ ಕೊಂಡು ಹೋಗುವ ಕೆಲಸವನ್ನ ಪ್ರೀತಿ ಇಟ್ಟು ಮಾಡಿರುವಂತಹ ಪೂರ್ವಿಕಾ ಮತ್ತು ಮೈತ್ರಿ ಇಬ್ಬರು ವಿದ್ಯಾರ್ಥಿನಿಯರಿಗೆ ವಿಶೇಷವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ಸಲ್ಲಿಸಿ ಅವರಿಗೂ ಕೂಡ ಶಾಲು ಮತ್ತು ಸ್ಮರಣಿಕೆಯ ಗೌರವವನ್ನ ನೀಡಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಪೂರ್ವಿಕಾ ಮತ್ತು ಮೈತ್ರಿಯವರು ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ದೊಡ್ಡ ಮಟ್ಟದ ಸಹಕಾರವನ್ನ ಆರಂಭದಿಂದ ಈ ತನಕ ಎಲ್ಲ ಸನ್ಮಾನದ ನಿರ್ವಹಣೆಯನ್ನ ಮಾಡುವುದಕ್ಕೆ ಸಹಕಾರವನ್ನ ಕೊಟ್ಟಿದ್ರಿ. ದಯವಿಟ್ಟು ಸಹಕರಿಸಿದ ಪೂರ್ವಿಕಾ, ಮೈತ್ರಿ ಮತ್ತು ಎಲ್ಲ ವಿದ್ಯಾರ್ಥಿನಿಯರು ಕೂಡ ನಮ್ಮ ಜೊತೆ ಸೇರಿಕೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಸಹಕಾರಿ ಶಾಲು ಗೌರವದ ಸ್ಮರಣಿಕೆಯನ್ನ ಸ್ವೀಕರಿಸಿ ತಾವುಗಳು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ವಿನಂತಿಯನ್ನ ಮಾಡುತ್ತಾ ಹಿಂಭಾಗದಿಂದ ಪೂರ್ವಿಕಾ ಮತ್ತು ಮೈತ್ರಿ ಸಹಕಾರವನ್ನ ಕೊಟ್ಟಿದ್ದೀರಿ. ಮುಂದೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕರಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಭವಾನಿ BR ಸಿಇಒ ಇವರ ನೇತೃತ್ವದ ಸಿಬ್ಬಂದಿ ಬಳಗ ಬಹಳ ಅತ್ಯುತ್ತಮವಾಗಿ ನಿನ್ನೆ ಮೊನ್ನೆ ಈ ಕಾರ್ಯಕ್ರಮದ ಹಿಂದೆ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಪ್ರತಿ ಕಾರ್ಯಕ್ರಮವನ್ನ ಕೂಡ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ದೀರಿ. ಇಡೀ ಬಳಗಕ್ಕೆ ದೊಡ್ಡ ಕೃತಜ್ಞತೆಯ ಚಪ್ಪಾಳೆ ಹರಿದು ಬರಲಿ ಎಲ್ಲ ಪ್ರೇಕ್ಷಕ ಬಂಧುಗಳಿಂದ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಒಂದು ಫೋಟೋ ಸೆಷನ್ ಅಲ್ಲಿ ಎಲ್ಲ ಸಿಬ್ಬಂದಿ ಬಳಗದವರು ಕೂಡ ಭಾಗವಹಿಸಬೇಕು. ನಿರ್ದೇಶಕರಾಗಿರುವ ಪ್ರವೀಣ್ ಅವರು ಕೂಡ ನಮ್ಮ ಜೊತೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನ ಕೂಡ ಸ್ಮರಿಸಿಕೊಳ್ಳುತ್ತಾ ಪೂರ್ವಿಕಾ ಮತ್ತು ಮೈತ್ರಿ ಕೂಡ ದೊಡ್ಡ ಮಟ್ಟದ ಸಹಕಾರವನ್ನ ಕೊಟ್ಟಿದ್ರಿ. ತಮಗೂ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ನಮ್ಮ ಗೌರವವನ್ನ ಸ್ವೀಕರಿಸಿ ಮತ್ತು ಎಲ್ಲ ಪ್ರೇಕ್ಷಕ ಬಂಧುಗಳು ಒಂದು ಚಪ್ಪಾಳೆಯ ಕೃತಜ್ಞತೆಗಳನ್ನ ಸಮರ್ಪಿಸಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸಿಬ್ಬಂದಿ ವರ್ಗದ ನಿಮ್ಮ ಪ್ರೀತಿಯ ನಿಮ್ಮ ಸಹಕಾರಕ್ಕೆ ವಿಶೇಷವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಿದ್ದೀರಿ ಅನ್ನುವ
ವಿನಂತಿಯನ್ನ ಮಾಡಿಕೊಳ್ತಾ ತಮ್ಗೆ ವಿಶೇಷವಾಗಿರ್ತಕ್ಕಂಥ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನ ಸಮರ್ಪಿಸ್ತಾ ಇಡೀ ಟೀಮ್, ನಿರ್ದೇಶಕರು ಮತ್ತು ಸಿಬ್ಬಂದಿ ವರ್ಗದ ಇಡೀ ಟೀಮ್ ಒಂದು ಮುಷ್ಟಿಯಾಗಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸಿಇಒ ಜೊತೆ ಸೇರಿಕೊಂಡಾಗ ಇಂಥ ಕಾರ್ಯಕ್ರಮಗಳನ್ನ ಸುಲಲಿತವಾಗಿ ಮಾಡಲಿಕ್ಕೆ ಸಾಧ್ಯ ಅನ್ನುವುದಕ್ಕೆ ಪ್ರಕೃತಿ ಸಬುದ ಕಟ್ಟಡದ ಉದ್ಘಾಟನೆ ಒಂದು ಉದಾಹರಣೆ ಅನ್ನುವ ಮಾತುಗಳನ್ನ ಹೇಳ್ತಾ ಇಡೀ ಟೀಮ್ಗೆ ಸರ್ವರೇ ಇನ್ನು ಒಂದು ದೊಡ್ಡ ಚಪ್ಪಾಳೆ ಬಂದ್ರೆ ಮತ್ತೆ ನಿಮ್ಮಿಂದ ನಾನು ಕಡಿಮೆ ಕೆಲಸ ತಗೊಳ್ತೇನೆ ಅನ್ನುವ ಮಾತುಗಳನ್ನ ಹೇಳ್ತಾ ಇಡೀ ಸಿಬ್ಬಂದಿ ಬಳಗಕ್ಕೆ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಿರ್ದೇಶಕರ ಪರವಾಗಿ ಎಲ್ಲ ಸಹಕಾರಿ ಬಂಧುಗಳ ಪರವಾಗಿ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಧನ್ಯವಾದ ಎನ್ನುವ ಕನ್ನಡದ ಸುಂದರ 4 ಅಕ್ಷರಗಳ ಕೃತಜ್ಞತೆಯ ಸಮರ್ಪಣೆ ಶ್ರೀಯುತ ಸಂತೋಷ್ ಆಳ್ವ ನಿರ್ದೇಶಕರಿಂದ. ಅದಕ್ಕಿಂತ ಬದಲಾಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಈ ಪ್ರಕೃತಿ ಸಹಕಾರ ಸೌಧದ ಉದ್ಘಾಟನಾ ಸಮಾರಂಭದಲ್ಲಿ ಅತ್ಯಂತ ಯಶಸ್ವಿಯಾಗಿ ಪರಿಣಾಮಕಾರಿ ನಿರೂಪಣೆ ಮಾಡಿ ಕಾರ್ಯಕ್ರಮನ ಸುಸೂತ್ರವಾಗಿ ನಡೆಸಿಕೊಳ್ಳುವಲ್ಲಿ ನಿರೂಪಣೆ ಪಾತ್ರ ಮುಖ್ಯ. ಇಂತಹ ನಿರೂಪಣೆಯನ್ನು ಮಾಡಿದಂತಹ ಶ್ರೀ ಬಾಲಕೃಷ್ಣ ಪುರ್ದಾಲ್ ಇವರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ತೇವೆ. ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಬೇಕಿದ್ರೆ ಕಾರ್ಯಕ್ರಮ ನಿರೂಪಣೆ ಒಂದು ಮುಖ್ಯ ಪಾತ್ರವನ್ನು ವಹಿಸ್ತದೆ. ಅಂತಹ ಕಾರ್ಯಕ್ರಮವನ್ನ ನಿರೂಪಿಸಿ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾದಂಥ ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ಪುತ್ತೂರು ಇದರ ಅಧ್ಯಾಪಕರು ಆಗಿರುವಂತಹ ಬಾಲಕೃಷ್ಣ ಪೊರ್ದಾಲ್ ಇವರನ್ನ ಸ್ಮರಣಿಕೆ ಶಾಲು ಹಾಗೂ ಸ್ಮರಣಿಕೆಯನ್ನೆತ್ತಿ ಗೌರವಿಸ್ತಾ ಇದ್ದಾರೆ ಅಧ್ಯಕ್ಷರು. ಹಾಗೆ ಇವರು ವಿವಿಧ ಕಾರ್ಯಕ್ರಮಗಳನ್ನ ನಿರೂಪಣೆಯನ್ನ ಮಾಡ್ತಾರೆ. ಅದರಲ್ಲಿಯೂ ಸಹ ಕ್ರೀಡಾ ಕ್ಷೇತ್ರದಲ್ಲಿಯೂ ತಮ್ಮನ್ನ ತಂದು ತೊಡಗಿಸಿಕೊಂಡವರು. ತನ್ನ ಪ್ರಾಥಮಿಕ ಶಾಲಾ ತಂಡವನ್ನ ರಾಷ್ಟ್ರ ಮಟ್ಟದಲ್ಲಿ ಬೆಳಗಿಸಿದಂತ ಒಬ್ಬ ಅಧ್ಯಾಪಕ. ಇವರಿಗೆ ನಿಮ್ಮೆಲ್ಲರ ಕೈಚಪ್ಪಾಳೆಯ ಪ್ರೋತ್ಸಾಹ ಅಗತ್ಯವಿದೆ. ಮತ್ತೊಮ್ಮೆ ಇವರಿಗೆ ಪ್ರೀತಿಪೂರ್ವಕವಾದಂತಹ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಸರ್. ಥ್ಯಾಂಕ್ ಯು. ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಗೆ ತಿಳಿದು ನೋಡಿದರೆ ಬಾಳು ಎಂಬುದಿದು ಋಣದ ರತ್ನಗಣಿಗೆ ಎಂಬ ಕವಿವಾಣಿಯಂತೆ ಧನ್ಯವಾದ ಸಮರ್ಪಣೆ ಶ್ರೀಯುತ ಸಂತೋಷ್ ಆಳ್ವ ನಿರ್ದೇಶಕರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕುಂಬ್ರಾ ಇವರಿಂದ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕುಂಬ್ರಾ ಇದರ ಸುಳ್ಯಪದವು ಶಾಖೆಯ ನೂತನ ಕಟ್ಟಡ ಪ್ರಕೃತಿ ಸಹಕಾರ ಸೌಧ ಇದರ ಉದ್ಘಾಟನಾ ಸಮಾರಂಭದ ಈ ಸಂತಸ ಸಮಯದಲ್ಲಿ ನಾವೆಲ್ಲ ಇದ್ದೇವೆ. ಈ ಸಂದರ್ಭದಲ್ಲಿ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಂಡಿರುವ ಕುಂಬ್ರಾ ಕೃಷಿ ಪತ್ತಿನ ಸಹಕಾರಿ ಸಂಘದ ಕ್ರಿಯಾಶೀಲ ಅಧ್ಯಕ್ಷರಾದ ಪ್ರಕಾಶ್ ಚಂದ್ರ ಕೈಕಾರ ಇವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ನೂತನ ಕಟ್ಟಡದ ಉದ್ಘಾಟನೆಯನ್ನು ನೆರವೇರಿಸಿದಂಥ ಜನಪ್ರಿಯ ಸಂಸದರು, ಮಾಜಿ ಸಂಸದರು ಶ್ರೀ ನಳಿನ್ ಕುಮಾರ್ ಕಟೀಲ್ ಇವರೇ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಆಡಳಿತ ಕಚೇರಿಯ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂಥ ಮಾನ್ಯ ಮಾಜಿ ಶಾಸಕರು ಸಂಜೀವ ಮಠಂದರು ಇವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ನೂತನ ಕಟ್ಟಡದ ಭದ್ರತಾ ಕೊಠಡಿಯನ್ನು ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂಥ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಇದರ ನಿರ್ದೇಶಕರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಯೂನಿಯನ್ ಅಧ್ಯಕ್ಷರಾದಂಥ ಶ್ರೀಯುತ ಶಶಿಕುಮಾರ್ ರೈ ಬಾಲಿಯೊಟ್ಟು ಇವರಿಗೆ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನ್ಯಾಯಬೆಲೆ ಅಂಗಡಿ ಉದ್ಘಾಟನೆ ನೆರವೇರಿಸಿಕೊಟ್ಟಂಥ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರು ಆದಂಥ ಶ್ರೀ ಜಯರಾಮ್ ರೈ SB ಇವರಿಗೆ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ರಸಗೊಬ್ಬರ ಗೋದಾಮ್ ಉದ್ಘಾಟನೆಯನ್ನು ಮಾಡಿದಂಥ ಶ್ರೀ ರಘು ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರು
ಪುತ್ತೂರು ವಿಭಾಗ ಇವರಿಗೆ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಪ್ರಗತಿಪರ ಕೃಷಿಕರು ನಮ್ಮ ಮಾರ್ಗದರ್ಶಕರಂತ ಶ್ರೀ ರಾಮ್ ಭಟ್ ಬೀರಮುಲ್ಲೆ ಇವರಿಗೆ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಅಕ್ರಮ ಸಮಿತಿ ಸದಸ್ಯರಾದಂಥ ಶ್ರೀ ಮೊಹಮ್ಮದ್ ಬಡಗನ್ನೂರು ಇವರಿಗೆ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಗೌರವ ಉಪಸ್ಥಿತಿಯಲ್ಲಿರುವಂತಹ ಶ್ರೀ ಮಹಾದೇವ್ ಭಟ್ ಕೊಲ್ಯ ಮಾನ್ಯ ಸಂಚಾಲಕರು ಸರ್ವೋದಯ ಪ್ರೌಢಶಾಲೆ ಸುಲ್ಯಬದು ಇವರೇ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದ ಸಮರ್ಪಿಸಿದ್ದೇನೆ. ಹಾಗೆ ಶ್ರೀ ಶಾಸ್ತಾರ ವಿಷ್ಣುಮೂರ್ತಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಂತ ಮಿತ್ರರಾದ ಸತೀಶ್ ರೈ ಕಟ್ಟವು ಇವರನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಹಾಗೂ ಶ್ರೀ ಕುವೆ ಶಾಸ್ತಾರ ವಿಷ್ಣುಮೂರ್ತಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಮಾಜಿ ಬಡಗನ್ನೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ಶ್ರೀ ಚಂದಕೂಡ್ಲು ಶ್ರೀನಿವಾಸ ಭಟ್ ಇವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹಾಗೂ ಶೇಷಪ್ಪ ಪೂಜಾರಿ ಕಡಮಗದ್ದೆ ಮಾನ್ಯ ಅಧ್ಯಕ್ಷರು ಅಯ್ಯಪ್ಪ ಭಜನಾ ಮಂದಿರ ಸುಲ್ಯಪದವು ಇವರೇ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೂ ಬಡಗನ್ನೂರು ಗ್ರಾಮ ಪಂಚಾಯತ್ನ ಕ್ರಿಯಾಶೀಲ ಅಭಿವೃದ್ಧಿ ಅಧಿಕಾರಿ ಅಂತ KP ಸುಬ್ಬಯ್ಯ ಇವರೇ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಶ್ರೀ ಬಿಲ್ಯಪ್ಪಗೌಡ ಮಾನ್ಯ ಅಧ್ಯಕ್ಷರು ಕೊರಗಜ್ಜ ಸೇವಾ ಸಮಿತಿ ಶಬರಿನಗರ ಇವರೇ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಮಾನ್ಯ ಅಧ್ಯಕ್ಷರು ಶ್ರೀ ಭಜನಾ ಮಂದಿರ ಆರಾಧನಾ ಸಮಿತಿ ಟ್ರಸ್ಟ್ ಸುಲ್ಯಬದವು ಶ್ರೀ ಶ್ರೀಪತಿ ಭಟ್ ಇವರೇ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಶ್ರೀ ಗಿರೀಶ್ ಕುಮಾರ್ ಸ್ವಸ್ತಿಕ್ ಕನ್ನಡಕ ಮಾನ್ಯ ಅಧ್ಯಕ್ಷರು ಆಯುಧ ಪೂಜಾ ಸಮಿತಿ ಇವರಿಗೆ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಶ್ರೀ ಗುರುಕಿರಣ್ NG ಮಾನ್ಯ ಅಧ್ಯಕ್ಷರು ಯುವಶಕ್ತಿ ಕಲಾ ಮತ್ತು ಕ್ರೀಡಾ ಬಳಗ ಇವರಿಗೆ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಸುಲ್ಯಪದವು ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರಾದ ಅರುಣ್ ಕುಮಾರ್ ಇವರಿಗೆ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಈ ಒಂದು ಕಟ್ಟಡಕ್ಕೆ ಸ್ಥಳದಾನ ನೀಡಿದಂಥ ಶ್ರೀಮತಿ ಸರೋಜಾ ಸುಬ್ರಹ್ಮಣ್ಯ ಭಟ್ ಇವರನ್ನು ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಕುಂಬ್ರಾ ಕೃಷಿ ಪತ್ತಿನ ಸಹಕಾರಿ ಸಂಘದ ಉಪಾಧ್ಯಕ್ಷರಾದಂಥ ನಮ್ಮವರಾದಂಥ ಶ್ರೀ ಸೂರ್ಯನ ಭಟ್ ಇವರಿಗೆ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಕುಂಬ್ರಾ ಕೃಷಿ ಪತ್ತಿನ ಸಹಕಾರಿ ಸಂಘ ಇದರ CEO ಆದಂಥ ನಮ್ಮವರಾದಂಥ ಜ್ಯೋತಿ ಮೇಡಮ್ ಇವರಿಗೆ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶವನ್ನು ಒದಗಿಸಿಕೊಟ್ಟ ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಇದರ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಬ್ಯಾಂಕಿನ ವತಿಯಿಂದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮೊಂದಿಗೆ ಸಹಕರಿಸಿದ ಈ ಊರಿನ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ನಮ್ಮ ಬ್ಯಾಂಕ್ ವತಿಯಿಂದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮೊಂದಿಗೆ ಸಹಕರಿಸಿದ ಊರಿನ ಪರವೂರಿನ ನಾಗರಿಕ ಬಂಧುಗಳಿಗೆ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ತಾಲೂಕಿನ ವಿವಿಧ ಕೃಷಿ ಪತ್ತಿನ ಸಹಕಾರಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಕಾರ್ಯದರ್ಶಿಗಳಿಗೆ ಹಾಗೂ ಮಾಜಿ ಅಧ್ಯಕ್ಷರುಗಳಿಗೆ ಹಾಗೆ ನಮ್ಮೊಂದಿಗೆ ಸಹಕರಿಸಿದ ಭಜನಾ ತಂಡಗಳಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿದಂಥ ಸ್ವಯಂ ಸೇವಕರಿಗೆ ಹಾಗೆಯೇ ನಮ್ಮ ಈ ಕಾರ್ಯಕ್ರಮವನ್ನು ಬಿತ್ತರಿಸುತ್ತಿರುವಂಥ ಎಲ್ಲ ಪತ್ರಿಕಾ ಮಿತ್ರರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ರುಚಿಯಾದ ಭೋಜನ ವ್ಯವಸ್ಥೆಯನ್ನು ಮಾಡಿದಂಥ ಅವರಿಗೆ ಸಾಮ್ಯಾನದವರಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಹಾಗೆ ಪಾರ್ಕಿಂಗ್ ವ್ಯವಸ್ಥೆಗೆ ಸ್ಥಳಾವಕಾಶ ನೀಡಿದವರಿಗೆ ಧನ್ಯವಾದ ಅರ್ಪಿಸ್ತಾ ಹಾಗೂ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನಿರೂಪಕರಿಗೆ ಸಹಕರಿಸಿದಂಥ ಮಿತ್ರರಾದ ಶ್ರೀ ಬಾಲಕೃಷ್ಣ ಪುರದ್ದಲ್ ಶಿಕ್ಷಕರು ಲಿಟ್ಲ್ ಫ್ಲವರ್ ಶಾಲೆ ಪುತ್ತೂರು ಇವರೇ ಕೂಡ ವಿಶೇಷವಾಗಿ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಹಾಗೆ ಇಲ್ಲಿಯ ಆರಕ್ಷಾ ಠಾಣೆಯ ಎಲ್ಲ ಸಿಬ್ಬಂದಿ ವರ್ಗಗಳಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ನನಗೆ ಅವಕಾಶ ಮಾಡಿಕೊಟ್ಟದಕ್ಕೆ ವಂದಿಸ್ತಾ ನನ್ನ ಧನ್ಯವಾದವನ್ನು ಕೊಡಗಿಸ್ತಾ ಇದ್ದೇನೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ್ತಾ 2 ನಿಮಿಷ ನಿಮ್ಮ ಸಹಕಾರವನ್ನ ಕೇಳುತ್ತಾ ಸುಭಾಷ್ ರೈ ಬೆಳ್ಳಿಪ್ಪಾಡಿ ನಮ್ಮ
ಬ್ಯಾಂಕ್ಗೆ ಯಾವತ್ತೂ ಕೂಡ ಸಹಕಾರವನ್ನ ಕೊಡುವವರು ದಯವಿಟ್ಟು ವೇದಿಕೆಗೆ ಬರಬೇಕು, ನಮ್ಮ ಗೌರವದ ಸ್ಮರಣಿಕೆಯನ್ನ ಸ್ವೀಕರಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸುಭಾಷ್ ರೈ ಬೆಳ್ಳಿಪಾಡಿ ಇವರು ಶಾಲು ಮತ್ತು ಗೌರವದ ಸ್ಮರಣಿಕೆಯನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಮಾಧ್ಯಮ ನಮ್ಮ ಜೊತೆ ಸಂತೋಷ್ ಮಣಿಯಾಣಿ ಅರಿಯಡ್ಕ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು, ನಮ್ಮ ಗೌರವದ ಶಾಲು ಮತ್ತು ಸ್ಮರಣಿಕೆಯನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ಸುದ್ದಿ ಯೂಟ್ಯೂಬ್ ಚಾನೆಲ್ ವತಿಯಿಂದ ದಯವಿಟ್ಟು ಮುಖ್ಯಸ್ಥರು ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಇವತ್ತು ಸುದ್ದಿಯಲ್ಲಿ 2 ಪೇಜ್ ಜಾಹೀರಾತು ಮತ್ತು ಲೈವ್ ಮೂಲಕ ನಮಗೆ ಸಹಕಾರವನ್ನ ಕೊಟ್ಟಂತಹ ಸುದ್ದಿ ವಿಭಾಗದ ವತಿಯಿಂದ ದಯವಿಟ್ಟು ರಾಜೇಶ್ ಅವರು ವೇದಿಕೆಗೆ ಬಂದು ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಝೂಮ್ ಇನ್ ಟಿವಿಯಿಂದ ಶ್ರೇಯಸ್ ಅವರು ವೇದಿಕೆಗೆ ಬರಬೇಕು, ಶಾಲು ಮತ್ತು ಗೌರವದ ಸ್ಮರಣಿಕೆಯನ್ನ ಸ್ವೀಕಾರ ಮಾಡಬೇಕು ಅನ್ನುವ ಇದ್ದೇವೆ. ಉದಯವಾಣಿ ಪತ್ರಿಕೆಯ ವತಿಯಿಂದ ಮಾಧವ ನಾಯ್ಕ್ ಅವರು ಉಪಸ್ಥಿತರಿದ್ದಾರೆ, ನಮ್ಮ ಗೌರವವನ್ನ ಸ್ವೀಕರಿಸಬೇಕು. ಅದೇ ರೀತಿ ವಸತಿಗಂತ ಪತ್ರಿಕೆಯಿಂದ ರಾಜೇಶ್ ಪಟ್ಟೆ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು, ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಫೋಟೋಗ್ರಾಫರ್ ಆಗಿ ಸಹಕಾರ ಕೊಟ್ಟವರು ಕೂಡ ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು. ಸೌಂಡ್ಸ್ ಮತ್ತು ಲೈಟಿಂಗ್ಸ್ ವಿಭಾಗದಲ್ಲಿ ಸಹಕಾರ ಕೊಟ್ಟ ಸಿಬ್ಬಂದಿಗಳಲ್ಲಿ ಬರುವರು ವೇದಿಕೆಗೆ ಬರಬೇಕು, ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಎಲ್ಲ ಪತ್ರಿಕಾ ಮಾಧ್ಯಮದವರು ದೊಡ್ಡ ಮಟ್ಟದ ಸಹಕಾರವನ್ನ ಕೊಟ್ಟಿದ್ರಿ. ಸುದ್ದಿ, ಝೂಮ್ ಇನ್ ಟಿವಿ, ಉದಯವಾಣಿ, ಹೊಸದಿಗಂತ ಹಾಗೂ ಇನ್ನಿತರ ಪತ್ರಿಕೆ ಎಲ್ಲ ಬಳಗಕ್ಕೆ ಕೃತಜ್ಞತೆ. ಫೋಟೋಗ್ರಾಫರ್ ಕೂಡ ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕರಿಸಬೇಕು. ಸೌಂಡ್ಸ್ ಮತ್ತು ಲೈಟಿಂಗ್ಸ್ ವಿಭಾಗದಲ್ಲಿ ಸಹಕಾರವನ್ನ ಕೊಡ್ತಾ ಇರುವವರು ಕೂಡ ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು. ಬಂದಿರುವ ಎಲ್ಲರೂ ಕೂಡ ಊಟವನ್ನ ಸ್ವೀಕರಿಸಿಯೇ ತೆರಳಬೇಕು ಅನ್ನುವಂಥದ್ದು ನಮ್ಮ ಆಶಯ. ಆ ನಿಟ್ಟಿನಲ್ಲಿ ಎಲ್ಲರೂ ಊಟವನ್ನ ಸ್ವೀಕರಿಸಿದ ಬಳಿಕವೇ ತೆರಳಬೇಕು. ಸಂತೋಷ್ ಮಣಿಯಾಣಿಯವರು ನಮ್ಮ ಗ್ರಾಮ ಪಂಚಾಯತ್ ಅರಿಯಡ್ಕದ ಅಧ್ಯಕ್ಷರು ಉಪಸ್ಥಿತರಿದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕು, ಗೌರವವನ್ನ ಸ್ವೀಕರಿಸಬೇಕು. LED ಪರದೆಯ ಸಿಬ್ಬಂದಿಗಳ ವತಿಯಿಂದ ಕೂಡ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇಲ್ಲಿಗೆ ಸಭಾ ಕಾರ್ಯಕ್ರಮ ಸಂಪನ್ನಗೊಂಡಿದೆ. ಎಲ್ಲ ಅತಿಥಿ ಬಂಧುಗಳು ಕೂಡ ಮಧ್ಯಾಹ್ನದ ಭೋಜನ ರಾಷ್ಟ್ರ ಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಅಂತಿಮ ಚುಕ್ಕೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತ್ಕೊಂಡು ಲೋಪ ಆಗದ ರೀತಿಯಲ್ಲಿ ಸಹಕಾರವನ್ನ ಕೊಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಆಲ್ ಆಫ್ ಯು ಸ್ಟ್ಯಾಂಡ್ ಅಪ್, ಆಲ್ ಆಫ್ ಯು ಅಟೆನ್ಷನ್, ನ್ಯಾಷನಲ್ ಆಂಥಮ್. ಕೃತಜ್ಞತೆಗಳು. ಮಧ್ಯಾಹ್ನದ ಭೋಜನ ಆಲ್ರೆಡಿ ಪ್ರಗತಿಯಲ್ಲಿದೆ. ಎಲ್ಲ ಅತಿಥಿ ಬಂಧುಗಳು ಕೂಡ ಸ್ವೀಕರಿಸಿ, ಎಲ್ಲ ಸಹಕಾರಿ ಬಂಧುಗಳು ಕೂಡ ಸ್ವೀಕರಿಸಿ ತೆರಳಬೇಕು ಅನ್ನುವ ಕೋರಿಕೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಬಂಧುಗಳು ಭಜನಾ ಮಂದಿರದ ಒಳಭಾಗಕ್ಕೆ ತೆರಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಎಲ್ಲ ಅತಿಥಿ ಬಂಧುಗಳು ಭಜನಾ ಮಂದಿರದ ಒಳಭಾಗಕ್ಕೆ ತೆರಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ.